ಹರೇ ಕೃಷ್ಣ. ಕವಿತಾ ಮಾತಾಜಿ ಹಾ ಮಾತಾಜಿ. ಕೀರ್ತನ್ ಮಾಡ್ತೀರಾ ಯಾವ್ದಾದ್ರೊಂದು? ಹರೇ ಆಯ್ತು ಕೃಷ್ಣ. ಆಯ್ತು. ಹಾ ಮಾತಾಜಿ ಹೇಳಿ. ಮಾಡಿ ಮಾತಾಜಿ. ಮಾಡಲ್ಲ ಮಾತಾಜಿ ಕೀರ್ತನ? ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ ನಾನು. ಓಕೆ ಹಾ. ನಂದು ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇಲ್ಲ, ಸೊ ಅದಕ್ಕೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿ ಪ್ರಭುಜಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿ ಶುರುವಾಗ್ಲಿಕ್ಕಿಂತ ಮುಂಚೆ ನಾವು ಇಲ್ಲಿ ತನಕ ಏನನ್ನ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಅದನ್ನ ಜ್ಞಾಪಿಸ್ಕೊತಾ ಇವತ್ತಿನ ಶ್ಲೋಕಕ್ಕೆ ಹೋಗೋಣಂತೆ. ಸೊ ನಾವಿವಾಗ ಉಪದೇಶಾಮೃತವನ್ನ ನಾವು ತಿಳ್ಕೊಂಡಿದೀವಿ. ರೂಪ ಗೋಸ್ವಾಮಿಯವರು ಬರೆದಿರುವಂತಹ ತಿಳ್ಕೊತಾ ಇದೀವಿ. ರೂಪ ಗೋಸ್ವಾಮಿಯವರು ಇದನ್ನ ರಚಿಸಿದ್ದಾರೆ. ಸೊ ನಾವು ಮೊದಲನೇ ಶ್ಲೋಕದಲ್ಲಿ ಏನನ್ನ ನಾವು ತಿಳ್ಕೊಂಡ್ವಿ ಉಪದೇಶಾಮೃತದಲ್ಲಿ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಹರೇ ಅಂದ್ರೆ ಕೃಷ್ಣ. ನಾವು ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂತನ್ಯವನ್ನು, ಯಾವ ತರ ಕೋಪವನ್ನು ನಾವು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು, ಆಮೇಲೆ ಅದು ನಾಲಿಗೆ ಮತ್ತು ಹೊಟ್ಟೆ ಜನನಾಂಗದಲ್ಲಿ ಯಾವ ತರ ನಾವು ನಿಗ್ರಹಿಸಬೇಕು, ಆಮೇಲೆ ಆ ತರ ನಿಗ್ರಹಿಸಿಲ್ಲ ಅಂದ್ರೆ ನಮಗೆ ಭಕ್ತಿನಲ್ಲಿ ಯಾವ ತರ ನಮಗೆ ಆಗ್ತೀವಿ ನಾವು ಅನ್ನೋದ್ ಬಗ್ಗೆ ಇದು ಫಸ್ಟ್ ಶ್ಲೋಕದಲ್ಲಿ ರೂಪ ಗೋಸ್ವಾಮಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು ಮಾತಾಜಿ. ಸೊ 6 ವೇಗಗಳಿದೆ ಅಲ್ವಾ? ವಾಚೋ ವೇಗ, ಮನಸ್ಸೋ ವೇಗ, ಕ್ರೋಧ ವೇಗ, ಜಿಹ್ವಾ ವೇಗ, ಉದರ ಉಪಸ್ಥ ವೇಗ. ಈ 6 ವೇಗಗಳನ್ನ
ಯಾರು ಹತೋಟಿಯಲ್ಲಿ ಇಟ್ಕೋತಾರೋ ಅವರು ಜಗದ್ಗುರು ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಇಡೀ ಜಗತ್ತಿನಾದ್ಯಂತ ಅವರು ಶಿಷ್ಯರನ್ನ ತಯಾರು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅಕಸ್ಮಾತ್ ನಾವು ಈ 6 ವೇಗಳನ್ನ ನಾವು ನಿಗ್ರಹಿಸ್ಲಿಲ್ಲ ಅಂತಂದ್ರೆ ನಾವು ಭಕ್ತಿಯಲ್ಲೂ ಸಹ ನಾವು ಮುಂದುವರಿಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು 2ನೇ ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ 2ನೇ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಬೇರೆಯವ್ರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿಯ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ತಿನ್ಲೇಬಾರ್ದು, ಮತ್ತೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬಾರ್ದು. ಮತ್ತೆ ಅತಿಯಾಗಿ ನಾವು ಲೌಕಿಕ ಈ ಪ್ರಪಂಚದಲ್ಲಿ ನಮ್ಗೆ ವಸ್ತುಗಳು ಬೇಕು ನಮ್ಗೆ ಅಂತ ನಾವು ಅದನ್ನ ಅತಿಯಾಗಿ ಪ್ರಯತ್ನ ಮಾಡಬಾರ್ದು. ಮತ್ತೆ ಲೌಕಿಕ ವಸ್ತು ಯಾವ್ದಾವ್ದೋ ಕಂಡಿದ್ದು ಮಾತಾಡ್ಬಾರ್ದು. ಶಾಸ್ತ್ರ ವಿಧಿಗಳಲ್ಲಿ ಏನ್ ಹೇಳಿದಾರ ಅದನ್ನ ಮುನ್ನಡೆಸ್ಕೊಂಡು ಕಾಟಾಚಾರಕ್ಕೆ ನಾವು ಮಾಡ್ಲೇಬಾರ್ದು. ಏನ್ ಹೇಳಿದಾರ ಅದನ್ನ ಧಿಕ್ಕರಿಸಲಾರ್ದೆ ನಾವು ಅದನ್ನ ಪರಿಪೂರ್ಣವಾಗಿ ನಾವು ಮಾಡ್ಕೋಬೇಕು. ಸ್ವತಂತ್ರ ಇಲ್ಲ ಮನಸ್ಸಿಲ್ಲ ಅದನ್ನು ವರ್ತಿಸಬಾರ್ದು ಅಂತ ಇದೆ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರಲ್ಲ ಅವ್ರ ಸಂಘ ನಾವು ಮಾಡ್ಲೇಬಾರ್ದು. ಮತ್ತೆ ಇದು ಭಕ್ತರ ಸಂಘ ಮಾಡ್ಬೇಕು, ಲೌಕಿಕ ಸಾಧನೆಯ ಆತೊರೆಯಬಾರ್ದು ಅಂತ ತಿಳ್ಕೊಂಡೆ. ಮತ್ತೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ 6 ಚಟುವಟಿಕೆಗಳನ್ನ ಹೇಳ್ತಾ ಇದ್ದಾರೆ. ಅದು ಭಕ್ತಿಗೆ ಅನಾನುಕೂಲಕರ ಅಂತ ಹೇಳ್ಬಿಟ್ಟು ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮ ಆಗ್ರಹ ಜನಸಂಘಶ್ಚ ಲೌಲ್ಯ ಅಂತ ಹೇಳ್ಬಿಟ್ಟು ಈ 6 ಷಡ್ವಿರ್ ಭಕ್ತಿರ್ ವಿನಶ್ಯತಿ, ಭಕ್ತಿಯನ್ನ ಅದು ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಶ್ಲೋಕ 3 ಯಾವ ಚಟುವಟಿಕೆಗಳು 6 ಚಟುವಟಿಕೆಗಳು ಸೊ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಅದು ಯಾವ್ದ್ಯಾವ್ದು ಅಂದ್ರೆ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗೋ ಸತೋವೃತ್ತೆ, ಷಡ್ಬಿರ್ ಭಕ್ತಿ ಪ್ರಸಿದ್ಧತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಯಾರಾದ್ರೂ ಹೇಳ್ತೀರಾ ಈ 6 ಚಟುವಟಿಕೆಗಳು ಯಾವ್ದು ಅಂತ ಹೇಳ್ಬಿಟ್ಟು? ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ತುಂಬಾ ಭಕ್ತಿನಲ್ಲಿ ಉತ್ಸಾಹದಿಂದ ಇರುವಂತದ್ದು, ಮತ್ತೆ ನಮ್ಗೆ ಆತ್ಮವಿಶ್ವಾಸದಿಂದ ನಾವು ಪ್ರಯತ್ನ ಪಡ್ಬೇಕಂದ್ರೆ ನಾವು ಮಾಡ್ತೀವಿ ಅಂತ. ಮತ್ತೆ ನಮ್ಗೆ ಅಷ್ಟೇ ತಾಳ್ಮೆ ಇರ್ಬೇಕು ಮಾತಾಜಿ. ಮತ್ತೆ ನವವಿಧ ಭಕ್ತಿಗಳನ್ನ ನಾವು ಮಾಡ್ಬೇಕು. ಮತ್ತೆ ಪ್ರಭುಪಾದವ್ರು ಕೊಟ್ಟಿರುವಂತ 4 ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸ್ಬೇಕು. ಮತ್ತೆ ಯಾರು ಭಕ್ತರಲ್ಲ ಅಂದ್ರೆ ಅಭಕ್ತರ ಸಹವಾಸವನ್ನ ನಾವು ಮಾಡಬಾರ್ದು. ಮತ್ತೆ ನಮ್ಮ ಆಚಾರ್ಯಗಳು ಹೇಗೆ ಹೇಳ್ಕೊಟ್ಟಿದಾರೋ ಅವ್ರ ಹಿಂದಿನ ಹೆಜ್ಜೆ ಜಾಡನ್ನ ಅನುಸರಿಸ್ಕೊಂಡು ನಾವು ಅವ್ರ ಪ್ರಕಾರನೇ ಬರ್ಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಅದಾದ್ಮೇಲೆ ನಮ್ಗೆ ಇನ್ನ ಏನನ್ನ ಹೇಳಿದ್ರು? ಸೊ ನಾವು ಭಕ್ತಿಯಲ್ಲಿ ಮುಂದುವರಿಬೇಕಂತಂದ್ರೆ ಭಕ್ತರ ನಡುವೆ ನಾವು 6 ಪ್ರೀತಿಯ ವಿನಿಮಯಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ 6 ಪ್ರೀತಿಯ ವಿನಿಮಯಗಳು ಯಾವುದು ಅಂತಂದ್ರೆ ದದಾತಿ, ಪ್ರತಿಗೃಹ್ಣಾತಿ, ಗುಹ್ಯಮಾಕ್ಯಾತಿ, ಪೃಚ್ಛತಿ, ಭುಂಕ್ತೆ, ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ 6 ನಾವು ಪ್ರೀತಿ ವಿನಿಮಯಗಳು ಯಾವ್ದನ್ನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ? ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಹೇಳ್ತೀರಾ? ದಾನವಾಗಿ ಕೊಡುಗೆಗಳನ್ನು ಕೊಡುವುದು, ದಾನವನ್ನು ಸ್ವೀಕರಿಸುವುದು, ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವುದು, ರಹಸ್ಯವಾಗಿ ಕೇಳಿ ತಿಳಿಕೊಳ್ಳುವುದು, ಪ್ರಸಾದ ಸ್ವೀಕರಿಸುವುದು ಮತ್ತು ಪ್ರಸಾದ ಕೊಡುವುದು. ಇವು ಭಕ್ತರ ನಡುವೆ ನಡೆಯುವ 6 ಪ್ರೇಮ ಸಂಕೇತಗಳು. ಹರಿಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಅದಾದ್ಮೇಲೆ ಹೇಳಿದ್ರು ನಮ್ಗೆ ಸೊ ಭಕ್ತರು ಯಾರು ಅಂತ ಹೇಳ್ಬಿಟ್ಟು ಹೇಗೆ ನಾವು ಕಂಡುಹಿಡಿಯೋದು ಅಲ್ವಾ? ಸೊ ಅದಕ್ಕೋಸ್ಕರ 5ನೇ ಶ್ಲೋಕದಲ್ಲಿ ನಮ್ಗೆ ರೂಪ ಗೋಸ್ವಾಮಿರು ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಯಾರು ಅಂದ್ರೆ ಕನಿಷ್ಠ ಭಕ್ತ ಯಾವ ತರ ಇರ್ತಾರೆ, ಮಧ್ಯಮ ಭಕ್ತ ಯಾವ ತರ ಇರ್ತಾರೆ, ಉತ್ತಮ ಭಕ್ತ ಯಾವ ತರ ಇರ್ತಾರೆ, ಅವ್ರ ಜೊತೆ ನಾವ್ ಹೇಗ್ ನಡ್ಕೋಬೇಕು ಅನ್ನೋದನ್ನು ಸಹ ನಮ್ಗೆ ತಿಳಿಸಿಕೊಟ್ರು. ಸೊ ಇವಾಗ ಆ ಒಂದು ಶ್ಲೋಕದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ? ಕನಿಷ್ಠ ಭಕ್ತನನ್ನ ನಾವು ಏನ್ ಮಾಡ್ಬೇಕು, ಹೇಗೆ ಗೌರವಿಸ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಮನಸ್ಸಲ್ಲಿ ಅವ್ರಿಗೆ ಗೌರವವನ್ನ ಕೊಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ಅದೇ ದೀಕ್ಷೆ ಆಗಿರೋದು ಅಂತಂದ್ರೆ ಮಧ್ಯಮ ಅಧಿಕಾರಿ ಅಥವಾ ಮಧ್ಯಮ ಭಕ್ತ ಅವರನ್ನ ಹೇಗೆ ನಾವು ಗೌರವಿಸ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಅವ್ರನ್ನ ನಾವೇ ಏನ್ ಮಾಡ್ಬೇಕು? ಗೌರವಪೂರ್ವಕ ಪ್ರಣಾಮಗಳನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಅದೇ ಉತ್ತಮ ಭಕ್ತನಿಗೆ ನಾವ್ ಏನ್ ಮಾಡ್ಬೇಕು? ಈಪ್ಸಿತ ಸಂಘ ಲಭ್ಯ ಅಲ್ವಾ? ಉತ್ತಮ ಭಕ್ತನಿಗೆ ನಾವೇನ್ ಮಾಡ್ಬೇಕು? ಅವರ ಸಂಘವನ್ನ ಅಪೇಕ್ಷಿಸ್ಬೇಕು, ಮತ್ತೆ ಅವರಿಗೆ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಓಕೆ. ಮತ್ತೆ 6ನೇ ಶ್ಲೋಕದಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಟ್ರು? ಇವಾಗ ಉತ್ತಮ ಭಕ್ತ, ಇವಾಗ ನಾವು ಅವ್ರನ್ನ ಯಾವುದೇ ಒಬ್ಬ ಭಕ್ತನನ್ನೇ ಆಗ್ಲಿ ನಾವು ಅವ್ರನ್ನ ದೈಹಿಕ ಲಕ್ಷಣದಿಂದ ನಾವು ಅವ್ರನ್ನ ನೋಡ್ಬಾರ್ದು ಅಲ್ವಾ? ಯಾಕೆಂತಂದ್ರೆ ಇವಾಗ ಅದಕ್ಕೆ ಅವ್ರು ಯಾವ ಹೋಲಿಕೆಯನ್ನ ಕೊಟ್ರು? ಏನ್ ಹೋಲಿಕೆಯನ್ನ ಕೊಡ್ತಾರೆ?
ಶುದ್ಧ ಭಕ್ತ ಸಹವಾಸ ಮಾಡ್ಬೇಕು ಮತ್ತೆ ಗಂಗಾ ನದಿಯ ಒಂದು ಹೋಲಿಕೆ. ಗಂಗಾ ಆಮೇಲೆ ನದಿ ಗಂಗಾ ನದಿ ಮಳೆಗಾಲದಲ್ಲಿ ಯಾವ ತರ ಇರುತ್ತೆ? ಅದು ಕೆಸರಿನಿಂದ ತುಂಬಿರುತ್ತೆ, ಗುಳ್ಳೆಗಳೆಲ್ಲ ಇರುತ್ತೆ ಅಲ್ವಾ? ಆದ್ರೂ ಸಹ ನಾವು ಗಂಗಾ ನದಿಯಲ್ಲಿ ನಾವು ಮೀತೀವಿ. ಮಿಂದು ನಾವು ನಮ್ಮ ಪಾಪಗಳನ್ನ ನಾವು ಕಳ್ಕೊತೀವಿ. ಸೊ ಅದೇ ತರನೇ ನಾವು ಯಾವುದೇ ಒಬ್ಬ ಭಕ್ತನನ್ನ, ಎಸ್ಪೆಷಲಿ ಶುದ್ಧ ಭಕ್ತನನ್ನ ನಾವು ಭೌತಿಕವಾಗಿ ನಾವು ಕಾಣಬಾರದು. ಅವರು ಆಧ್ಯಾತ್ಮಿಕವಾಗಿ ನಾವು ಅವರನ್ನ ನಾವು ನೋಡ್ಬೇಕಾಗತ್ತೆ. ಸೊ ಮೇಲ್ನೋಟಕ್ಕೆ ಎಷ್ಟೊಂದು ದೋಷಗಳು ಕಾಣಿಸಿದ್ರು ಸಹ ಅಂತಹ ದೋಷಗಳು ಆ ಒಂದು ಶುದ್ಧ ಭಕ್ತನನ್ನ ಕಲುಷಿತಗೊಳಿಸೋದಿಲ್ಲ, ಅವರ ದೇಹವನ್ನ ಕಲುಷಿತಗೊಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಆರು ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ 7ನೇ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? 7ನೇ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂತಂದ್ರೆ ನಮ್ಗೆ ಹರಿನಾಮವನ್ನ ಅದು ನಾವು ಕೃಷ್ಣ ಹೇಳ್ಬೇಕಾಗತ್ತೆ. ಪವಿತ್ರ ನಾಮ ಚರಿತ್ರೆ ಪವಿತ್ರ ಲೀಲೆಗಳದ್ದು ನಾಮವನ್ನ ನಾವು ಚಟುವಟಿಕೆ. ಕೃಷ್ಣನ ಕೃಷ್ಣನ ನಾಮ ಪವಿತ್ರ ತುಂಬಾ ನಾಮ ಸವಿಯಾಗಿದೆ ಚರಿತ್ರೆ ಅಲ್ವಾ? ಆದ್ರೆ ಲೀಲೆಗಳು ನಮ್ಗೆ ಅದು ಅದರ ಸವಿ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸವಿ? ಕೃಷ್ಣ ನಾಮ, ನಾವು ಕೃಷ್ಣನ ನಾಮ, ರೂಪ, ಅವಿದ್ಯಾ ಕಾರಣ. ಕಲ್ಲು ಸಕ್ಕರೆ ಸವಿ ಅವಿದ್ಯಾ. ಗೊತ್ತಾಗೋದಿಲ್ಲ ಮತ್ತೆ. ಹಾ? ಅಂದ್ರೆ ಆ ಭಕ್ತಿಯಲ್ಲಿ ಇದು ರುಚಿ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ನಮ್ಗೆ ಆ ರುಚಿ. ನಮ್ಗೆ ಯಾಕೆ ಆತರ ರುಚಿ ಗೊತ್ತಾಗ್ತಿಲ್ಲ ನಮ್ಗೆ? ನಾವು ಭವರೋಗದಿಂದ ನರಳ್ತಾ ಇದೀವಿ, ಅದರಿಂದ ನಮ್ಗೆ ರುಚಿ ಗೊತ್ತಾಗ್ತಿಲ್ಲ. ಅಜ್ಞಾನದಲ್ಲಿ ಇದೀವಿ ಮಾತಾಜಿ, ಅದಕ್ಕೆ ಅಜ್ಞಾನದಲ್ಲಿ ಅವಿದ್ಯಾ ಕಾರಣ ಅಲ್ಲ. ಅವಿದ್ಯೆಯಲ್ಲಿ ಇದೀವಿ, ಅಜ್ಞಾನ ಅಜ್ಞಾನದಲ್ಲಿ ಅಜ್ಞಾನ ಇದೀವಿ. ಅಜ್ಞಾನ. ಭವರೋಗದಿಂದ ನಾವು ನರಳ್ತಾ ಇದೀವಿ. ಸೊ ರೋಗ ಇರೋರ್ಗೆ ಯಾವಾಗ್ಲೂ ಯಾವ್ದೇ ವಸ್ತುವಿನ ರುಚಿ ಗೊತ್ತಾಗೋದಿಲ್ಲ. ಸೊ ಅದೇ ತರನೇ ಈ ಒಂದು ಹರಿನಾಮದ ರುಚಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಹರಿನಾಮದ ರುಚಿ ಗೊತ್ತಾಗ್ಬೇಕಂದ್ರೆ ನಾವ್ ಏನನ್ನ ಮಾಡ್ಬೇಕು? ಜಪ ಭಕ್ತಿ ಮಾಡ್ಬೇಕು, ಸೇವೆ ಮಾಡ್ಬೇಕು, ಅಭ್ಯಾಸ ಭಕ್ತಿ ಸೇವೆ ಮಾಡ್ಬೇಕು ಮಾಡ್ಬೇಕು, ಭಕ್ತಿ ಸೇವೆಯನ್ನ. ಭಕ್ತರ ಸಂಘದಲ್ಲಿ ಇರ್ಬೇಕು, ಹಾ ಚಾಂಟ್, ಸೊ ನಾವು ಡ್ಯಾನ್ಸ್, ಈಟ್. ಕೃಷ್ಣ ಪ್ರಜ್ಞೆಗೆ ಬರಬೇಕು. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರ್ಬೇಕಾಗತ್ತೆ. ಸೊ ಅವಾಗಷ್ಟೇ ಆ ರೋಗ ವಾಸಿ ಆಗ್ತಾ. ಹೌದು ನಮ್ಗೆ ಇವಾಗ ರುಚಿ ಸಿಗ್ತಾ ಇಲ್ಲ, ಆದ್ರೂ ಸಹ ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಇದ್ರೆ ನಮ್ಗೆ ಕ್ರಮೇಣ ಏನಾಗತ್ತೆ, ರೋಗ ವಾಸಿ ಆದಂಗೆ ನಮ್ಗೆ ಆ ಒಂದು ನಾಮ, ಗುಣ, ರೂಪ, ಲೀಲೆಗಳೇನಿದೆ ಅದರ ಒಂದು ಸವಿ ಗೊತ್ತಾಗ್ತಾ ಬರುತ್ತೆ ಅಲ್ವಾ? ಓಕೆ. ಸೊ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ನಾವ್ ಇವಾಗ ಏನು ನಿಯಂತ್ರಕ ತತ್ವಗಳಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ನಾವು ಅಳವಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೂ ಸಹ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಕಾರಣಗಳಿರಬಹುದು ಅಂತ ನಾವು ತಿಳ್ಕೊಂಡ್ವಿ. ಅಪರಿಪೂರ್ಣ ಅಜ್ಞಾನ, ಇಂದ್ರಿಯಗಳು. ಆ ಅವಿದ್ಯಾ ಅಜ್ಞಾನ. ಅದ ಸಹಿತ ಜಪವಾನ್ ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದೇ ನಾವ್ ಏನನ್ನ ತಿಳ್ಕೊಂಡ್ವಿ? ಅವಿದ್ಯೆ, ಅಜ್ಞಾನ, ಭವರೋಗ. ಅದ್ರ ಜೊತೆ ಇನ್ನೊಂದು ತುಂಬಾ ಮುಖ್ಯವಾಗಿರೋದನ್ನ ನಾವು ತಿಳ್ಕೊಂಡ್ವಿ. ನಮ್ಮ ಅಪರಿಪೂರ್ಣ ಇಂದ್ರಿಯಗಳು ಮಾತಾಜಿ. ಮಾಯೆ, ಹಾ ಮಾಯೆ, ಮಾಯೆ. ನಾಮಪರಾಧ. ಅಪರಾಧಗಳು ಅಲ್ವಾ? ತುಂಬಾ ಮುಖ್ಯ ಅಪರಾಧ. ಅದಕ್ಕೆ ಏನಕ್ಕೆ ಹೋಲಿಕೆಯನ್ನ ಕೊಟ್ರು ಅಪರಾಧಕ್ಕೆ? ಅದು ಕಪ್ಪು ಹೇಗೆ ಅದು ಕಾರ್ಮೋಡ, ನಿಮ್ಮ ಕಪ್ಪು ಕಾರ್ಮೋಡ, ಕಪ್ಪು ಕಾರ್ಮೋಡ. ಕಾರ್ಮೋಡಗಳು ಮಾತಾಜಿ, ಕಾರ್ಮೋಡಗಳು, ಆಮೇಲೆ ಶುದ್ಧ ಇಲ್ಲದ ಪ್ರೀತಿ, ಆಮೇಲೆ ಶುದ್ಧ ನಾಮ ಅಂತ ಮಾಡ್ಬೇಕು. ಜಾತಿ ಮತ ಅಲ್ವಾ? ನಾವಿವಾಗ ತುಂಬಾ ಕಷ್ಟಪಟ್ಟು ಇವಾಗ ಒಂದು ತೋಟವನ್ನ ನಾವು ಬೆಳೆಸಿದ್ರೆ ಅದ್ರಲ್ಲಿ ಒಂದ್ ಆನೆ ಒಂದು ಕ್ಷಣ ಸಾಕು ಅದನ್ನೆಲ್ಲ ಸರ್ವನಾಶ ಮಾಡ್ಲಿಕ್ಕೆ ಅಲ್ವಾ? ಸೊ ಅದೇ ತರ ನಮ್ಗೆ ಇವಾಗ ಅಪರಾಧಗಳನ್ನ ನಾವು ಮಾಡಿದ್ರೆ ಏನಾಗುತ್ತೆ? ಸೊ ನಮ್ಮ ಭಕ್ತಿ ಸರ್ವನಾಶ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಇದನ್ನೆಲ್ಲ ನಾವು 7ನೇ ಶ್ಲೋಕ ತನಕ ನಾವು ತಿಳ್ಕೊಂಡ್ವಿ. ಮತ್ತೆ 8ನೇ ಶ್ಲೋಕ ಹಿಂದಿನ ವಾರ ಗೌರಿ ಮಾತಾಜಿ ಮಾಡಿದ್ರು. ಸೊ ನಾನಿವಾಗ ಇದನ್ನ 8ನೇ ಶ್ಲೋಕವನ್ನ ನಾನು ಮತ್ತೊಮ್ಮೆ ನಿಮ್ಗೆ ರಿವೈಸ್ ತರ ಮಾಡ್ಬಿಟ್ಟು ಇವತ್ತು 9ನೇ ಶ್ಲೋಕಕ್ಕೆ ಹೋಗೋಣಂತೆ. ಸೊ 8ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇ ತದನುರಾಗಿ ಜನಾನುಗಾಮಿ ಕಾಲಂ ನಯೇಧಕಿಲ ಮಿತ್ಯುಪದೇಶಸಾರಂ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇ ತದನುರಾಗಿ ಜನಾನುಗಾಮಿ ಕಾಲಂ ನಯೇದ್ ಅಖಿಲ ಮಿತ್ಯುಪದೇಶಸಾರಂ. ತನ್ನಾಮರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇ ತದನುರಾಗಿ ಜನಾನುಗಾಮಿ ಕಾಲಂ ನಯೇದ್ ಅಖಿಲ ಮಿತ್ಯುಪದೇಶಸಾರಂ. ಓಕೆ. ಸೊ ಇದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಇವಾಗ ನಿಮ್ಗೆ ದಿನದಲ್ಲಿ 24 ಗಂಟೆಗಳಿದೆ ಅಲ್ವಾ? ಈ 24 ಗಂಟೆಗಳ ಕಾಲ ನೀವು ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಪಡ್ತಾ ಇದ್ದೀರಾ? ಹರಿನಾಮ 24 ಗಂಟೆ
24 ಗಂಟೆ ಹರಿನಾಮ ಮತ್ತೆ 24 ಗಂಟೆಗಳ ಕಾಲವನ್ನ ಹೇಗೆ ವ್ಯಯಿಸ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಮಾತಾಜಿ ಅವರ ಗುಣಗಳು, ನಿತ್ಯ ಲೀಲೆಗಳ ಸ್ಮರಣೆ, ಭಗವಂತನ ಪುಣ್ಯ ನಾಮ ಜಪಿಸ್ಬೇಕು ಮಾತಾಜಿ. ಕೀರ್ತನೆಗಳಲ್ಲಿ ಭಗವಂತನ ದಿವ್ಯ ಪುಣ್ಯ ರೂಪ. ನಾಮ ಜಪಿಸೋದು. ಹರೇ ಕೃಷ್ಣ. ದಿವ್ಯ ರೂಪ, ಆಮೇಲೆ ಅವರು ನಿತ್ಯ ಲೀಲೆಗಳು ಸ್ಮರಣೆ ಮಾಡ್ಕೊಂತ ಕೀರ್ತನ ಮಾಡೋದು ನಾವು. ಕೀರ್ತನೆ ಮತ್ತೆ ಅವರ ಅದು ಸೇವೆ ಅದು ರೂಪ ಗೋಸ್ವಾಮಿ ಅವರು ಹೇಳ್ತಾ ಇರೋದು. ನಾನ್ ಕೇಳ್ತಾ ಇರೋದು ನಿಮ್ಗೆ, ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ 24 ಗಂಟೆಗಳ ಕಾಲ ಕಳೀಲಿಕ್ಕೆ? ಸೊ ಏನನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಾವು ಕೂಡ ಅದೇ ಅಥವಾ ಮಾತಾಡಿ. ಹೇಗೆ ನೀವು ಕಾಲ ಕಳಿಬೇಕು, ಕಳಿತಾ ಇದ್ದೀರಾ ಈಗ? ಅದು ಕಳಿಬೇಕು ಅಂದ್ರೂ ಆಗೋದಿಲ್ಲ ಮಾತಾಜಿ ನಮ್ಮಿಂದ. ಈ ಇಂದ್ರಿಯ ಭೌತಿಕ ಸುಖ ಇರೋದ್ರಿಂದ ಕಷ್ಟ ಇದೆ. ಓಕೆ. ಕೀರ್ತನೆಯಲ್ಲಿ ಕಳಿಬೇಕು. ಕೀರ್ತನೆ ಟೈಮ್ ಮಾತಾಡಿ, ಟೈಮ್ ನಾವು ಬೆಳಿಗ್ಗೆ ಮಂಗಳಾರತಿಯಲ್ಲಿ ಭಾಗವಹಿಸ್ತೇವೆ ಮಾತಾಜಿ. ಬೆಳಿಗ್ಗೆ ಹಾ ಭಕ್ತರ ಸಂಘದಲ್ಲಿ ಮಂಗಳಾರತಿ ಮಾತ್ರ ಸಾಧ್ಯ. ದರ್ಶನ ಮಾಡಿ ಅದ್ರಲ್ಲಿ ಭಾಗವಹಿಸ್ತೇವೆ. ಓಕೆ. ಆಮೇಲೆ ಭಾಗವತ ಕ್ಲಾಸ್ ಕೇಳ್ತೇವೆ 8 ಗಂಟೆಗೆ. ಓಕೆ. ಹಾ ಮತ್ತೆ ಹರಿನಾಮ ಜಪಿಸ್ತೇವೆ. ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡ್ತೇವೆ. ಓಕೆ. ಹರಿ ಬೋಲ್. ಮತ್ತೆ ಭಗವಂತನ ಹತ್ರ ಮನಸ್ಸನ್ನು ಇದು, ಸ್ಥಿರಗೊಳಿಸ್ಬೇಕು. ಆ, ಮಾತಾಜಿ ಭಾಗವತ ಭಕ್ತರ ಪುಸ್ತಕ ಸಂಘದಲ್ಲಿ ಇದು ಸಾಧ್ಯ. ಹಾ ಭಕ್ತರ ಸಂಘದಲ್ಲಿ ಇದು ಸಾಧ್ಯ, ಬೇರೆ ಕಡೆ ಕಮ್ಮಿ ಸಾಧ್ಯ. ಹಾ ಹಾ ಇವಾಗ ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ಶ್ಲೋಕ 8ರಲ್ಲಿ, ಅದು ಟೆಂಪಲ್ ಡಿವೋಟೀಸ್ ನೋಡ್ಕೊಂಡ್ರೆ ಅವರು ಮೋಸ್ಟ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ನಾವು ಇಲ್ಲಿ ಸಂಸಾರಸ್ಥರು, ಗೃಹಸ್ಥರಾಗಿರೋರು, ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಈಗ 24 ಗಂಟೆಗಳ ಕಾಲ? ಪ್ರಸಾದ ಮಾಡ್ತೀವಿ ನಮ್ಮ ಭಗವಂತನಿಗೆ. ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮುಗಿಸಿ ಉಳ್ದಿದ್ ಸಮಯದಲ್ಲಿ ಭಕ್ತಿ ಮಾಡ್ತಾ ಇದೀವಿ ಮಾತಾಜಿ. ಹಾ ಅಲ್ವಾ? ಎಷ್ಟು ಟೈಮ್ ಸಿಗುತ್ತೋ ಅಷ್ಟ್ರಲ್ಲಿ ಭಕ್ತಿ ಮಾಡ್ತಿದೀವಿ ಅಷ್ಟೇ. ಭಕ್ತಿನ ನಾವು ಅಷ್ಟು ಪ್ಯೂರಿಟಿಯಾಗಿ ಮಾಡ್ತಿಲ್ಲ. ನಮ್ಮ ಕೆಲಸ ಈ ಭೌತಿಕ ಕೆಲಸಗಳಲ್ಲೇ ಜಾಸ್ತಿ ತೊಡಗ್ತೀವಿ. ಕೆಲವು ಸಮಯ ಮಾತ್ರ ಭಕ್ತಿ ಮಾಡ್ತೀವಿ ಮತ್ತೆ. ಅಲ್ವಾ? ನಮ್ಗೆ ಭಕ್ತಿ ವಿನೋದ ಠಾಕೂರ್ ಅವ್ರು ಏನ್ ಹೇಳಿದ್ದಾರೆ ಗೃಹಸ್ಥರಿಗೆ ಅಂತ ಹೇಳ್ಬಿಟ್ಟು? ಗೃಹಸ್ಥರಿಗೆ ಏನ್ ಹೇಳಿದ್ದಾರೆ? ಹರೇ ಕೃಷ್ಣ. ಮಾತಾಜಿ ಗೃಹಸ್ಥರು ಅವರ ಕೆಲಸನೂ ಮಾಡ್ಬೇಕು, ಅವರ ಕೆಲಸದಲ್ಲಿ ಸ್ವಲ್ಪ ಆದಷ್ಟು ಭಕ್ತಿನೂ ಮಾಡ್ಬೇಕು. ಮತ್ತೆ ಅವರು ಏನ್ ಶ್ರಮ ಪಟ್ಟು ದುಡಿದಿರ್ತಾರೆ ಅದ್ರಲ್ಲಿ ಅರ್ಧ ಭಾಗ ಭಗವಂತನಿಗೆ, ದೇವಸ್ಥಾನಕ್ಕೆ ಕೊಡ್ಬೇಕು, ಸ್ವಲ್ಪ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಮಾತಾಜಿ. ಮಾತಾಜಿ ನಂದು ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಮೊಬೈಲ್ ಅಲ್ಲಿ ಮಾಡ್ತಾ ಇದೀನಿ. ಸೊ ಮೊಬೈಲ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ ಏನು ಇಲ್ಲ ನನ್ನ ಹತ್ರ. ಶೋಭಾ ಮಾತಾಜಿ, ನೀವು ಏನಾದ್ರು ಉಪದೇಶ ಅಮೃತವನ್ನ ಶೇರ್ ಮಾಡ್ತೀರಾ ಮಾತಾಜಿ? 8ನೇ ಶ್ಲೋಕ ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ. ಸೊ ಇವಾಗ ನಮ್ಗೆ ಇವಾಗ ಭಕ್ತಿ ವಿನೋದ ಠಾಕೂರ್ ಅವ್ರು ಏನ್ ಹೇಳಿದ್ದಾರೆ, ಅಟ್ಲೀಸ್ಟ್ ಏನ್ ಮಾಡ್ಬೇಕು ನಾವು ಗೃಹಸ್ಥರಾಗಿರೋರು 24 ಗಂಟೆಗಳ ಕಾಲವನ್ನ 8, 8, 8 ಅಂತ ನಾವು ವಿಭಾಗಿಸ್ಕೊಂಡು, ಸೊ 8 ಗಂಟೆಗಳ ಕಾಲ ನಮ್ಮ ದೈನಂದಿಕ ಕೆಲಸಗಳು, ಅದ್ರ ಜೊತೆ ನಿದ್ದೆ ಎಲ್ಲಾನು ಬಂದ್ಬಿಡತ್ತೆ. ಅದೆಲ್ಲಾನು ಸಹ 8 ಗಂಟೆಗಳ ಕಾಲ ನಾವು ಅದಕ್ಕೆ ವ್ಯಯಿಸ್ಬೇಕಾಗತ್ತೆ. 8 ಗಂಟೆಗಳ ಕಾಲ ನಮ್ಮ ದೇಹವನ್ನ ಪೋಷಿಸ್ಬೇಕು, ಮತ್ತೆ ನಮ್ಮನ್ನ ನಂಬಿರೋರ್ನ ನಾವು ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ಬೇಕು. ಸೊ ಅದಕ್ಕೆ 8 ಗಂಟೆಗಳ ಕಾಲ ನಾವು ಕೊಡ್ಬೇಕಾಗತ್ತೆ. 8 ಗಂಟೆಗಳ ಕಾಲ ನಾವೇನನ್ನ ಮಾಡ್ಬೇಕು? ಮಿಕ್ಕಿರೋದು ನಮ್ಗೆ 8 ಗಂಟೆಗಳ ಕಾಲ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು? ಭಗವಂತನ ಸ್ಮರಣೆ, ಸೇವೆ ಮಾಡ್ಬೇಕು. ಆಧ್ಯಾತ್ಮಿಕ ಜೀವನಕ್ಕೆ ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಾವ್ ಇಷ್ಟನ್ನಾದ್ರೂ ನಾವು ಸರಿಯಾಗಿ ಮಾಡಿದ್ರೆ ಖಂಡಿತ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಾನು ನಮ್ಗೆ ಹೇಳಿದ್ದಾರೆ. ಸೊ ಇವಾಗ ನಾವು ನೋಡ್ಕೋಬೇಕು, ನಾವ್ ಇವಾಗ ಸಮಯವನ್ನ ನಾವು ಕೊಡ್ತಾ ಇದೀವಿ ಆಧ್ಯಾತ್ಮಿಕ ಜೀವನಕ್ಕೆ. ಸೊ ಅದೇನ್ ಸಮಯವನ್ನ ಕೊಡ್ತಾ ಇದೀವ ಅದನ್ನ ನಾವು ಕ್ವಾಲಿಟಿ ಸಮಯ ಸರಿಯಾಗಿ ಕೊಡ್ತಾ ಇದೀವ? ಸುಮ್ನೆ ನೇಮ್ ಸೇಕ್ ನಾನು ಜಪ ಮಾಡ್ಬೇಕು 16 ರೌಂಡ್ ಅಂತ ಮಾಡ್ತಾ ಇದೀವ, ನಾನು ಓದ್ಬೇಕು ಪ್ರಭುಪಾದರ ಪುಸ್ತಕಗಳನ್ನ ಅಂತ ಓದ್ತಾ ಇದೀವ? ಸೊ ಅದನ್ನೆಲ್ಲನೂ ಸಹ ನಾವು ನೋಡ್ಬೇಕಾಗತ್ತೆ. ಸೊ ನಮಗ್ ನಾವೇ ಆತ್ಮತುಲನೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಾಂದ್ರೆ ನಮ್ಗೆ ಭಕ್ತಿಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಇವಾಗ ನಾವೀಗ ಟೆಂಪಲ್ ಡಿವೋಟೀಸ್ ನ ನೋಡಿದ್ರೆ, ಇವಾಗ ನೀವು ನೋಡ್ಬೋದು ಟೆಂಪಲ್ ಅಲ್ಲಿ ಇರೋರು ಅವರೆಲ್ಲರೂ ಸಹ ಬೆಳಗ್ಗೆಯಿಂದ ರಾತ್ರಿ ತನಕನೂ ಸಹ ಅವರು 24 ಗಂಟೆಗಳ ಕಾಲನೂ ಸಹ ಅವರು ಏನ್ ಇಲ್ಲಿ ರೂಪ ಗೋಸ್ವಾಮಿಯವರು ನಮ್ಗೆ ಏನ್ ಹೇಳಿದ್ದಾರೆ ಅದನ್ನ ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಅದ್ರಲ್ಲಿ ಅವರು ಕ್ವಾಲಿಟಿಯಲ್ಲಿ ಹಿಂದೆ ಹೆಚ್ಚು ಕಡಿಮೆ ಇರಬಹುದು, ಆದ್ರೆ ಅವರು ಪರಿಪೂರ್ಣ ಪ್ರಯತ್ನವನ್ನ ಅವರು ಹಾಕ್ತಾ ಇದ್ದಾರೆ ಅಲ್ವಾ? ಓಕೆ. ಸೊ ನಮ್ಗೆ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ರೂಪ ಗೋಸ್ವಾಮಿಯವರು 5 ಪ್ರಬಲ ಭಕ್ತಿ ಸೇವೆಯ ವಿಧಗಳು ಅಂತ ಹೇಳಿದ್ರು. ಯಾರಿಗಾದ್ರೂ ಅದ್ ಜ್ಞಾಪಕ ಇದೆಯಾ? ಭಕ್ತಿ ಸೇವೆಯ ವಿಧಗಳು ಯಾವುದು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಮಾತಾಜಿ, ವಿಗ್ರಹ ಆರಾಧನೆ, ಭಾಗವತ ಪ್ರವಚನ, ಭಕ್ತರ ಸಂಘ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು, ಮತ್ತೆ ಮಥುರವಾಸ. ಅಲ್ವಾ? ಸೊ 5 ಮಾಡ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ನಮ್ಗೆ 64 ಭಕ್ತಿ ಸೇವೆಗಳಿದೆ ಅಲ್ವಾ? ಈ 64 ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ 5 ನೀವು
ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದನ್ನೇ ನಮ್ಗೆ ಈವನ್ ಚೈತನ್ಯ ಚರಿತಾಮೃತದಲ್ಲೂ ಸಹ ಅದ್ರ ಬಗ್ಗೆ ನಮ್ಗೆ ಹೇಳ್ತಾರೆ ಅಲ್ವಾ. ಸೊ ಯಾರಿಗಾದ್ರೂ ಗೊತ್ತಿದ್ಯಾ ಅದು ಶ್ಲೋಕ ಚೈತನ್ಯ ಚರಿತಾಮೃತದಲ್ಲಿ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು? ಎಸ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹಾ, ಹೇಳ ಹೇಳಿ ಮಾತಾಜಿ. ಮಾತಾಜಿ. ಹಾ, ಹೇಳಿ ಚೈತನ್ಯ ಮಾತಾಜಿ. ಚರಿತಾಮೃತ ಮಧ್ಯಲೀಲ 22.128 ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧಾರ ಸೇವನ. ಇನ್ನೊಮ್ಮೆ ಹೇಳಿ ಮಾತಾಜಿ. ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧಾರ ಸೇವನ. ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಅಲ್ವಾ, ಸೊ 5 ನಮ್ಗೆ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇವೆಲ್ಲ 64 ನೀವು ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ 5 ನೀವು ಮಾಡಿ. ನೀವು 5 ಮಾಡಿದ್ರೆ ನೀವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಗೆ ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಏನು? ಭಕ್ತರ ಸಂಘ. ನಾವು ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ನಾವು ಮಂಗಳಾರತಿ ಅಟೆಂಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ? 4 ಗಂಟೆಯಲ್ಲಿ ಏನ್ ಸಿಗುತ್ತೆ ನಮ್ಗೆ? ಭಕ್ತರ ಸಂಘ ಸಿಗುತ್ತೆ. ಆಮೇಲೆ ಏನಾಗುತ್ತೆ ನಮ್ಗೆ? ನಾಮ ಕೀರ್ತನ ಮಾಡ್ತೀವಿ ನಾವು, ಹರಿನಾಮವನ್ನ ನಾವು ಹೇಳ್ಕೊತೀವಿ. ಆಮೇಲೆ ಏನಾಗುತ್ತೆ? ಶ್ರೀಮೂರ್ತಿರ ಸೇವನೆ ಅಲ್ವಾ, ನಮ್ಗೆ ವಿಗ್ರಹ ಆರಾಧನೆಯನ್ನ ಅವ್ರು ಮಾಡ್ತಾರೆ, ನಾವು ಕಣ್ಣಿಂದ ನಾವು ನೋಡಿದ್ರು ಸಹ ನಾವು ವಿಗ್ರಹ ಆರಾಧನೆಯಲ್ಲಿ ನಾವು ಪಾಲ್ಗೊಂಡಂಗ ಆಗತ್ತೆ ಅಲ್ವಾ. 3 ಆಯ್ತು. ಮತ್ತೆ 4ನೇದು ಅದಾದ್ಮೇಲೆ 8 ಗಂಟೆ ಅಷ್ಟೊತ್ತಿಗೆ ನಾವೇನ್ ಮಾಡ್ತೀವಿ? ಭಾಗವತ ಶ್ರವಣ ಅಲ್ವಾ, ಭಾಗವತ ಶ್ರವಣವನ್ನ ನಾವು ಮಾಡ್ತೀವಿ. 5ನೇದು ಇನ್ಯಾವುದು ಉಳ್ದಿರೋದು? ಯಾವ್ದು? ಮಥುರಾವಾಸ. ಸೊ ಮಥುರಾವಾಸ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಮಥುರಾವಾಸ ಅಂದ್ರೆ ಏನ್ ಅರ್ಥ? ಎಲ್ಲರನ್ನು ಸಹ ಇವಾಗಿರೋ ಊರುಗಳನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಮಥುರಾಗ್ ಹೋಗದ ನಾವೆಲ್ಲ? ಇಲ್ಲ ಮಾತಾಜಿ, ನಾವು ಜನ್ಮಸ್ಥಳದಲ್ಲೇ ಮಥುರಾ ನಾವಿರೋ ಜಾಗವನ್ನೇ ನಾವು ಭಗವಂತನ ಧಾಮವಾಗಿ ನಾವು ಮಾಡ್ಕೋಬೇಕು ಅಲ್ವಾ. ಯಾಕಂದ್ರೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ವೃಂದಾವನದಲ್ಲೇ ಆಗ್ಲಿ ಮಥುರಲ್ಲೇ ಆಗ್ಲಿ ನಾವೆಲ್ಲರನ್ನು ಹೋಗಿ ಅಲ್ಲಿ ಇರೋಣ ಅಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ? ಸೊ ನಾವಿರೋ ಜಾಗವನ್ನೇ ನಾವು ವೃಂದಾವನ ಮಾಡ್ಕೋಬೇಕು ಅಂತ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಚೈತನ್ಯ ಚರಿತಾಮೃತದಲ್ಲಿ ಇದು ಮಹಾಪ್ರಭುಗಳು ಅವರು ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಏನಾಗುತ್ತೆ? ಅವ್ರನ್ನ ತಪ್ಪು ದಾರಿಗೆ ಹೋಗೋ ತರ ಮಾಡ್ತಾರೆ ಅಲ್ವಾ. ಯಾರು ತಪ್ಪು ದಾರಿಗೆ ಹೋಗೋ ತರ ಮಾಡೋದು? ನಿತ್ಯಾನಂದ ಪ್ರಭುಗಳು ಅಲ್ವಾ. ನಿತ್ಯಾನಂದ ಮಹಾಪ್ರಭುಗಳು ಅವ್ರೇನ್ ಮಾಡ್ತಾರೆ? ಅವ್ರನ್ನ ಯಮುನಾ ನದಿ ಕಡೆ ಹೋಗೋ ಬದಲು ಅವರು ಗಂಗಾ ನದಿ ಕಡೆ ಹೋಗೋ ತರ ಅವರು ಮಾರ್ಗವನ್ನ ಸೂಚಿಸ್ತಾರೆ ಅಲ್ವಾ. ಸೊ ಅವರು ಗಂಗಾ ನದಿಯನ್ನೇ ಅವರು ಯಮುನಾ ನದಿ ಅಂತ ಅನ್ಕೋತಾರೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಒಂದು ಬೋಟ್ ಬರುತ್ತೆ ಅಲ್ವಾ. ಬೋಟಲ್ಲಿ ಯಾರು ಬರ್ತಾರೆ? ಅದ್ವೈತಾಚಾರ್ಯರು ಬರ್ತಾರೆ. ಸೊ ಅದ್ವೈತಾಚಾರ್ಯರು ಬಂದಾಗ ಚೈತನ್ಯ ಮಹಾಪ್ರಭು ಏನಂತ ಕೇಳ್ತಾರೆ ಅವ್ರಿಗೆ? ಇದು ಅವ್ರ ಊರ್ ಕೇಳ್ತಾರೆ ಮಾತಾಜಿ. ಇದೇನಿದು, ನೀನು ಇಲ್ಲಿ ಬಂದಿದ್ಯಾ, ವೃಂದಾವನಕ್ಕೆ ನೀನ್ ಬಂದಿದ್ಯಾ, ಇದು ಯಮುನಾನ, ಸೊ ಇದು ವೃಂದಾವನನ, ನೀನು ವೃಂದಾವನಕ್ಕೆ ಬಂದಿದ್ಯಾ ಅನ್ನೋ ತರ ಕೇಳ್ತಾರೆ. ಸೊ ಅವಾಗ ಅದ್ವೈತಾಚಾರ್ಯರು ಏನಂತ ಹೇಳ್ತಾರೆ? ಏನ್ ಉತ್ತರ ಕೊಡ್ತಾರೆ? ನೀವೆಲ್ಲಿರ್ತೀರಾ ಅದೇ ವೃಂದಾವನ. ನೀವೆಲ್ಲಿದ್ದೀರೋ ಅದೇ ವೃಂದಾವನ ಅಂತ ಹೇಳ್ತಾರೆ ಅಲ್ವಾ. ಸೊ ಅಂದ್ರೆ ಎಲ್ಲಿ ಶುದ್ಧ ಭಕ್ತರು ಇರ್ತಾರೋ ಅದೇ ವೃಂದಾವನ. ಸೊ ನಾವಿರೋ ಜಾಗವನ್ನ ನಾವು ವೃಂದಾವನವಾಗಿ ನಾವು ಬದಲಾಯಿಸ್ಕೋಬೇಕು. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಪ್ರಭುಪಾದ್ರು ಅಮೆರಿಕ ಹೋಗಿನ ಮುಂಚೆ ಎಲ್ಲಿದ್ರು ಅವರು? ಪ್ರಭುಪಾದ್ರು ಎಲ್ಲಿದ್ರು? ವೃಂದಾವನದಲ್ಲಿದ್ರು ಅಲ್ವಾ. ಇವಾಗ ನಮ್ಗೆ ಏನನ್ನ ಹೇಳ್ತಿದಾರೆ ಇಲ್ಲಿ ರೂಪ ಗೋಸ್ವಾಮಿಯವರು ಏನ್ ಹೇಳ್ತಿದಾರೆ? ನಾವು ವೃಂದಾವನದಲ್ಲಿ ವಾಸ ಮಾಡ್ಬೇಕು. ವಾಸ ಮಾಡಿ ಅಲ್ಲಿ ಏನ್ ಮಾಡ್ಬೇಕು? ನಾವು ಆರಾಮಾಗಿ ಮಜಾ ಮಾಡ್ಕೊಂಡು ತಿನ್ಕೊಂಡು ಪ್ರಸಾದ ತಿನ್ಕೊಂಡು ಇರೋದಾ, ಮಲ್ಕೊಂಡಿರೋದಾ? ಇಲ್ಲ ಮಾತಾಜಿ, ಸೇವೆ ಮಾಡ್ಬೇಕು. ನಾವು ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು. ಅಂದ್ರೆ ನಮ್ಗೆ ಇಷ್ಟ ಬಂದಂಗ್ ಭಕ್ತಿ ಸೇವೆ ಮಾಡ್ಬೋದಾ? ನನಗೆ ಈ ತರ ಮಾಡಿದ್ರೆ ಭಕ್ತಿ ಸೇವೆ ಇಷ್ಟ, ನಂಗೆ 4 ಗಂಟೆಗೆಲ್ಲ ಎದ್ದೊಳಕ್ ಇಷ್ಟ ಇಲ್ಲ, ನಾನು 8 ಗಂಟೆಗೆ ಎದ್ದು ನಾನು ಏನೋ ಒಂದು ಜಪ ಗಿಪ ಮಾಡ್ಕೊಂಡು ಭಕ್ತಿ ಸೇವೆ ಮಾಡ್ಕೊಂಡು ಇರ್ತೀನಿ, ಅದು ಓಕೆನಾ? ಇಲ್ಲ ಮಾತಾಜಿ, 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ಹಿಂದಿನ ಪೂರ್ವಾಚಾರ್ಯರು ಹೇಗೆ ನಡೆದಿದಾರೋ ಅವರು ಹೇಳಿರೋ ದಾರಿಯಲ್ಲೇ ನಾನು ನಡಿಬೇಕು ಅಲ್ವಾ. ಸೊ ಇವಾಗ ಪ್ರಭುಪಾದರು ಅದನ್ನೆಲ್ಲವನ್ನ ಅಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಅವರು ಜೀವನದಲ್ಲಿ ಒಂದು ಯಾವ್ದೇ ಒಂದು ಪರ್ಫೆಕ್ಷನ್ ಏನು ಸಾಧಿಸ್ಬೇಕು ಅದನ್ನ ಸಾಧಿಸ್ಬಿಟ್ಟಿದ್ರು ಅಲ್ವಾ ಪ್ರಭುಪಾದರು. ಮತ್ತೆ ಯಾಕೆ ಅವರು ಅಮೆರಿಕಾಗ್ ಹೋದ್ರು? ಅವರ ಗುರುವಿನ ಆದೇಶ ಪಾಲಿಸ್ಲಿಕ್ಕೆ ಹೋದ್ರು. ಗುರುವಿನ ಆದೇಶವನ್ನ ಅವರು ಪಾಲಿಸ್ಲಿಕ್ಕೆ ಹೋದ್ರು. ಏನಿತ್ತು ಗುರುವಿನ ಆದೇಶ? ಪುಸ್ತಕವನ್ನು ವಿತರಣೆ ಮಾಡುವುದು ಅಲ್ವಾ. ಸೊ ಇವಾಗ ಎಲ್ಲಿ ಆಂಗ್ಲ ಭಾಷೆ ಮಾತಾಡ್ತಾರೋ ಅವ್ರಿಗೆಲ್ಲರಿಗೂ ಸಹ ಈ ಕೃಷ್ಣ ಪ್ರಜ್ಞೆಯನ್ನ ಅವ್ರಿಗೆ ತಿಳಿಸಿಕೊಡ್ಬೇಕು ಅಂತ ಇತ್ತು.
ಸೊ ಅದಕ್ಕೋಸ್ಕರ ಅವರು ಎಲ್ಲ ಕಡೆ ಹೋದ್ರು. ಇವಾಗ ಪ್ರಭುಪಾದ್ರು ಹೇಳ್ಬೋದಾಗಿತ್ತಲ್ಲ, ಇಲ್ಲ ಇಲ್ಲಿ ರೂಪ ಗೋಸ್ವಾಮಿಯವರೇ ಹೇಳಿದ್ದಾರೆ, ಸೊ ನಾವು ಮಥುರೆಯಲ್ಲಿ ವಾಸ ಮಾಡ್ಬೇಕು, ಅಲ್ಲಿ ವಾಸ ಮಾಡ್ಕೊಂಡು ಏನು ಕೃಷ್ಣನ ಸೇವೆ ಮಾಡ್ಬೇಕು. ಹೇಗೆ ಸೇವೆಯನ್ನ ಮಾಡ್ಬೇಕಂತಂದ್ರೆ ಪೂರ್ವ ಆಚಾರ್ಯರು ಏನು ಹೇಗೆ ಹೇಳ್ಕೊಟ್ಟಿದಾರೋ ಆ ಒಂದು ದಾರಿಯಲ್ಲಿ ನಾವು ನಡೀತಾ ನಾವು ಭಕ್ತಿ ಸೇವೆಯನ್ನ ಮಾಡ್ಕೊಂಡು ಇರ್ಬೇಕು ಅಂತ ಅವ್ರು ಹೇಳಿಲ್ಲ ಅಲ್ವಾ. ಸೊ ಅಂದ್ರೆ ಏನರ್ಥ, ಆ ಗುರುಗಳ ಆ ಒಂದು ವಾಣಿ ಸೇವೆ ಏನಿದೆ ಅದು ತುಂಬಾ ಶ್ರೇಷ್ಠ ಅಲ್ವಾ. ಸೊ ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇವಾಗ ಏನ್ ಅರ್ಥ ಆಯ್ತು ನಮ್ಗೆ, ಮಥುರಾ ವಾಸ ಅಂದ್ರೆ ಏನನ್ನ ಅರ್ಥ ಮಾಡ್ಕೋಬೇಕು, ನಾವೇನೆ ಅಲ್ಲಿ ಫಿಸಿಕಲಿ ಹೋಗಿ ಆ ಒಂದು ಧಾಮದಲ್ಲಿ ಇದ್ದು ಅಲ್ಲೇ ಜೀವನವನ್ನ ಮಾಡೋದು ಅಂತಲ್ಲ, ನಾವಿರೋ ಒಂದು ಜಾಗವನ್ನೇ ನಾವು ಆ ಒಂದು ಧಾಮವಾಗಿ ಪರಿವರ್ತಿಸ್ಕೋಬೇಕು ಅಲ್ವಾ. ಯಾಕಂದ್ರೆ ಎಲ್ಲಿ ಶುದ್ಧ ಭಕ್ತರು ಇರ್ತಾರೋ ಅಲ್ಲೇನೆ ಭಗವಂತ ಇರ್ತಾರೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಆ ಶ್ಲೋಕವನ್ನ ನಾವು ತಿಳ್ಕೊಂಡಿದೀವಿ. ನಾರದ್ರು ಕೇಳಿದಾಗ ಎಲ್ಲಿ ಇರ್ತೀಯ ತಂದೆ ನೀನು ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಭಗವಂತ ಸೊ ನಾನು ವೈಕುಂಠದಲ್ಲೂ ಸಹ ನಾನು ಇರೋದಿಲ್ಲ, ಸೊ ನಾನು ಎಲ್ಲಿರ್ತೀನಿ, ನನ್ನ ಎಲ್ಲಿ ಭಕ್ತರ ನನ್ನ ಹೃದಯದಲ್ಲೂ ನನ್ನ ಭಕ್ತರ ಹೃದಯದಲ್ಲೂ ಸಹ ನಾನು ಇರೋದಿಲ್ಲ, ನಾನು ಎಲ್ಲಿರ್ತೀನಿ, ಶುದ್ಧ ಭಕ್ತರು ಎಲ್ಲಿ ಎಲ್ಲಿ ನನ್ನ ಬಗ್ಗೆ ಎಲ್ಲಿ ನನ್ನ ನಾಮ ಗುಣ ಗಾನ ನಡೀತಾ ಇರುತ್ತೋ, ಕೀರ್ತನೆ ನಡೀತಿರುತ್ತೋ ಅಲ್ಲಿ ಅಲ್ಲಿ ನಾನು ತಿಷ್ಟಾಮಿ ನಾರದ ಅಂತ ಹೇಳಿದ್ರು ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಾವೆಲ್ಲರನ್ನು ಸಹ ನಾವು ಧಾಮದಲ್ಲಿ ವಾಸ ಮಾಡ್ಬೇಕಂತಂದ್ರೆ ನಾವ್ ಅಲ್ಲೇ ಫಿಸಿಕಲಿ ಹೋಗಿ ವಾಸ ಮಾಡೋಗಿಲ್ಲ, ನಾವಿರೋ ಮನೆಯನ್ನೇ ನಾವಿವಾಗ ವೃಂದಾವನವನ್ನಾಗಿ ನಾವು ಬದಲಾಯಿಸ್ಕೋಬೇಕು ಅಲ್ವಾ. ಅದೇ ತರನೇ ಜೀವ ಗೋಸ್ವಾಮಿಯವರು ಆಚಾರ್ಯ ತ್ರಯರು ಯಾರು, ಆಚಾರ್ಯ ತ್ರಯರು ಅಂದ್ರೆ ನಾವ್ ಯಾರನ್ನ ಕರಿತೀವಿ, ಹರೇ ಕೃಷ್ಣ. ಆಚಾರ್ಯ ತ್ರಯರು ಅಂದ್ರೆ ಯಾರು, 3 ಜನ ಆಚಾರ್ಯರು ಯಾರು, ಜೀವ ಗೋಸ್ವಾಮಿ ಅವರ ಶಿಷ್ಯರು, ನರೋತ್ತಮ ದಾಸ ಠಾಕೂರ್ ಅವರು, ಮತ್ತೆ ಶ್ರೀನಿವಾಸ ಆಚಾರ್ಯರು, ಶ್ಯಾಮಾನಂದ ಪಂಡಿತ ಅಲ್ವಾ. ಸೊ ಅವ್ರ 3 ಜನ ವೃಂದಾವನದಲ್ಲಿ ಅವ್ರು ಇರ್ತಾರೆ. ಆದ್ರೆ ಅವ್ರನ್ನ ಎಲ್ಲಿಗೆ ಹೋಗ್ಲಿಕ್ಕೆ ಕಳಿಸ್ತಾರೆ, ಜೀವ ಗೋಸ್ವಾಮಿ ಏನ್ ಹೇಳ್ತಾರೆ, ನೀವ್ ಎಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ನೀವು ಬಂಗಾಳಗ್ ಹೋಗಿ ಅಂತ ಹೇಳ್ತಾರೆ ಅಲ್ವಾ. ವೃಂದಾವನದಲ್ಲಿ ಇರೋರ್ನ ಅವ್ರು ಬೇರೆ ಕಡೆ ಕಳಿಸ್ತಾರೆ. ಅಂದ್ರೆ ಏನ್ ಅರ್ಥ ಇಲ್ಲಿ, ಚೈತನ್ಯ ಮಹಾಪ್ರಭುಗಳ ಆಸೆ ಏನಿದೆ, ಅವ್ರ ಇಚ್ಛೆ ಏನಿದೆ, ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಏನು, ಮಾಡ್ಬೇಕು ಪ್ರಚಾರ. ಪ್ರಚಾರ. ಹೇಗ್ ಪ್ರಚಾರ ಮಾಡ್ಬೇಕು, ಯಾರಿಗೆ ಪ್ರಚಾರ ಮಾಡ್ಬೇಕು, ಪ್ರತಿಯೊಂದು ಹಳ್ಳಿ ನಗರ ಎಲ್ಲಾ ಕಡೆನೂ ಸಹ ಭಗವಂತನ ಆ ಒಂದು ನಾಮ ಮುಟ್ಟಬೇಕು ಅಲ್ವಾ. ಆತರ ನಾವು ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡ್ಬೇಕು. ಇದ್ರಲ್ಲಿ ನಾವು ನಮ್ಮ ಜೀವನವನ್ನ ನಾವು ತೊಡಗಿಸ್ಕೋಬೇಕು ಅಲ್ವಾ. ಸೊ ಇದು ನಿಜವಾದ ಅರ್ಥ. ಮಥುರಾ ವಾಸ ಅಂತಂತಂದ್ರೆ ಏನ್ ಅರ್ಥ, ಸೊ ನಾವು ಇರೋ ಒಂದು ಜಾಗವನ್ನ ನಾವು ಆ ಭಗವಂತನ ಧಾಮವಾಗಿ ವೃಂದಾವನವಾಗಿ ನಾವು ಮಾರ್ಪಡಿಸ್ಕೋಬೇಕು. ಸೊ ಇದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಈ 8ನೇ ಶ್ಲೋಕದ ಆ ಒಂದು ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ, 8ನೇ ಶ್ಲೋಕದ ಪ್ರಾಮುಖ್ಯತೆ ಏನು? ಅಂದ್ರೆ ನಮ್ಮ ಪೂರ್ಣ ಸಮಯವನ್ನು 24 ಗಂಟೆಯನ್ನು ನಾವು ಭಕ್ತಿ ಸೇವೆಯಲ್ಲಿ ಕಳೆಯಬೇಕು ಅನ್ನೋದು ಅಲ್ವಾ. ಸೊ ಅಂದ್ರೆ ಇದನ್ನ ಏನನ್ನ ನಮ್ಗೆ ಅರ್ಥ ಮಾಡಿಸಿದೆ ಅಂದ್ರೆ, ಇವಾಗ ಇದರಲ್ಲಿ 11 ಶ್ಲೋಕಗಳಿದೆ ಅಲ್ವಾ. ಉಪದೇಶಾಮೃತದಲ್ಲಿ 11 ಶ್ಲೋಕಗಳಿದೆ. ಈ ಉಪದೇಶಾಮೃತದ ಇಡೀ ಸಾರವನ್ನ ಈ 8ನೇ ಶ್ಲೋಕದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈ 8ನೇ ಶ್ಲೋಕಕ್ಕೆ ಈ ಉಪದೇಶಾಮೃತ ಮುಗ್ದೋಯ್ತು. ಯಾಕಂದ್ರೆ 8ನೇ ಶ್ಲೋಕದಲ್ಲಿ ಸಮ್ಮರಿ ಹೇಳ್ತಾ ಇದ್ದಾರೆ, ಯಾಕೆ ಇಷ್ಟೆಲ್ಲ ಹೇಳ್ಕೊಂಡ್ ಬಂದ್ರು ನೀವು, ಇದನ್ನೆಲ್ಲ ಯಾಕೆ ನೀವು ನಿಗ್ರಹಿಸ್ಬೇಕು, 6 ವೇಗಗಳನ್ನ ನಿಗ್ರಹಿಸ್ಬೇಕು, ಮತ್ತೆ ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ 6 ಅನುಕೂಲಕರವಾದ ಚಟುವಟಿಕೆಗಳು, 6 ಅನಾನುಕೂಲಕರವಾದ ಚಟುವಟಿಕೆಗಳು. ಈ ಎಲ್ಲ ವಿಷಯವನ್ನ ಯಾಕೆ ಹೇಳಿದ್ರು, ನಾವ್ 24 ಗಂಟೆಗಳ ಕಾಲ ಭಗವಂತನ ಸ್ಮರಣೆಯನ್ನ ಮಾಡ್ಬೇಕು, ಆ ಒಂದು ಹಂತಕ್ಕೆ ಬರ್ಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನೆ ಇತ್ಯುಪದೇಶ ಸಾರಂ, ಇತಿ ಉಪದೇಶ ಸಾರಂ. ಇಡೀ ಉಪದೇಶದ ಸಾರ, ಈ ಉಪದೇಶಾಮೃತದ ಸಾರ ಏನು ಅಂತಂದ್ರೆ 24 ಗಂಟೆಗಳ ಕಾಲ ನಾವು ಆ ಒಂದು ಹರಿನಾಮದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಇದೇ ಸಾರ, ಈ ಉಪದೇಶಾಮೃತದ ಸಾರ. ಇದೊಂದೇ ಉಪದೇಶಾಮೃತದ ಸಾರ ಅಲ್ಲ, ಇಡೀ ನಮ್ಮ ಶಾಸ್ತ್ರಗಳು ಯಾವ್ದನ್ನೇ ನೀವು ನೋಡಿ, ಯಾವ್ದೆಲ್ಲ ನಮ್ಮನ್ನ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಪುರಾಣಗಳು, ಶಾಸ್ತ್ರಗಳು, ಉಪನಿಷತ್ತುಗಳು ಏನೆಲ್ಲ ಇದೆಯೋ ಸಾರಿ. ಸೊ ಅದರ ಸಾರ ಏನು ಅಂತಂತಂದ್ರೆ ಅನವರತ ನಾವು ನಮ್ಮನ್ನ ಆ ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳೋದು ಅಲ್ವಾ. ಪ್ರಭುಪಾದ್ರು ಯಾವಾಗ್ಲೂ ಏನ್ ಹೇಳ್ತಾ ಇದ್ರು, ಓನ್ಲಿ ಒನ್ ಬಿಸ್ನೆಸ್. ಮನುಷ್ಯ ಜನ್ಮವನ್ನ ಪಡೆದಾಗ, ಹೌದು ಈ ಮನುಷ್ಯ ದೇಹನೂ ಸಹ ಇದು ಟೆಂಪರರಿ, ಇದು ಸಹ ತಾತ್ಕಾಲಿಕವಾದದ್ದು, ಇದನ್ನು ಪರ್ಮನೆಂಟ್ ಅಲ್ಲ. ಆದ್ರೆ
ಈ ಮನುಷ್ಯ ಜನ್ಮದಲ್ಲಿ ಮಾತ್ರನೇ, ಮನುಷ್ಯ ದೇಹದಲ್ಲಿ ಬಂದಾಗ ಮಾತ್ರ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಓನ್ಲಿ ಒನ್ ಬಿಸ್ನೆಸ್ ಇಂದ ಮನುಷ್ಯ ಜನ್ಮ ಏನು ಹೇಳಿದ್ರು ಭಕ್ತಿಯನ್ನ ಮಾಡ್ಬೇಕು ನಾವು. ಓನ್ಲಿ ಒನ್ ಬಿಸ್ನೆಸ್, ಅದೊಂದೇ ಬಿಸ್ನೆಸ್ ನಮ್ಗೆ. ನಿನ್ ಮನುಷ್ಯ ಜನ್ಮದಲ್ಲಿ ನೀನ್ ಏನ್ ಮಾಡ್ಬೇಕಪ್ಪ ಅಂತ ಯಾರಾದ್ರೂ ಕೇಳಿದ್ರೆ ಭಕ್ತಿ ಮಾಡ್ಬೇಕಂತಾನೆ ಹೇಳ್ಬೇಕು ಅಷ್ಟೇ. ನಾನು ಹಣ ಅಂತಸ್ತು ಆಸ್ತಿ ಪಾಸ್ತಿ ಮಾಡಿ ನನಗೂ ಮತ್ತೆ ನನ್ನ ಮೊಮ್ಮಕ್ಳಿಗೂ ಸಾಕಾಗೋಷ್ಟು ನಾನು ಮಾಡಿ ಹೋಗ್ತೀನಿ, ಅವಾಗ್ಲೇ ನನ್ನ ಜೀವನದಲ್ಲಿ ನಾನು ಯಶಸ್ಸನ್ನ ಪಡೆದಿದ್ದೀನಿ ಅನ್ನೋ ತರದ್ದು ಅಲ್ಲ. ಅದು ಬಿಸ್ನೆಸ್ ಅಲ್ಲ. ಓನ್ಲಿ ಒನ್ ಬಿಸ್ನೆಸ್ ಅಂದ್ರೆ ಭಕ್ತಿಯನ್ನ ಮಾಡೋದು. ಸೊ ಅದನ್ನೇ ನಮ್ಗೆ ರೂಪ ಗೋಸ್ವಾಮಿ ಇಲ್ಲಿ ಅರ್ಥ ಮಾಡಿಸ್ತಿರೋದು. ಇದು ಇತಿ ಉಪದೇಶ ಸಾರಂ, ಸಕಲ ಉಪದೇಶದ ಸಾರ ಏನು ಅಂತಂದ್ರೆ ನಮ್ಮ ಪೂರ್ಣ ಸಮಯವನ್ನ ನಾವು 24 ಗಂಟೆಗಳ ಕಾಲ ಏನ್ ನಮ್ಗೆ ಕೊಟ್ಟಿದ್ದಾನೆ ಭಗವಂತ, ಅದನ್ನ ನಾವು ಹೇಗೆ ಇಲ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ದಿನದ 24 ಗಂಟೆಗಳನ್ನ ಭಗವಂತನ ಪುಣ್ಯ ನಾಮ, ಅವನ ದಿವ್ಯ ರೂಪ, ಗುಣಗಳು ಮತ್ತು ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ರೀತಿಯಲ್ಲಿ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನ ತೊಡಗಿಸಬೇಕು. ಹೀಗೆ ಅವನು ವ್ರಜದಲ್ಲಿ ಗೋಲೋಕ ವೃಂದಾವನ ಧಾಮದಲ್ಲಿ ವಾಸಿಸುತ್ತಾ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡೆಯಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಆ 5 ಪ್ರಬಲ ಭಕ್ತಿಯ ವಿಧಗಳು ಏನಿದೆಯೋ ಆ ಒಂದು ಭಕ್ತಿಯ ವಿಧಗಳನ್ನ ನಾವಿಲ್ಲಿ ಆಚರಿಸ್ಬೇಕು ನಾವು ದಿನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಹೌದು ನಮ್ಗೆ ಅನ್ಸುತ್ತಲ್ವಾ, ಯಾಕೆ ಇಲ್ಲಿ ನಮ್ಗೇನ್ ಬೇರೆ ಕೆಲಸ ಇಲ್ವಾ, ಯಾಕೆ ಇಲ್ಲಿ 24 ಗಂಟೆಗಳ ಕಾಲ ನಾವು ಭಗವಂತನ ಸ್ಮರಣೆನ ನಾವು ಯಾಕೆ ಮಾಡ್ಬೇಕು? ಮರಳಿ ಯಾಕೆ ನಾವು ದೇವರಿಗೆ ಹೋಗ್ಬೇಕು ಅಂತ. ಮರಣದ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಬೇಕು. ಆವಾಗ್ಲೇ ನಾವು ಭಗವಂತನ ಅಂತೆ ನಾರಾಯಣ ಧಾಮಕ್ಕೆ ಸ್ಮೃತಿ ಅಲ್ವಾ. ನಮ್ಗೆ ಇವಾಗ ಗೊತ್ತಾಗೋಗ್ಬಿಟ್ಟಿದೆ. ನಾವು ಇಷ್ಟ ದಿವಸ ಅಜ್ಞಾನದಲ್ಲಿದ್ವಿ. ನಾವ್ ಯಾರಂತಾನೆ ಗೊತ್ತಿರ್ಲಿಲ್ಲ. ನಮ್ಮ ಜೀವನದ ಆ ಒಂದು ಗುರಿ ಏನು ಅಂತ ನಮ್ಗೆ ಗೊತ್ತು, ಗುರಿ ಏನಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಈಗ ನಮ್ಗೆ ಆಚಾರ್ಯರ ಆ ಒಂದು ಕೃಪೆಯಿಂದ ನಮ್ಗೆ ನಮ್ಮ ಜೀವನದ ಗುರಿ ಏನಂತ ಗೊತ್ತಾಗಿದೆ. ನಾವು ಈ ಒಂದು ದೇಹದಿಂದ ನಾವು ಮುಕ್ತರಾಗ್ಬೇಕು ಅಂತಂತಂದ್ರೆ ನಾವು ನಮ್ಮ ಅಂತ್ಯ ಕಾಲದಲ್ಲಿ ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು. ಅಂದ್ರೆ ನಾವು ಯಾವ ಒಂದು ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅದೇ ಒಂದು ಭಾವವಿರುವಂತಹ ದೇಹವನ್ನ ನಾವು ಪಡಿತೀವಿ ಅಂತ ನಮ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಅಂತೆ ನಾರಾಯಣ ಸ್ಮೃತಿ, ನಾವು ಭಗವಂತನ ಸ್ಮರಣೆಯನ್ನ ಮಾಡಿದ್ರೆ ಅಷ್ಟೇ ನಮ್ಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ನಮ್ಮ ಎಕ್ಸಾಮ್ ದಿವಸ ಪಾಸ್ ಆಗ್ಬೇಕು ಅಂತಂದ್ರೆ ನಾವು ನಮ್ಮ ಇಡೀ ಜೀವನದ ಪೂರ್ತಿ ನಾವು ಅಭ್ಯಾಸವನ್ನ ಮಾಡ್ಬೇಕು ಅಲ್ವಾ. ಹೇಗೆ ವಿದ್ಯಾರ್ಥಿ ಎಕ್ಸಾಮ್ ದಿವಸ ಕುತ್ಕೊಂಡು ಓದ್ಬಿಟ್ರೆ ಅವ್ನು ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ವರ್ಷ ಪೂರ್ತಿ ಓದಿರ್ಬೇಕು. ಅದೇ ತರನೇ ನಾವು ಸಹ ನಮ್ಮ ಜೀವನದ ಪೂರ್ತಿ ನಾವು ಅಭ್ಯಾಸವನ್ನ ಮಾಡಿದ್ರೆ ಮಾತ್ರನೇ ನಮ್ಮ ಸಾಯುವ ಸಮಯದಲ್ಲಿ ನಾವು ಭಗವಂತನ ಸ್ಮರಣೆನ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಯಾವ ಶ್ಲೋಕದಲ್ಲಿ ನಮ್ಗೆ ಭಗವಂತ ಹೇಳ್ತಾ ಇದ್ದಾರೆ ಅದನ್ನ? 8ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಎಂ ವಾಪಿ ಸ್ಮರಣ್ ಹೇಳಿ ಮತ್ತೆ. ಎಂ ವಾಪಿ ಸ್ಮರಣ್ ಭಾವಂ ತ್ಯಜಂತಿ ಅಂತೆ ಕಲೇವರಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಮತ್ತೆ ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಅಲ್ವಾ. ಸೊ ಯಾರು ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸ್ತಾ ಅವರು ದೇಹವನ್ನ ಬಿಟ್ರೆ ನನ್ನ ಭಾವವನ್ನೇ ಅವರು ಹೊಂದುತ್ತಾರೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಬಿಟ್ಟು ಭಗವಂತ ನಮ್ಗೆ 8ನೇ ಅಧ್ಯಾಯದಲ್ಲಿ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾವೇನನ್ನ ಮಾಡ್ಬೇಕು, ನಾವ್ 24 ಗಂಟೆಗಳ ಕಾಲ ಅನವರತ ನಾವು ಭಗವಂತನ ಸ್ಮರಣೆಯನ್ನ ನಾವು ಮಾಡ್ಬೇಕು. ಅವರ ನಾಮ ಗುಣ ರೂಪ ಲೀಲೆ ಇದನ್ನೆಲ್ಲ ನಾವು ಸ್ಮರಣೆ ಮಾಡ್ಬೇಕು. ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು. ನಮ್ಮ ಪೂರ್ವ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಆದ್ರೆ ಇದು ಇವಾಗ ಗೊತ್ತಾಗೋಗಿದೆ. ಆದ್ರೂ ಸಹ ನಮ್ಗೆ ಅಡ್ಡಿ ಬರ್ತಾ ಇರೋದು ಯಾವ್ದು? ನಮ್ಗೆ ಇವಾಗ ನಾವ್ಯಾರು ಅಂತ ನಾವು ತಿಳ್ಕೊಂಡ್ವಿ, ನಮ್ಮ ಜೀವನದ ಆ ಒಂದು ಗೊತ್ತು ಗುರಿ ಏನಂತೂ ನಾವು ತಿಳ್ಕೊಂಡ್ವಿ, ಅದಕ್ಕೆ ಏನನ್ನ ಮಾಡ್ಬೇಕಂತನೂ ನಾವು ತಿಳ್ಕೊಂಡ್ವಿ. ಆದ್ರೂ ನಮ್ಗೆ ಇವಾಗ ಇಲ್ಲಿ ಮುಂದುವರಿಕ್ ಆಗ್ತಾ ಇಲ್ಲ. 24 ಗಂಟೆಗಳ ಕಾಲ ನಾವು ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭಗವಂತನನ್ನ ಜ್ಞಾಪಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈ ತರ ಅಡ್ಡಿ ಯಾವ್ದು ನಮ್ಗೆ ಆಗ್ತಾ ಇರೋದು? ಯಾಕೆ ನಮ್ಗೆ ಈ ತರ ಕಷ್ಟ ಆಗ್ತಿರೋದು? ಮಾಯೆಯಿಂದ ಇಂದ್ರಿಯ ಸುಖದಿ. ಸೊ ಇದಕ್ಕೆ ಕಾರಣ ಏನು? ಇವಾಗ ನನಗೂನು ಅಷ್ಟೇ, ಇವಾಗ ನನಗಿಲ್ಲಿ ಚೆನ್ನಾಗಿ ಪಾಠ ಕೇಳ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ ಅಲ್ವಾ. ಆದ್ರೂ ಸಹ ನನ್ಗೆ ಇಲ್ಲಿ ಕುತ್ಕೊಂಡು ಕಾನ್ಸಂಟ್ರೇಷನ್ ಅಂತ ಕೇಳಿಕ್ ಆಗ್ತಾ ಇಲ್ಲ. ಯಾವ್ದು ಅಡ್ಡಿ ಬರ್ತಾ ಇರೋದು? ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಯೋಚನೆಗಳು ಮನಸ್ಸು ಅಲ್ವಾ. ನಮ್ಮ ಮನಸ್ಸು ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನೂರಾರು ವಿಷಯಗಳಿದೆ ಮನಸ್ಸಿಗೆ ಅಲ್ವಾ ಜ್ಞಾಪಿಸ್ಕೊಳ್ಲಿಕ್ಕೆ. ಸೊ ಅದಕ್ಕೋಸ್ಕರ ಅದಕ್ಕೆ ಭಗವಂತನೇ ಅದಕ್ಕೆ ಸೆಂಟರ್ ಆಫ್ ಒಂದು ತನ್ನ ಜೀವನದ ಒಂದು ಸೆಂಟರ್ ಅಂತ ಹೇಳ್ಬಿಟ್ಟು ಅದಿನ್ನ ಒಪ್ಕೋತಾ ಇಲ್ಲ ಅಲ್ವಾ. ಹಲವಾರು ವಿಷಯಗಳಿದೆ ಅಲ್ವಾ, ಗಂಡ ಹೆಂಡತಿ ಮಕ್ಕಳು ಮನೆ ಅಂತ ಹೇಳ್ಬಿಟ್ಟು ನೂರಾರು ವಿಷಯಗಳಿದೆ.
ಸೊ ಅದಕ್ಕೋಸ್ಕರ ನಮ್ಗೆ ಆಗ್ತಾ ಇಲ್ಲ. ಸೊ ಇವಾಗ ನಮ್ಮ ಮನಸ್ಸಿಗೆ ಇವಾಗ ಏನು ಒಂದು ಟ್ರೈನಿಂಗ್ ಅನ್ನ ಕೊಡ್ಬೇಕು ನಾವು, ಕೃಷ್ಣ ಬಿಟ್ರೆ ಇನ್ನೇನು ಇಲ್ಲ ಅಲ್ವಾ. ಸೊ ನಮ್ಮ ಜೀವನದ ಕೇಂದ್ರ ಬಿಂದು ಕೃಷ್ಣ ಬಿಟ್ರೆ ಇನ್ನೇನಿಲ್ಲ ಅನ್ನೋ ಒಂದು ಟ್ರೈನಿಂಗ್ ಅನ್ನ ನಾವು ನಮ್ಮ ಮನಸ್ಸಿಗೆ ನಾವು ಕೊಡ್ಬೇಕಾಗತ್ತೆ ಅಲ್ವಾ. ಸೊ ಆ ಒಂದು ಟ್ರೈನಿಂಗ್ ಅನ್ನ ಕೊಟ್ರೆ ಅಷ್ಟೇ ನಮ್ಗೆ ಗೊತ್ತಿರೋ ಹಾಗೇನೆ 6ನೇ ಅಧ್ಯಾಯದಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ ಮನಸ್ಸಿನ ಬಗ್ಗೆ ಕೃಷ್ಣ ಏನನ್ನ ಹೇಳಿದ್ದಾರೆ? ಮನಸ್ಸು 6ನೇ ತುಂಬಾ ಅಧ್ಯಾಯದಲ್ಲಿ ಚಂಚಲವಾದದ್ದು, ಅದನ್ನ ಗಾಳಿಯನ್ನು ನಾನು ನಮ್ಮ ಹಿಡ್ದು ಮನಸ್ಸೇ ನಮ್ಗೆ ಬಂದು ನಮ್ಮ ಮನಸ್ಸೇ ನಮ್ಗೆ ಹಾ, ಶತ್ರು ಅಂತ. ನಮ್ಮ ಮನಸ್ಸೇ ನಮ್ಗೆ ಮಿತ್ರ ಮತ್ತೆ ಶತ್ರು. ಹೇಗೆ ನಾವು ಮಿತ್ರ ಮಾಡ್ಕೋಬಹುದು, ಹೇಗೆ ಶತ್ರುವಾಗಿ ಮಾಡ್ಕೋಬಹುದು ನಾವು? ನಮ್ಮ ಮನಸ್ಸಿಗೆ ನಾವು ಒಳ್ಳೆ ಯೋಚನೆಗಳು ಕೃಷ್ಣ ಪ್ರಜ್ಞೆ ತುಂಬಿದ್ರೆ ಅದು ನಮ್ಗೆ ಶತ್ರು ಆಗುತ್ತೆ. ನಾವು ಕೆಟ್ಟ ಯೋಚನೆಗಳು ಮಾಡ್ತಿದ್ರೆ ಅದೇ ನಮ್ಗೆ ಶತ್ರು ಆಗುತ್ತೆ ಅಂತ. ಅಲ್ವಾ. ಸೊ ಇವಾಗ ನಾವು ನಮ್ಮ ಮನಸ್ಸು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಶತ್ರುವಾಗಿ ಇಟ್ಕೊಂಡಿದ್ವಾ ಮಿತ್ರನಾಗಿ ಇಟ್ಕೊಂಡಿದ್ವಾ ಅಂತ ಹೇಳ್ಬಿಟ್ಟು ನಾವೇ ಅದನ್ನ ಅನಲೈಸ್ ಮಾಡ್ಕೋಬಹುದಾ ಈಗ? ಮಾಡ್ಕೋಬಹುದು ಮತ್ತೆ. ಮಾತಾಜಿ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಮನಸ್ಸು ಶತ್ರು ಅನ್ಸುತ್ತಾ ಅಥವಾ ಮಿತ್ರ ಅನ್ಸುತ್ತಾ? ಎರಡೂ ಆಗುತ್ತೆ ಮಾತಾಜಿ. ಇದು ಆಗುತ್ತೆ ಮಾತಾಜಿ, ಒಮ್ಮೊಮ್ಮೆ ಶತ್ರು ಒಮ್ಮೊಮ್ಮೆ ಮಿತ್ರ ಕೂಡ ಆಗಿದೆ. ಸೊ ನೀವ್ ಯಾರಾದ್ರೂ ಶತ್ರು ಜೊತೆ ಅಂದ್ರೆ ಒಬ್ಬ ವ್ಯಕ್ತಿ, ಇವಾಗ ನಾನೇ ಅನ್ಕೊಳ್ಳಿ, ನಾನು ಒಂದ್ 5 ನಿಮಿಷ ನಿಮ್ ಜೊತೆ ಫ್ರೆಂಡ್ ಆಗಿದ್ದು ಇನ್ನೊಂದ್ 5 ನಿಮಿಷ ಶತ್ರುವಾಗಿ ನಾನು ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದ್ರೆ ನಾನು ಫ್ರೆಂಡ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಾನು ಶತ್ರುವಾಗಿರ್ಬೇಕು ಅಲ್ವಾ. ಸೊ ಅಂದ್ರೆ ಇವಾಗ ನಾವು ಯಾವ ತರ ಇವಾಗ ನಾವು ಯಾರ ಜೊತೆ ಇವಾಗ ವಾಸ ಮಾಡ್ತಾ ಇದೀವಿ? ನಾವು ಇವಾಗ ಮಿತ್ರನ ಜೊತೆ ವಾಸ ಮಾಡ್ತಾ ಇದೀವ, ಶತ್ರು ಜೊತೆ ವಾಸ ಮಾಡ್ತಾ ಇದೀವ? ಶತ್ರುವಿನ ಜೊತೆ. ಶತ್ರುವಿನ ಜೊತೆ ವಾಸ ಮಾಡಿದಾಗ ಸೊ ನಮ್ಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ನಮ್ಮ ಜೊತೆಯಲ್ಲೇ ಇರುವಂತ ಶತ್ರು ಅಲ್ವಾ. ಸೊ ನಮಗ್ ಅಂದ್ರೆ ಬೇರೆ ಶತ್ರು ಹೊರಗಡೆ ಇರೋ ಕಣ್ಣಿಗಾದ್ರೂ ಕಾಣ್ತಾರೆ, ಇವ್ರು ಕಣ್ಣಿಗೂ ಕಾಣಲ್ಲ ಅಲ್ವಾ. ಆಂತರಿಕ ಶತ್ರು ಜೊತೆಯಲ್ಲೇ ಇದ್ಕೊಂಡು ನಾವು ಜೀವನವನ್ನ ಮಾಡಿದಾಗ ನಾವ್ ಹೇಗೆ ಮುಂದುವರಿಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ಹೌದು, ಅವರು ಮಿತ್ರನನ್ನಾಗಿ ಮಾಡ್ಕೊಳೋದು ಶತ್ರುವನ್ನಾಗಿ ಮಾಡ್ಕೊಳೋದು ನಮ್ಮ ಕೈಯಲ್ಲೇ ಇದೆ. ಆದ್ರೆ ಇವಾಗ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ನಾವಿವಾಗ ಶತ್ರುವಿನ ಜೊತೆ ನಾವು ಇಲ್ಲಿ ಬದುಕ್ತಾ ಇದೀವಿ ಅಲ್ವಾ. ಯಾಕಂದ್ರೆ ನಮ್ಮ ಮಾತನ್ನ ಅದು ಪೂರ್ತಿ ಕೇಳ್ತಾ ಇಲ್ಲ. ಇವಾಗ ನಾನೊಬ್ಬ ಡ್ರೈವರ್ ಅನ್ನ ನನ್ ಕಾರ್ ಓಡಿಸ್ಲಿಕ್ಕೆ ಇಟ್ಕೊಂಡಿರ್ತೀನಿ. ನಾನು ನನ್ನ ಡ್ರೈವರ್ಗೆ ಹೇಳ್ತೀನಿ ನನಗೆ ಆಫೀಸ್ ಕರ್ಕೊಂಡು ಹೋಗು ಅಂತ. ಸೊ ಡ್ರೈವರ್ ಅವನೇನ್ ಮಾಡ್ತಾನೆ, ಅವನ ಇಷ್ಟದ ಪ್ರಕಾರ ಒಂದು ಮದ್ಯದ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಏನ್ ಅರ್ಥ? ಮಾತು ಕೇಳ್ತಾ ಇಲ್ಲ. ನನ್ನ ಕಂಟ್ರೋಲ್ ಅಲ್ಲಿ ಇದಾರ ಅವರು ಡ್ರೈವರು? ಇಲ್ಲ ಅಲ್ವಾ. ಸೊ ಇವಾಗ ನನ್ನ ಹಿಡಿತದಲ್ಲಿ ಅವನು ಡ್ರೈವರ್ ಇಲ್ಲ. ಸೊ ಇವಾಗ ಇನ್ನೊಂದ್ಸತಿ ನಾನು ಇವಾಗ ಆಫೀಸ್ ಕರ್ಕೊಂಡು ಹೋಗು ಅಂತಂದ್ರೆ ಅವ್ನು ಆಫೀಸ್ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅವನು ನನ್ನ ಮಾತನ್ನೇ ಕೇಳ್ತಿದ್ದಾನೆ ಅಂತ ಅಲ್ಲ, ಅವನ ಇಷ್ಟ ಇವಾಗ ಕರ್ಕೊಂಡು ಹೋಗ್ಬೇಕಂತ ಅನ್ಸಿದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಅವನು ನನ್ನ ಹಿಡಿತದಲ್ಲಿ ಬಂದಿಲ್ಲ ಪರಿಪೂರ್ಣವಾಗಿ. ಸೊ ಅದೇ ತರ ಇವಾಗ ನಾವು ನಮ್ಮ ಮನಸ್ಸನ್ನ ನಾವು ಪರಿಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಬಂದಾಗ ಅಷ್ಟೇನೆ ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಗೋಸ್ವಾಮಿ ಆಗ್ತೀವಿ ಅಲ್ವಾ. ಸೊ ಇವಾಗ ಗೋಸ್ವಾಮಿಗಳಂದ್ರೆ ಏನು ನಮ್ಗೆ ಗೊತ್ತಿರೋ ಹಾಗೇನೆ, ಸೊ ಯಾರು ಇಂದ್ರಿಯಗಳಿಗೆ ಒಡೆಯರಾಗಿದಾರೋ ಅವ್ರು ಗೋಸ್ವಾಮಿಗಳು. ಸೊ ಅವ್ರಿಗೆ ಒಂದಿನ ಅವರು ಇಂದ್ರಿಯಗಳಿಗೆ ಒಡೆಯರಾಗ್ಬಿಟ್ಟು ಇನ್ನೊಂದಿನ ಇಂದ್ರಿಯಗಳಿಗೆ ಒಡೆಯರಾಗ್ದಲೇ ಇರೋದಿಲ್ಲ. ಅವ್ರು ಯಾವಾಗ್ಲೂ ಇಂದ್ರಿಯಗಳಿಗೆ ಒಡೆಯರಾಗೇ ಇರ್ತಾರೆ. ಅವಾಗ್ಲೇನೆ ಅವ್ರಿಗೆ ಗೋಸ್ವಾಮಿ ಅಂತ ಹೆಸರು ಪಡ್ಕೊಳ್ಲಿಕ್ಕೆ ಸಾಧ್ಯ. ಇಲ್ಲ ಇವತ್ ಮಾತ್ರ ನಾನು ಬಹಳ ಚೆನ್ನಾಗಿ ತಿಂತಾ ಇದೀನಿ, ನಾನು ಇವತ್ ನಿಗ್ರಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾಳೆ ನಾನು ನಿಗ್ರಹ ಮಾಡ್ತೀನಿ ಅಂತಂದ್ರೆ ಅವ್ರನ್ನ ಗೋಸ್ವಾಮಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಾವು ನಮ್ಮ ಇಂದ್ರಿಯಗಳಿಗೆ ನಾವು ಇವಾಗ ಒಡೆಯರಾಗಿದೀವಾ ಅಥವಾ ಅವರ ಅಧೀನದಲ್ಲಿ ಇದೀವಾ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಮನಸ್ಸನ್ನ ನಾವು ಹತೋಟಿಗೆ ತರದ ಹೊರತು ಸೊ ನಾವಿಲ್ಲಿ ಈ ಉಪದೇಶ ಸಾರ ಏನಿದೆ ಸೊ ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಗೆ ಇವಾಗ ನಮ್ಮ ಕೈಯಲ್ಲಿ ಏನಿದೆ, ಜಪ ಮಾಡೋದು ನಮ್ಮ ಕೈಯಲ್ಲಿದೆ ಅಲ್ವಾ. ಅದೇ ಭದ್ರ ಬುನಾದಿ ನಾವ್ ಇವಾಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕಂತಂದ್ರೆ. ಜಪ ಮಾಡ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ? ಹರೇ ಕೃಷ್ಣ ಜಪ ಮಾಡಿದಾಗ ಏನಾಗುತ್ತೆ, ಅಥವಾ ಹೇಗೆ ಜಪ ಮಾಡ್ಬೇಕು ಅಂತ ಹೇಳಿದಾರೆ, ಅಥವಾ ನಿಮ್ಗೆ ಇವಾಗ ಏನಾಗುತ್ತಾ ಇದೆ ಎಕ್ಸ್ಪೀರಿಯನ್ಸ್? ಜಪ ಮಾಡ್ತಾ ಇದ್ರೆ ಏನೇನೋ ಬಂದ್ ಹೋಗ್ತಾ ಇರುತ್ತೆ ಮತ್ತೆ. ಏನೇನೋ ಬಂದ್ ಹೋಗ್ತಾ ಇರುತ್ತೆ ಮತ್ತೆ ಬೇರೆಯವ್ರಿಗೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗ್ ಅನ್ಸುತ್ತೆ ಮಾತಾಜಿ, ಖುಷಿ ಅನ್ಸುತ್ತೆ. ಅದ್ ಹೇಗೆ ನಮ್ಮ ಮನಸ್ಸು ಜಾರೋಗುತ್ತೆ ಗೊತ್ತೇ ಆಗೋದಿಲ್ಲ ಬೇರೆ ಕಡೆ, ಅಷ್ಟು ಬೇಗ ಜಾರ್ಬಿಟ್ಟಿರುತ್ತೆ ಜಪ ಮಾಡ್ತಾನೆ. ಓಕೆ. ಅಂದ್ರೆ ಏನರ್ಥ? ನಮ್ಮ ಮನ್ಸು ನಮ್ಮ ಮಾತ್ ಕೇಳ್ತಿಲ್ಲ ಅಂತ ಅರ್ಥ ಮಾತಾಜಿ. ಅಲ್ವಾ. ಸೊ ಇವಾಗ ನಾವ್ ಏನನ್ನ ಮಾಡ್ಬೇಕೀಗ? ನಾವು ಅಭ್ಯಾಸ ಮಾಡಿ ಕೇಳೋ ತರ ಮಾಡ್ಬೇಕು ಮಾತಾಜಿ.
ನಾವಿವಾಗ ಕಾಲದ ಅಧೀನದಲ್ಲಿದ್ದೀವಿ ಅಲ್ವಾ? ಕಾಲದ ಅಧೀನ ಅಂತಂದ್ರೆ ವರ್ತಮಾನ, ಭೂತ, ಭವಿಷ್ಯತ್ತು ಅಲ್ವಾ? ಸೊ ನಾವಿವಾಗ ಜಪ ಮಾಡ್ಬೇಕು ಅಂತಂತಂದ್ರೆ ವರ್ತಮಾನದಲ್ಲಿ ನಾವ್ ಇರ್ಬೇಕು. ವರ್ತಮಾನದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ನಾಮವನ್ನ ಹೇಳ್ತಾ ಇದೀವಿ. ನಮ್ಗೆ ಆಚಾರ್ಯರು ಏನನ್ನ ಹೇಳಿದ್ದಾರೆ? ನೀವು ಪ್ರತಿ ನಾಮವನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು, ನೀವು ಎಷ್ಟು ಜೋರಾಗಿ ಹೇಳ್ಬೇಕಂದ್ರೆ ನೀವ್ ಹೇಳ್ತಾ ಇರೋದು ನಿಮ್ಮ ಕಿವಿಗೆ ಬೀಳ್ಬೇಕು, ಅಷ್ಟು ಜೋರಾಗಿ ನೀವ್ ಹೇಳ್ಬೇಕು. ಪ್ರತಿಯೊಂದು ಪದವನ್ನ ಸ್ಪಷ್ಟವಾಗಿ ಹೇಳ್ಬೇಕು, ಪ್ರತಿಯೊಂದು ಪದವನ್ನ ನೀವು ಕೇಳಿಸ್ಕೋಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ? ಇದು ವರ್ತಮಾನ. ಈ ತರನೇ ನಾವು ಚಾಂಟಿಂಗ್ ಮಾಡ್ಬೇಕು. ಆದ್ರೆ ಇವಾಗ ನಮ್ಮ ಮನಸ್ಸು ಏನ್ ಮಾಡ್ತಾ ಇದೆ ನಮ್ಗೆ? ಅದೇನ್ ಮಾಡ್ತಾ ಇದೆ ನಮ್ಗೆ? ಆತರ ಮಾಡಕ್ ಬಿಡ್ತಿಲ್ಲ ಮಾತಾಜಿ. ವರ್ತಮಾನವನ್ನ ಬಿಟ್ಟು ಅದು ಭೂತ ಅಥವಾ ಭವಿಷ್ಯತ್ತಿನ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅದು ಅಲ್ವಾ? ಸೊ ಇವಾಗ ಮುಂದೆ ನನಗೆ ಇವಾಗ ಆಗೋದು, ಇವಾಗ ನನಗೆ ಆಫೀಸ್ಗೆ ಹೋಗ್ಬೇಕು, ಬೇಗ ಅಲ್ಲಿ ಅಡಿಗೆ ಆಗ್ಬೇಕು, ಅಲ್ಲಿ ಸಾರಿ ಇಟ್ಟಿದೀನಿ ಒಲೆ ಮೇಲೆ, ಸೊ ಇದೆಲ್ಲ ನಾನು ಯೋಚನೆ ಮಾಡ್ತಿದೀನಿ ಅಂತಂದ್ರೆ ನನಗೆ ಭವಿಷ್ಯತ್ತಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಲ್ವಾ? ಅಥವಾ ಮುಂದೆ ಇನ್ನ ತುಂಬಾ ಮುಂದಾಲೋಚನೆ ಅಂದ್ರೆ ನನಗೇನಾಗುತ್ತೋ, ನನ್ ಗಂಡನಿಗೆ ಏನಾಗುತ್ತೋ, ನನ್ ಮಕ್ಳಿಗೆ ಏನಾಗುತ್ತೋ ಅಂತ ಯೋಚನೆ ಮಾಡೋದು ಅಲ್ವಾ? ನಮ್ಮ ಭವಿಷ್ಯತ್ತಿನ ಕುರಿತಾಗಿ ನಮ್ಗೆ ಅಲ್ಲಿ ಭಯ ಬರ್ತಾ ಇದೆ ಅಲ್ವಾ? ಆತಂಕ ಬರ್ತಾ ಇದೆ. ಇಲ್ಲಾಂದ್ರೆ ಹಿಂದೆ ನನ್ಗೆ ಹಿಂದೆ ನನಗೆ ನಡೆದಿರೋದನ್ನೆಲ್ಲ ಕಹಿ ಘಟನೆಗಳು ನಡೆದಿದೆ. ನಾನು ಅದ್ರ ಕುರಿತಾಗಿ ನಾನು ಇವಾಗ ಮೆಲಕ್ ಹಾಕ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಯಾಕೆ ಹಿಂಗ್ ಆಗೋಯ್ತು? ನಾನು ಯಾವ್ದೋ ಬೇರೆ ಕೋರ್ಸಿಗೆ ನಾನು ಜಾಯಿನ್ ಆಗ್ಬೇಕು ಅಂತ ಇತ್ತು. ಆ ಕೋರ್ಸಿಗೆ ಜಾಯಿನ್ ಆಗಿದ್ರೆ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಕೈ ತುಂಬಾ ಹಣ ತಗೊಂಡ್ ಬರ್ತಾ ಇದಾರೆ, ಇವಾಗ ನನಗ ಆಗ್ತಾ ಇಲ್ಲ ಅಂತ ನಮ್ಗೆ ಹಿಂದಿನ ಕುರಿತಾಗಿ ನಾವಲ್ಲಿ ಬೇಜಾರ್ ಮಾಡ್ಕೋತಾ ಇದೀವಿ ಅಲ್ವಾ? ಸೊ ಇವಾಗ ನಾವಲ್ಲಿ ವರ್ತಮಾನದಲ್ಲಿ ಇರೋ ಬದಲು ಅಂದ್ರೆ ಭವಿಷ್ಯತ್ತು ಮತ್ತೆ ಭೂತ ಇದರ ಕುರಿತಾಗಿ ನಾವು ಅಲ್ಲಿ ಯೋಚನೆ ಮಾಡ್ತಾ ಇದೀವಿ. ಸೊ ಅವಾಗ ಏನಾಗ್ತಾ ಇದೆ? ನಾವು ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೇ ನಮ್ಗೆ 18ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇರೋದು. ನೀವು ಆ ಬ್ರಹ್ಮಭೂತ ಹಂತಕ್ಕೆ ಬರದ ಹೊರತು ನೀವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾವ್ ಇವಾಗೆಲ್ಲ ಬರೇ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ನಾವು ಸರಿಯಾಗಿ ಅನಲೈಸ್ ಮಾಡಿದ್ರೆ, ಅಂದ್ರೆ ನಾನು ಎಲ್ಲಾರ ಬಗ್ಗೆ ಹೇಳ್ತಾ ಇಲ್ಲ, ಸೊ ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಅನಲೈಸ್ ಮಾಡಿದ್ರೆ ನಾವು ಖಂಡಿತ ನಾವು ಭಕ್ತಿಯ ಒಂದು ಹತ್ರನೂ ಸಹ ನಾವು ಬಂದಿಲ್ಲ ಅಲ್ವಾ? ಸೊ ಬ್ರಹ್ಮಭೂತ ಅಂತಂದ್ರೆ ಏನು? ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ ಅಲ್ವಾ? ಬ್ರಹ್ಮಭೂತ ಅಂತಂದ್ರೆ ಏನು? ನಾ ಶೋಚತಿ, ಹಿಂದೆ ಹಿಂಗಾಗೋಯ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವನು ಶೋಚಿಸೋದಿಲ್ಲ. ನಾ ಕಾಂಕ್ಷತಿ, ಮುಂದೆ ನನಗೆ ಹಿಂಗಾಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಕಾಂಕ್ಷತಿ ನಾ ಕಾಂಕ್ಷತಿ ಅಲ್ವಾ? ಸಮಂ ಸರ್ವೇಶು ಭೂತೇಶು, ಎಲ್ಲ ಜೀವಿಗಳನ್ನ ಅವನು ಒಂದೇ ಅಂತ ಅನ್ಕೊಂಡಿರ್ತಾನೆ ಅವನು. ಯಾವಾಗ ಆ ತರ ಸಾಧ್ಯ ಆಗತ್ತೆ? ಯಾವಾಗ ನಾವು ಕೃಷ್ಣನನ್ನ ತಂದೆ ಅಂತ ಸ್ವೀಕರಿಸಿ ಇಡೀ 84 ಲಕ್ಷ ಜೀವರಾಶಿಗಳೇನಿದೆಯೋ ಎಲ್ಲರೂ ಸಹ ಭಗವಂತನ ಮಕ್ಕಳು ಅಂತ ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ ನಮ್ಗೆ ಸಮಂ ಸರ್ವೇಶು ಭೂತೇಶು ಆ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಅವಾಗಷ್ಟೇನೆ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿಗೆ ಆ ಬ್ರಹ್ಮಭೂತ ಹಂತಕ್ಕೆ ಬರದ ಹೊರತು ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನೆ ಪ್ರಥಮ ಹಂತ ಅಲ್ವಾ? ಸೊ ನಾವ್ ಇವಾಗ ಈ ಚಾಂಟಿಂಗ್ ಮಾಡ್ತಾ ಇದ್ದಾಗ ನಮ್ಮ ಮನಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಅವಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ ನಾನು ಬ್ರಹ್ಮಭೂತ ಹಂತಕ್ಕೆ ಬಂದಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅಟ್ಲೀಸ್ಟ್ ನಾವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ನಾವು ಆ ಕ್ವಾಲಿಟಿ ರೌಂಡ್ಸ್ ಅನ್ನ ನಾವು ಮಾಡೋದನ್ನ ಇವಾಗ್ಲೇ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಗೆ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೆ ಮರ್ತ್ ಹೋಗ್ಲಿಕ್ಕೂ ಆಗೋದಿಲ್ಲ. ನಮ್ಗೆ ಗೊತ್ತಿಲ್ದಲೆ ನಮ್ಗೆ ಆ ಒಂದು ಯಾಂತ್ರಿಕ ಚಾಂಟಿಂಗ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸಹ ಕಳಕಳಿಯಾಗಿ ನಾನು ವಿನಂತಿಸ್ಕೊತಾ ಇದೀನಿ. ಸೊ ಈಗ್ಲಿಂದಾನೇ ನೀವು ಕರೆಕ್ಟ್ ಆಗಿ ನೀವು ಚಾಂಟಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ನೀವು ಪ್ರತಿಯೊಂದು ನಾಮವನ್ನ ನೀವು ಕೇಳಿಸ್ಕೊಂಡು ಆ ಒಂದು 16 ನಾಮಗಳನ್ನ ಕೇಳಿಸ್ಕೊಂಡು ನೀವು ಜಪವನ್ನ ಮಾಡಿ. ಇಲ್ಲಾಂದ್ರೆ ನಮ್ಗೆ ಅದು ಹೌದು, ನಾಮಕ್ಕೆ ತುಂಬಾನೇ ಶಕ್ತಿ ಇದೆ ಅಲ್ವಾ? ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಒಂದು ಪಾತ್ರೆ ಏನಾದ್ರೂ ಗಲೀಜಾಗಿದ್ರೆ ಒಂದು ನಲ್ಲಿ ಕೆಳಗಡೆ ಇಟ್ರೆ ಖಂಡಿತ ಆ ನಲ್ಲಿಯ ಬೀಳ್ತಾ ಇರುವಂತಹ ಒಂದು ಆ ನೀರಿನ ಶಕ್ತಿಯಿಂದ ಅದು ಕ್ಲೀನ್ ಆಗತ್ತೆ. ಆದ್ರೆ ತುಂಬಾ ಸಮಯ ಬೇಕಾಗತ್ತೆ ಅಲ್ವಾ? ನಾವೇ ಅದನ್ನ ಒಂದು ಸೋಪ್ ಹಾಕೊಂಡು ಕೈಯಲ್ಲಿ ಉಜ್ಜಿದಾಗ ಏನಾಗತ್ತೆ, ಅದು ಬೇಗ ಏನು ಗಲೀಜೆಲ್ಲ ಹೊಟ್ಟೋಗುತ್ತೆ. ಅದೇ ತರನೇ ಇವಾಗ ಹರಿನಾಮಕ್ಕೂ ಅದಕ್ಕೆ ಶಕ್ತಿ ಇದೆ. ಆದ್ರೆ ಯಾವಾಗ ನಮ್ಗೆ ಗುರುಗಳು ಹೇಳಿದಾರಲ್ಲ ಆ ತರನೇ ನಾವು ಹರಿನಾಮವನ್ನ ಹೇಳ್ಕೊಂಡ್ರೆ ಅಷ್ಟೇನೆ ನಮ್ಮ ಆ ಚೇತೋದರ್ಪಣ ಮಾರ್ಜನ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರನೇ ನೀವು ಆ ಮನಸ್ಸನ್ನ ನೀವು ಇವಾಗ ಟ್ರೈನಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ, ಟ್ರೈನಿಂಗ್ ಕೊಡ್ಲೇಬೇಕಾಗತ್ತೆ. ಟ್ರೈನಿಂಗ್ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ನಮಗ್ ಗೊತ್ತಿಲ್ಲ ನಮ್ಮ ಆಯಸ್ ಎಷ್ಟಿದೆಯೋ ಏನೋ ಅಂತ. ನಮ್ಗೆ ಇಂತಹ ಒಂದು ಅವಕಾಶ ಅಂತ ನಾವ್ ಏನ್ ಹೇಳ್ತೀವೋ ಅದು ಸಿಗೋದಿಲ್ಲ. ಅದಕ್ಕೇನೆ ನಮ್ಗೆ ಪ್ರಭುಪಾದ್ರು ಯಾವಾಗ್ಲೂ ಏನ್ ಹೇಳ್ತಾ ಇರ್ತಾರೆ, ಸೊ ಮೇಕ್ ಯೂಸ್ ಆಫ್ ದಿಸ್ ಬ್ಯಾಡ್ ಬಾರ್ಗೇನ್. ಹೌದು, ನಮ್ಗೊಂದು ದೇಹ ಸಿಕ್ಬಿಟ್ಟಿದೆ, ಅದೊಂದು ಕೆಟ್ಟದೊಂದು ಸ್ಥಿತಿ. ಆದ್ರೆ ಇದನ್ನೇ ನೀವು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾವುದೇ ಒಂದು ಕೆಟ್ಟ ಒಂದು ಸಿಚುಯೇಷನ್ ಬಂದ್ರೂ ಸಹ ಭಕ್ತರು ಏನ್ ಮಾಡ್ತಾರೆ, ಅದನ್ನ ಒಳ್ಳೆದಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾರೆ ಅಲ್ವಾ?
ಸೊ ಇವಾಗ ನಾರದರು ಅವರ ತಾಯಿಯನ್ನ ಕಳ್ಕೊಂಡ್ರು, ಆದ್ರೆ ಅವ್ರೇನ್ ಮಾಡಿದ್ರು, ಆ ಒಂದು ಸ್ಥಿತಿಯನ್ನೇ ಭಗವಂತ ಕೊಟ್ಟಿರುವಂತಹ ಒಂದು ಪರಿಸ್ಥಿತಿಯನ್ನೇ ಅವರು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅವ್ರು ಉಪಯೋಗಿಸ್ಕೊಂಡ್ರು ಅಲ್ವಾ. ಸೊ ಅದಕ್ಕೆ ಆ ಒಂದು ಬ್ಯಾಡ್ ಬಾರ್ಗೇನ್ ಏನಿದೆ, ಸೊ ಅದನ್ನ ನಾವು ಒಳ್ಳೇದಕ್ಕೆ ನಾವು ಅದನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಈ ಒಂದು ದೇಹ ಇರೋದನ್ನ ಬ್ಯಾಡ್ ಬಾರ್ಗೇನ್ ಅಂತ ಏನಂತ ಕರಿತೀವೋ, ಸೊ ಅದಕ್ಕೆ ನಾವು ಇಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಮನಸ್ಸನ್ನ ನಮ್ಗೆ ಟ್ರೈನಿಂಗ್ ಕೊಡ್ಲೇಬೇಕು. ಅದನ್ನ ನಾವು ತಿಳ್ಕೊಂಡ್ವಿ. ಯಾಕೆ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ, ಆ ಒಂದು ಮನಸ್ಸಲ್ಲಿ ನಮ್ಗೆ ಸಾಯುವ ಸಮಯದಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ನಾವು ಮನಸ್ಸಿಗೆ ನಾವು ಟ್ರೈನಿಂಗ್ ಅನ್ನ ಕೊಡ್ಬೇಕು. ಹೇಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ ನಾವು ಮನಸ್ಸಿಗೆ? ಸೊ ನಾವು ಮನಸ್ಸಿಗೆ ನಾವು ಅದಕ್ಕೆ ಪ್ರತಿ ಸತಿ ತಿಳಿ ಹೇಳ್ತಾ ಇರ್ಬೇಕು ಅಲ್ವಾ. ಅದೊಂದು ಚಿಕ್ಕ ಮಗು ತರ. ಸೊ ನಮ್ಮ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಒಂದ್ ಕಡೆ ಕುತ್ಕೊಂಡ್ರೆ ಅದು ಕುತ್ಕೊಳೋದಿಲ್ಲ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಒಳ್ಳೆಯ ಒಂದು ಚಟುವಟಿಕೆಗಳನ್ನ ಕೊಡ್ಬೇಕು. ಇದನ್ನ ಮಾಡು ನೀನು ಅಂತ ಹೇಳ್ಬಿಟ್ಟು. ಅದೇ ತರನೇ ನಾವು ನಮ್ಮ ಮನಸ್ಸಿಗೆ ನಾವು ರಮಿಸ್ಬೇಕು. ರಮಿಸಿ, ನೀನು ಹೌದು ಈಗ ಹರಿನಾಮವನ್ನ ನಾನು ಹೇಳ್ಕೊತಾ ಇದ್ದೀನಿ, ಈಗ ನೀನ್ ಹರಿನಾಮವನ್ನ ಕೇಳಿಸ್ಕೊ, ಆಮೇಲೆ ನಾನು ನಿನಗೆ ಏನ್ ಆಸೆ ಆಕಾಂಕ್ಷೆ ಇದೆಯೋ ಅದನ್ನ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ರಮಿಸೇನೆ ನಾವು ಆ ಹರಿನಾಮವನ್ನ ಹೇಳ್ಕೊಳೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಅದನ್ನ ನಾವು ಶುರು ಮಾಡ್ಬೇಕಾಗತ್ತೆ. ಸೊ ಇದನ್ನ ನಮ್ಗೆ ಇಲ್ಲಿ ಯಾರು ರೂಪ ಗೋಸ್ವಾಮಿಯವ್ರು ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ವಿಷಯ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಈ ಮನಸ್ಸಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಇದೊಂದೇ ಜನ್ಮದ ಒಂದು ಕಲ್ಪನೆಗಳಿರೋದಿಲ್ಲ ಅಲ್ವಾ. ನಮ್ಗೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರೋ ತರನೇ, ನಾವು ಒಂದು ದೇಹವನ್ನ ಬಿಟ್ಟಾಗ ನಮ್ಮ ಆತ್ಮ ಏನ್ ಮಾಡುತ್ತೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ತನ್ನ ಜೊತೆ ಅದು ಸೂಕ್ಷ್ಮ ಶರೀರವನ್ನ ಹೊತ್ತೊಯ್ಯುತ್ತೆ. ಸೊ ಸೂಕ್ಷ್ಮ ಶರೀರದಲ್ಲಿ ಏನಿರುತ್ತೆ, ಹಿಂದಿನ ಜನ್ಮದ ಕಲ್ಪನೆಗಳೆಲ್ಲ ಇರುತ್ತೆ. ಅದೆಲ್ಲವನ್ನು ಸಹ ಅದು ಮುಂದಿನ ಒಂದು ಶರೀರಕ್ಕೆ ಅದು ಎತ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವ್ ಇವಾಗ ಯೋಚನೆ ಮಾಡ್ತಿರೋ ಹಾಗೇನೆ, ನಮ್ಗೆ ಕಣ್ಣುಗಳಿಗೆ ಏನ್ ಕಾಣುತ್ತೋ ಅದೆಲ್ಲ ನೋಡಿದಾಗ ನಮ್ಗೆ ಬೇಕು 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 ಅಂತ ಅನ್ಸುತ್ತೆ ನಮ್ಮ ಮನಸ್ಸು ಅಲ್ವಾ. ಒಂದೊಂದ್ಸತಿ ಏನ್ ಅನ್ಸುತ್ತೆ, ಸಡನ್ ಆಗಿ ನಮ್ಗೆ ಏನೋ ಒಂದು ಒಳಗಿಂದ ಆಸೆ ಬಂದ್ಬಿಡುತ್ತೆ. ಎಲ್ಲಿಂದ ಬಂತು ಅದು ಆಸೆ ಅಲ್ವಾ. ನಾವ್ ಅದಕ್ಕೆ ರಿಲೇಟೆಡ್ ಆಗಿರೋದು ಯಾವುದೇ ಒಂದು ವಸ್ತುವನ್ನ ನೋಡಿಲ್ಲ ನಾವು, ಆದ್ರೂ ಸಹ ಒಳಗಿಂದ ಒಂದು ಆಸೆ ಬರ್ತಾ ಇದೆ. ಆ ಆಸೆ ಯಾವುದು ಅಂತಂದ್ರೆ ಹಿಂದಿನ ಜನ್ಮದ ಯಾವುದೋ ಒಂದು ಕಲ್ಪನೆ ಅದು ಬರ್ತಾ ಇದೆ. ಅದಕ್ಕೆ ಮನಸ್ಸು ನೋಡಿ ಎಷ್ಟು ತೊಂದರೆ ಕೊಡ್ತಿದೆ ಅಂತಂದ್ರೆ, ಬರೀ ಇದೊಂದೇ ಜನ್ಮದ್ದಲ್ಲ, ಹಿಂದಿನ ಜನ್ಮದ ಎಲ್ಲ ಕಲ್ಪನೆಗಳು ಸಹ ಅದರಲ್ಲಿ ಅದುಮಿರುತ್ತೆ. ಅದೆಲ್ಲದಿಂದನೂ ಸಹ ನಮ್ಗೆ ತೊಂದರೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಆ ಮನಸ್ಸಿಗೆ ಆ ಒಂದು ಟ್ರೈನಿಂಗ್ ಅನ್ನ ನಾವು ಕೊಡ್ಲೇಬೇಕಾಗತ್ತೆ. ಸೊ ಹರಿನಾಮವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಜಪ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಾವು ಇದು ಕ್ರಿಸ್ತನ್ ವ್ರಜೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಿಳ್ಕೊಂಡ್ವಿ. ಎರಡನೇದು ಭಗವಂತನ ನಾಮ ರೂಪ ಗುಣ ಲೀಲೆ ಇದ್ರ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಫಸ್ಟ್ ಇವಾಗ ಯಾರ್ದಾದ್ರೂ ಹೆಸರು ತಗೊಂಡ್ರು ಸಹ ನಮ್ಗೆ ಹೇಗೆ ಅದು ಫಸ್ಟ್ ನಾಮ, ಆಮೇಲೆ ರೂಪ ಗುಣ ಲೀಲೆ ಅಲ್ವಾ. ಸೊ ಇವಾಗ ನಾನು ಯಾರ್ದಾದ್ರೂ ಇವಾಗ ಶೋಭಾ ಮಾತಾಜಿ ಅಂತ ಹೆಸರು ತಗೊಂಡ್ರೆ ನನಗೆ ಹೆಸರು ಫಸ್ಟ್ ನನಗೆ ಮನಸ್ಸಿಗೆ ಬರುತ್ತೆ. ಅದಾದ್ಮೇಲೆ ರೂಪ ಬರುತ್ತೆ, ಓ ಶೋಭಾ ಮಾತಾಜಿ ಈ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಗೊತ್ತಾ, ಏನ್ ಜ್ಞಾಪಕ ಬರುತ್ತೆ ನನಗೆ, ಅವರ ಗುಣಗಳು ಜ್ಞಾಪಕ ಬರುತ್ತೆ ಅಲ್ವಾ. ಶೋಭಾ ಮಾತಾಜಿ ಈ ತರ ಈ ತರ ಮಾತಾಡಿಸ್ತಾರೆ, ನನ್ ಜೊತೆ ಈ ತರ ನಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವರ ಗುಣಗಳು. ಆಮೇಲೆ ಲೀಲೆಗಳು ಅಂತಂದ್ರೆ ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ, ಕಾರ್ಯಗಳನ್ನ ಮಾಡ್ತಾರೆ, ಅದನ್ನ ನಾನು ಜ್ಞಾಪಿಸ್ಕೋತೀವಿ ಅಲ್ವಾ. ಅದೇ ತರನೇ ಇಲ್ಲಿ ಕೃಷ್ಣಂದನು ಅಷ್ಟೇ. ಫಸ್ಟ್ ನಮ್ಗೆ ಆ ಒಂದು ನಾಮ ಇವಾಗ ಎಷ್ಟೊಂದು ಜನ ನಮಗ್ ಗೊತ್ತಿರೋ ಹಾಗೇನೆ ಅವ್ರು ಬೇಗ ಲೀಲೆಗಳಿಗೆ ಜಂಪ್ ಆಗ್ಬಿಡ್ತಾರೆ. ಸೊ ಭಗವಂತ ಆ ತರ ಕೂತನಿನ ಸಂಹಾರ ಮಾಡಿದ್ದು ಅಥವಾ ದಾಮೋದರ ಲೀಲೆ ನನ್ಗೆ ತುಂಬಾ ಇಷ್ಟ, ಅದನ್ನ ನಾನು ಜ್ಞಾಪಿಸ್ಕೋತೀನಿ ಅಂತ ಇಲ್ಲ. ಸೊ ಫಸ್ಟ್ ನಮ್ಗೆ ಆ ಒಂದು ನಾಮ ತುಂಬಾ ಇಂಪಾರ್ಟೆಂಟ್. ಆ ನಾಮದ ಮೇಲೆ ನಮ್ಗೆ ಗ್ರಿಪ್ ಬರ್ಬೇಕು. ಅದಾದ್ಮೇಲೆ ನಮ್ಗೆ ತಾನೇ ಇದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ನಾಮದಲ್ಲಿ ನಾವು ಆ ಒಂದು ಏನ್ ಹೇಳ್ತಾರೆ ಕ್ಷಮತೆ, ಅದರದ್ದು ಒಂದು ಸಿದ್ಧಿಯನ್ನ ನಾವು ಪಡ್ಕೊಂಡ್ಮೇಲೆ, ದಕ್ಷತೆಯನ್ನ ನಾವು ಪಡ್ಕೊಂಡ್ಮೇಲೆ ಅಷ್ಟೇನೆ ನಾಮ ರೂಪ, ಆ ಭಗವಂತನ ರೂಪ ನಮ್ಗೆ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಗುಣ ಲೀಲೆ ಎಲ್ಲವೂ ಸಹ ತಾನಾಗೆ ಬರುತ್ತೆ. ಹೇಗೆ ರೂಪ ಗೋಸ್ವಾಮಿಯವರು ಅವರು ವೃಂದಾವನದಲ್ಲಿ ಕುತ್ಕೊಂಡು ಅವರು ಆ ಒಂದು ಭಗವಂತನ ಗೋಲೋಕ ವೃಂದಾವನದಲ್ಲಿ ನಡೀತಾ ಇರುವಂತಹ ಲೀಲೆಗಳನ್ನ ಅವರು ಟಿವಿ ಪರದೆ ಮೇಲೆ ನೋಡ್ತಿರೋ ತರ ಅವ್ರು ನೋಡ್ತಾ ಇದಾರಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೋತಿಲ್ಲ, ಅವ್ರು ಕಲ್ಪನೆ ಮಾಡ್ಕೋತಾ ಇಲ್ಲ. ಅವ್ರಿಗೆ ಕಾಣಿಸ್ತಾ ಇದೆ, ನಮ್ಗೆ ಹೇಗೆ ಟಿವಿ ಪರದೆ ಮೇಲೆ ಕಾಣಿಸ್ತಾ ಇದೆಯೋ ಆ ತರ ಅವ್ರಿಗೆ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಆ ಒಂದು ಲೀಲೆಗೆ ನಾವು ಜಂಪ್ ಮಾಡೋ ಹಾಗಿಲ್ಲ. ನಾಮ ರೂಪ ಗುಣ ಲೀಲೆ ಅದು ಸ್ವಾಭಾವಿಕವಾಗಿ ಅದು ನಾವು ಹೇಗೆ ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೀವೋ ಹಾಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಸ್ಮರಣೆ ಮಾಡೋ ತರ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ನಾವು ಈ ಇಲ್ಲಿ ವ್ರಜದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವ್ರಜ ಅಂತಂದ್ರೆ ಅದರ ಜಾಗ ಎಷ್ಟು ಅಂತಂದ್ರೆ, ಭಗವಂತ ಲೀಲೆ ಮಾಡಿರುವಂತಹ ಜಾಗ ಈ 84 ಕ್ರೋಶ ವಿಸ್ತೀರ್ಣ ಉಳ್ಳದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 1 ಕ್ರೋಶ ಅಂತಂದ್ರೆ 2 ಚದರ ಮೈಲಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರದೇಶದಲ್ಲಿ ಇರಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ
ನಾವು ಅಲ್ಲೇ ಹೋಗಿ ಇರ್ಬೇಕು ಅಂತಲ್ಲ, ನಮ್ಗಿರೋ ಜಾಗವನ್ನ ನಾವು ವೃಂದಾವನವನ್ನಾಗಿ ನಾವು ಮಾರ್ಪಡಿಸ್ಕೋಬೇಕು ಅಂತ ಹೇಳಿ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ನಾವ್ ಎಲ್ಲೇ ಇದ್ರೂ ಸಹ ನನ್ನ ಇಷ್ಟದ ಪ್ರಕಾರ ನನಗಿಂಗೆ ಊಹಾಪೋಹ ಕಲ್ಪನೆ ಪ್ರಕಾರ ನಾವು ಭಕ್ತಿಯನ್ನ ಮಾಡೋ ಹಾಗಿಲ್ಲ. ಅದು ತುಂಬಾ ಮುಖ್ಯವಾಗಿರೋದು ಅಲ್ವಾ. ನಮ್ಮ ಪೂರ್ವ ಆಚಾರ್ಯರು ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲೇ ನಾವು ನಡಿಬೇಕಾಗತ್ತೆ. ಸೊ ಇದು ತುಂಬಾ ಮುಖ್ಯವಾಗಿರುವಂತದ್ದು. ಸೊ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಮ ಏನು ಯಾರು ಪೂರ್ವ ಆಚಾರ್ಯರು ಅವ್ರು ಸಾಮಾನ್ಯರಾದವರಲ್ಲ, ಅವರು ಭಗವಂತನಲ್ಲಿ ಅನುರಕ್ತಿ ಅಲ್ವಾ. ನಮ್ಗೆ ಇವಾಗ ಫೋರ್ಸ್ಫುಲಿ ಇವಾಗ ನನಗೆ ಕೃಷ್ಣನ ಬಗ್ಗೆ ಏನು ಪ್ರೀತಿ ಇಲ್ಲ, ಆದ್ರೆ ನನಗೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದಾರೆ ನೀನ್ ಮಾಡ್ಕೋಬೇಕಮ್ಮ, ನಿನ್ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೋತಾ ಇರೋದು ಅಲ್ವಾ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಇದೆ. ಇವಾಗ ಹೇಗೆ ಒಬ್ಬ ಒಂದು ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇರುತ್ತೋ ಆ ತರ ಆ ಒಂದು ನಮ್ಮ ಆಚಾರ್ಯರಿಗೆ ಆ ಒಂದು ಭಗವಂತನ ಮೇಲೆ ಆ ಒಂದು ಸಹಜವಾದಂತಹ ಪ್ರೀತಿ ಇದೆ. ಸೊ ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಈ ಉಪದೇಶಾಮೃತದಲ್ಲಿ ಇದನ್ನ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಅದೇ ತರನೇ ಅನುವೃತ್ತಿಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರ ಒಂದು ಭಾವಾರ್ಥವನ್ನ ಅವರು ಕೊಟ್ಟಿದ್ದಾರೆ ಅಲ್ವಾ. ಅವರ ಪ್ರಕಾರನೂ ಸಹ ನಾವು ನೋಡಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಆಸಕ್ತಿಯನ್ನು ಬೆಳೆಸಿಕೊಂಡಿಲ್ಲದವನು ಐಹಿಕ ಪ್ರಚೋದನೆಗಳನ್ನೆಲ್ಲಾ ತೊರೆದು ಸಾಧಕ ವಿಧಾನಗಳನ್ನ ಅಂದರೆ ಜಪಿಸುವುದು, ಕೃಷ್ಣನನ್ನು ಅವನ ನಾಮ ರೂಪ ಲೀಲೆ ಮೊದಲಾದವುದನ್ನು ಸ್ಮರಿಸುವುದು, ಇವನ್ನು ಅನುಸರಿಸಿ ಮನಸ್ಸನ್ನ ಸುಶಿಕ್ಷಿತಗೊಳಿಸಬೇಕು. ನೋಡಿ, ಮನಸ್ಸನ್ನ ಹೇಗೆ ಶಿಕ್ಷಿತಗೊಳಿಸ್ಬೇಕು ಅಂದ್ರೆ ಶಿಕ್ಷಣ ಕೊಡಬೇಕು ಅಂತಂದ್ರೆ ಇದನ್ನೆಲ್ಲ ಹೇಳ್ಕೋಬೇಕು. ಈ ರೀತಿಯಲ್ಲಿ ಅಂತಹ ವಿಷಯಗಳಲ್ಲಿ ಅಭಿರುಚಿ ಬೆಳೆಸಿಕೊಂಡು ವೃಂದಾವನದಲ್ಲಿ ವಾಸಿಸುತ್ತಾ ಭಾಗವತೋತ್ತಮನೊಬ್ಬನ ನಿರ್ದೇಶನ ಹಾಗೂ ರಕ್ಷಣೆಯಲ್ಲಿ ಕೃಷ್ಣನ ನಾಮ ಯಶ ಲೀಲೆಗಳು ಗುಣಗಳನ್ನ ಸ್ಮರಿಸುತ್ತಾ ತನ್ನ ಕಾಲ ಕಳೆಯಬೇಕು. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಉಪದೇಶಗಳೆಲ್ಲದರ ಸಾರ ಸರ್ವಸ್ವವೇ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಉಪದೇಶಾಮೃತ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ನಾವು 24 ಗಂಟೆಗಳ ಕಾಲ ನಾವ್ ಏನನ್ನ ಮಾಡ್ಬೇಕು, ಇದೇನೆ ಉಪದೇಶಾಮೃತದ ಸಾರ ಅಂತ ಹೇಳ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಭಕ್ತಿಯಲ್ಲಿ ಬಂದಾಗ ನಾವು ಇಮಿಡಿಯೇಟ್ ಆಗಿ ನಾವು ಆ ಒಂದು ಸಂಪತ್ತಿ ದಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟೊಂದ್ ಜನಕ್ಕೆ ತುಂಬಾ ಕುತೂಹಲ ಇರುತ್ತೆ ಅಲ್ವಾ. ನಾನು ಗೋಲೋಕ ವೃಂದಾವನದಲ್ಲಿ ಇದ್ನ, ನಾನು ಕೃಷ್ಣನ ಜೊತೆ ನಾನು ಇವಾಗ ಏನು ಅವ್ರ ಜೊತೆ ಬಂಡಾಯ ಎದ್ದು ನಾನು ಇಲ್ಲಿ ಭೂಮಿಗೆ ಬಂದಿದ್ದ, ನಾನು ಹಾಗಾದ್ರೆ ಅಲ್ಲಿದ್ದಾಗ ನಾನು ಯಾವ ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ನಾನು ಬಾಂಧವ್ಯವನ್ನ ಹೊಂದಿದ್ದೆ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಕ್ಯೂರಿಯಾಸಿಟಿ ಅಲ್ವಾ. ಆ ಒಂದು ಸಂಪತ್ತಿ ದಶೆಗೆ ನಾವು ಇಮಿಡಿಯೇಟ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಶ್ರವಣ ದಶೆಯಿಂದ ವರ್ಣ ದಶೆಗೆ ಹೋಗಿ ಅದಾದ್ಮೇಲೆ ನಾವು ಸ್ಮರಣ ದಶಾಗ ಹೋಗಿ ಆಮೇಲೆ ಸಂಪತ್ತಿ ದಶಾಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೊಳೋದು ಈ ಕಣ್ಣುಗಳಿಂದ ಸಾಧ್ಯ ಇಲ್ಲ, ಶ್ರವಣದ ಮೂಲಕನೇ ಸಾಧ್ಯ ಅಲ್ವಾ. ನಾವ್ ಏನನ್ನ ಕೇಳ್ತೀವೋ ಅದು ನಾವು ಮನಸ್ಸಲ್ಲಿ ನಾವು ಮನನ ಮಾಡ್ಕೋತೀವಿ ಅಲ್ವಾ. ಸೊ ಅದೇನೇನೆ ವರ್ಣದಶೆ, ಮನಸ್ಸಲ್ಲಿ ಮನಸ್ಸಲ್ಲಿ ನಾವು ಅದನ್ನ ಮನಸ್ಸಿಗೆ ತಂದ್ಕೊಂಡ್ಮೇಲೆ ನಾವು ಅದನ್ನ ಸ್ಮರಣೆ ಮಾಡ್ಕೋತೀವಿ ಅಲ್ವಾ. ಅದು 3ನೇ ಹಂತ ಸ್ಮರಣ ದಶೆ. ನಾವೇನನ್ನ ಕೇಳಿರ್ತೀವೋ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅದನ್ನ ಮನಸ್ಸಲ್ಲಿ ನಾವು ಮನನ ಮಾಡ್ಕೋತೀವಿ. ಆಮೇಲೆ ಏನಾಗುತ್ತೆ, ಸೊ ನಾವು ಮುಂದುವರಿತಾ ನಮ್ಗೆ ಆ ಧ್ಯಾನ ಮಾಡೋದು ನಮ್ಗೆ ಅದು ತುಂಬಾ ಡೀಪ್ ಆಗತ್ತೆ ಅಲ್ವಾ. ಸೊ ನಾವು ಭಗವಂತನ ಪ್ರತಿಯೊಂದು ಅಂಗಾಂಗಗಳನ್ನು ಸಹ ನಾವು ಧ್ಯಾನ ಮಾಡುವಂತಹ ಒಂದು ಹಂತಕ್ಕೆ ಬರ್ತೀವಿ. ಆಮೇಲೆ ಏನಾಗುತ್ತೆ, ನಮ್ಗೆ ಸಮಾಧಿ ಹಂತಕ್ಕೆ ಹೋಗ್ತೀವಿ ಅಲ್ವಾ. ಸೊ ಆ ಸಮಾಧಿ ಹಂತಕ್ಕೆ ಹೋದಾದ್ಮೇಲೆನೆ ನಮ್ಗೆ ಈ ಒಂದು ಸಂಪತ್ತಿ ದಶೆ ಅಂದ್ರೆ ನಾವು ಎಂತಹ ಒಂದು ಭಾವನೆಗೆ ಹೋಗ್ತೀವಿ ಅಂತಂದ್ರೆ ಆಗ ನನಗೂ ಭಗವಂತನ ಜೊತೆ ಯಾವ ಒಂದು ರಸ ಇತ್ತು ಅನ್ನೋ ಆ ಒಂದು ನಿಜವನ್ನ ಅಥವಾ ಆ ಒಂದು ಸತ್ಯವನ್ನ ನಾವು ಅರ್ಥಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಕೊನೆಗೆ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಸೊ ಕನಿಷ್ಠ ಅಧಿಕಾರಿ ಹೇಗಿರ್ಬೇಕು ಅಂತಂದ್ರೆ ನಾವ್ ಜಾಸ್ತಿ ಯೋಚನೆ ಮಾಡೋದ್ ಬೇಕಾಗಿಲ್ಲ. ನಮ್ಗೆ ಆಲ್ರೆಡಿ ಒಂದು ದಾರಿ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಪೂರ್ವ ಆಚಾರ್ಯರು. ಆ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು ಅಷ್ಟೇನೆ, ನಿಷ್ಠೆಯಿಂದ ನಾವು ನಡಿಬೇಕಾಗತ್ತೆ. ತುಂಬಾ ಶ್ರದ್ಧೆಯಿಂದ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಸೊ ಪಾಲನೆ ಮಾಡಿದ್ರೆ ಏನಾಗತ್ತೆ, ನಾವಿವಾಗ ಸಾಧನಾ ಭಕ್ತರು. ಯಾಕಂದ್ರೆ ನಾವು ಸಾಧನೆ ಮಾಡ್ತಾ ಇದೀವಿ. ನಮ್ಗೆ ವೈದಿ ಸಾಧನಾ ಭಕ್ತಿ ನಾವು ತಿಳ್ಕೊಂಡ್ರ ಹಾಗೆ ಭಕ್ತಿ ರಸಾಮೃತ ಸಿಂಧುದಲ್ಲಿ ನಾವಿವಾಗ ವೈದಿ ಸಾಧನಾ ಭಕ್ತಿ, ಅದಾದ್ಮೇಲೆ ರಾಗಾನುಗ ಸಾಧನ ಭಕ್ತಿಗೆ ನಾವು ಆ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಆಮೇಲೆ ನಮ್ಗೆ ಏನಾಗತ್ತೆ, ನಾವು ಈ ಭಕ್ತಿಯಲ್ಲಿ ಪರಿಪೂರ್ಣತೆ ಹೊಂದಿದಾಗ ಅಷ್ಟೇ, ನಾವು ದೇಹವನ್ನ ಬಿಟ್ಟಾಗ ನಾವು ಆಧ್ಯಾತ್ಮಿಕ ಶರೀರವನ್ನ ಹೊಂದಿದಾಗ ನಾವು ಕೃಷ್ಣನ ಜೊತೆ ಈ 5 ರಸದಲ್ಲಿ ನಾವು ಯಾವ ಒಂದು ರಸದಲ್ಲಿ ನಮ್ಗೆ ಭಗವಂತನ ಜೊತೆ ಬಾಂಧವ್ಯವನ್ನ ಹೊಂದಬಹುದು ಆ ಒಂದು ರಸದಲ್ಲಿ ನಾವ್ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ನಮ್ಗೆ 5 ರಸಗಳು ಅಲ್ವಾ. ಶಾಂತ ರಸದಲ್ಲಿ ಇರೋದು ಅಂತಂದ್ರೆ ಯಾವ ತರ ನಾವ್ ಇರೋದು ಭಗವಂತನ ಜೊತೆ,
ಹೇಗೆ ಬಾಂಧವ್ಯವನ್ನ ಹೊಂದೋದು ಶಾಂತರಸ ಅಂತಂದ್ರೆ? ಭಗವಂತನ ಮಾಲೆ, ಕೊಳಲು ಹ್ಮ್ ಮತ್ತೆ ಗೋವು, ಭಗವಂತನ ಜೊತೆ ಗೋವು ಅಥವಾ ನವಿಲು ಅಲ್ವಾ, ಬೇರೆ ಯಾವುದೇ ಒಂದು ಪಶು, ಪ್ರಾಣಿ, ಪಕ್ಷಿ, ಮತ್ತೆ ಅಥವಾ ಭಗವಂತನ ಕೈಲಿರುವಂತಹ ಕೋಲು, ಕೊಳಲು ಯಾವ್ದ್ ಬೇಕಾದ್ರೂ ಆಗ್ಬೋದು, ಅಥವಾ ಅದು ಕೊರಳಿನ ಸುತ್ತ ಹಾಕೊಂಡಿರುವಂತಹ ಹೂವಿನ ಹಾರ ಯಾವ್ದ್ ಬೇಕಾದ್ರೂ ಆಗ್ಬೋದು. ಅದು ಶಾಂತರಸದಲ್ಲಿ ನಾವು ಭಗವಂತನ ಜೊತೆ ಬಾಂಧವ್ಯವನ್ನು ಹೊಂದಿರೋ ಹಾಗೆ. ದಾಸ್ಯ ರಸ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಯಾರಿಗೆ ಕೊಡ್ತಾ ಇದ್ದಾರೆ? ಚಿತ್ರಕ, ಪತ್ರಕ. ಚಿತ್ರಕ, ಪತ್ರಕ, ರಕ್ತಕ ಇವರನ್ನ ಎಕ್ಸಾಂಪಲ್ ಅನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಸಖ್ಯ ರಸದಲ್ಲಿ ಇರೋರ್ದು ಯಾರ್ದು ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ? ಶ್ರೀಧಾಮ, ಸುಧಾಮ ಕೂಡ, ಮತ್ತೆ ಶ್ರೀಧಾಮ, ಬಲದೇವ. ಬಲದೇವ, ಶ್ರೀಧಾಮ, ಸುಧಾಮ ಅವರು ಸಖ್ಯ ರಸದಲ್ಲಿ ಭಗವಂತನ ಜೊತೆ ಬಾಂಧವ್ಯವನ್ನು ಹೊಂದಿರೋರು. ಮತ್ತೆ ವಾತ್ಸಲ್ಯ ರಸದಲ್ಲಿ ಯಶೋದಮಯ್ಯ, ಯಶೋದಮಯ್ಯ, ನಂದ ಮಹಾರಾಜ, ದೇವಕಿ, ವಸುದೇವ ಅಲ್ವಾ, ಅವರೆಲ್ಲರನ್ನು ಸಹ ವಾತ್ಸಲ್ಯ ರಸದಲ್ಲಿ ಭಗವಂತನ ಜೊತೆ ಬಾಂಧವ್ಯವನ್ನು ಹೊಂದಿರೋರು. ಮತ್ತೆ ಮಾಧುರ್ಯ ರಸದಲ್ಲಿ ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ? ಶ್ರೀಮತಿ ರಾಧಾರಾಣಿ ಮತ್ತೆ ಅವರ ಅಷ್ಟ ಸಖಿಯರು. ಮತ್ತೆ ಅವರ ಸಖಿಯರು ಮಂಜರಿಗಳು, ರೂಪರತಿ ಮಂಜರಿ. ಸೊ ಈ ತರ ನಾವು ಆಗ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯ ಸಾರ ಸರ್ವಸ್ವ ಏನು ಅಂದ್ರೆ, ನಾವು ಭಗವಂತನ ಜೊತೆ ಫೈನಲಿ ನಾವು ಯಾವ್ದಾದ್ರು ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ಬಾಂಧವ್ಯವನ್ನ ಪಡ್ಕೊಳೋದೇ ನಮ್ಮ ಈ ಒಂದು ಜೀವಿಯ ಒಂದು ಗುರಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವರು ಯಾರು ಮಾತಾಜಿ? ಯಾರು ಮಾತಾಜಿ? ರೂಪ ಮಂಜರಿ, ರತಿ ಮಂಜರಿ. ಚಿತ್ರಕ, ಪತ್ರಕ ಇವರು ಅದೇ ಗೊತ್ತಿಲ್ಲ ಮಾತಾಜಿ. ಅಂದ್ರೆ ಅವ್ರ ಜೊತೆ ಗೋಪ ಬಾಲಕರು ಆತರ ಅವರೆಲ್ಲ ಸಖ್ಯ ರಸದಲ್ಲಿ ಇದ್ರು. ಚಿತ್ರಕ, ಪತ್ರಕ, ರಕ್ತಕ ಅದೇ ಸೇವಕರು ಯಶೋದಮಯ್ಯ, ನಂದ ಮಹಾರಾಜ ಅವರು ಮಹಾರಾಜರ ತರನೇ ಅಲ್ವಾ. ಅವ್ರ ಮನೇಲಿ ಇರುವಂತಹ ಆಳು ಕಾಳುಗಳ ತರ ಇರಬಹುದು ಮಾತಾಜಿ. ಚಿತ್ರಕ, ಪತ್ರಕ, ರಕ್ತಕ ನಂಗೂ ಕರೆಕ್ಟ್ ಆಗಿ ಫುಲ್ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಇವರು ಹೋದ್ವಾರ ಮಾತಾಜಿ ಹೇಳಿದ್ರು, ಅವರು ಕೇಳ್ಬೇಕು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ಟಾಪ್ ಮಾಡ್ಬೇಕಾ ಮಾತಾಜಿ ಸ್ಕ್ರೀನ್? ಇಲ್ಲ ಮಾತಾಜಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗ್ಬೇಡಂತೆ. 9ನೇ ಶ್ಲೋಕ ಅದನ್ನ ಮುಗಿಸ್ಬಿಡ್ತೀನಿ. ಇದು 8ನೇ ಶ್ಲೋಕದಲ್ಲಿ ಏನಾದ್ರು ಡೌಟ್ ಇದೆಯಾ? ಇದು ಅರ್ಥ ಆಯ್ತಾ? ಇವಾಗ ಆಕ್ಚುಲಿ ಉಪದೇಶಾಮೃತದ್ದು ಮುಗೀತು. ಆಕ್ಚುಲಿ 8ನೇ ಶ್ಲೋಕದಲ್ಲೇ ನಮ್ಗೆ ಇಡೀ ಸಾರವನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೇ ಇದ್ರೂ ಸಹ ಇದರ ಒಂದು ಭಕ್ತಿಯಲ್ಲಿ ತುಂಬಾ ಮುಂದುವರೆದಿರುವಂತಹ ಹಂತಗಳು ಈ 9, 10, 11. ಇವಾಗ ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನನಗೆ ನೀಲಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಇವಾಗ ಯಾರಾದ್ರೂ ಹೇಳಿದ್ರೆ, ನೀವು ನನಗೆ ಕಾರಣ ಕೇಳ್ತಾರೆ, ಕಾರಣ ಏನಂತ ಕೊಡ್ಬೇಕಾಗತ್ತೆ? ನಂಗೆ ನೀಲಿ ಬಣ್ಣ ತುಂಬಾ ಇಷ್ಟ. ಕೃಷ್ಣನ ಬಣ್ಣ ನೀಲಿ, ಅದಕ್ಕೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಓಕೆ. ಅಕಸ್ಮಾತ್ ನನಗೆ ಇವಾಗ ಕೃಷ್ಣ ಈಗ ಗೊತ್ತಿರೋದು, ಅಕಸ್ಮಾತ್ ಇವಾಗ ಬೇರೆ ಬಣ್ಣಗಳು, ಇವಾಗ ನೀವು ಹೊರಗಡೆ ಜನರಲ್ ಪೀಪಲ್ ಅನ್ನು ಕೇಳ್ತೀರಾ ಅಲ್ವಾ, ಜನಗಳನ್ನ ಕೇಳಿದಾಗ ಅವ್ರು ಯಾವ್ದೋ ಒಂದ್ ಕಲರ್ ಇಷ್ಟ ಅಂತ ಹೇಳಿದಾಗ ಅದಕ್ಕೆ ಯಾವ್ದೇ ಒಂದು ಕಾರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಗಿರುತ್ತಲ್ಲ, ಅದೆಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಇಷ್ಟ ಆಗುತ್ತೆ. ಸೊ ಅಂದ್ರೆ ಎಷ್ಟೊಂದಕ್ಕೆ ನಮ್ಗೆ ಇಷ್ಟ ಅಂತ ಹೇಳಿದಾಗ ಅದಕ್ಕೆ ಕಾರಣ ಇರೋದಿಲ್ಲ ಅಲ್ವಾ. ಇವಾಗ ಇನ್ನ ಮುಂದಿನ ಶ್ಲೋಕಗಳೆಲ್ಲ ಹಾಗೆ ಇರೋದು, ಈ 9, 10, 11. ಸೊ ಇದ್ರಲ್ಲಿ ಏನು ಅಂತಂತಂದ್ರೆ, ಇದನ್ನ ನಾವು ತುಂಬಾ ತತ್ವದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲನೂ ಸಹ ಪ್ರೇಮದಲ್ಲಿ, ಪ್ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಶ್ಲೋಕಗಳು ಈ 3 ಶ್ಲೋಕಗಳು 9, 10, 11. ಸೊ ಇಲ್ಲಿ ನಮ್ಗೆ ಏನು ಹೈರಾರ್ಕಿ ಅಂತ ಏನ್ ಹೇಳ್ತೀವಿ, ಇದಕ್ಕಿನ್ನ ಅದು ಶ್ರೇಷ್ಠ, ಅದಕ್ಕಿನ್ನ ಅದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಹೊರಟಿದ್ದಾರೆ. ಇದೇನಿದೆ ಈ ತರ ಭಗವಂತ ಬೇರೆ ಇಲ್ಲ, ಭಗವಂತನ ನಾಮ ಬೇರೆ ಇಲ್ಲ, ಅಭಿನ್ನ ಅಂತ ಹೇಳ್ತೀವಿ, ಎಲ್ಲೂ ವ್ಯತ್ಯಾಸನೇ ಇಲ್ಲ ಅಲ್ವಾ. ಸೊ ಯಾಕೆ ಈ ತರದೆಲ್ಲ ನಮ್ಗೆ ಹೋಲಿಕೆ ಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಇದೆಲ್ಲವನ್ನು ಸಹ ಪ್ರೀತಿಯಲ್ಲಿ ಹೇಳ್ತಾ ಇರೋದು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ತತ್ವ ಅನ್ನೋದು ಏನೂ ಇಲ್ಲ. ಯಾರಾದ್ರೂ ಇದು ನೀವು ಇದನ್ನ ಯಾಕೆ ಅಂತ ಏನಾದ್ರು ಕೇಳಕ್ ಹೊರಟ್ರೆ, ನಮ್ಗೆ ಇದಕ್ಕೆ ಪರಿಪೂರ್ಣ ಕಾರಣವನ್ನ ನಾವ್ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದು 9ನೇ ಶ್ಲೋಕವನ್ನ ನೋಡೋಣಂತೆ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾದ್ ವೃಂದಾರಣ್ಯ ಮುದಾರ ಪಾಣಿ ರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾ ಕುಂಡ ಮಿಹಾಪಿ ಗೋಕುಲಪತೇಃ
प्रेमामृताप्लावनात् कुर्यादस्य विराजतो गिरितटे सेवां विवेकिना कः वैकुण्ठा जनितो वरा मधुपुरी तत्रापि रासोत्सवात् वृन्दारण्यमुदारपाणिरमणात् तत्रापि गोवर्धनः राधाकुण्डमिहापि गोकुलपतेः प्रेमामृताप्लावनात् कुर्यादस्य विराजतो गिरितटे सेवां विवेकिना कः वैकुण्ठा जनितो वरा मधुपुरी तत्रापि रासोत्सवात् वृन्दारण्यमुदारपाणिरमणात् तत्रापि गोवर्धनः राधाकुण्डमिहापि गोकुलपते प्रेमामृताप्लावनात् कुर्यादस्य विराजतो गिरितटे सेवां विवेकिना कः हरे कृष्ण याराದ್ರೂ ಓದಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೈಕುಂಠಾಜ್ಜನಿತೋ ವರಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯಮುದಾರಪಾಣಿ ರಮಣಾ ತತ್ರಾಪಿ ಗೋವರ್ಧನಃ ರಾಧಾಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೆ ಸೇವಾಂ ವಿವೇಕಿನಾ ಕಃ. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಕವಿತಾ ಮಾತಾಜಿ. ಹಾ ಮಾತಾಡಿ. ವೈಕುಂಠೋ ಪರಾ ಮಧುಪುರಿ ತತ್ರಾಪಿ ರಸೋತ್ಸವಾತ್ ಮುದಾರಪಾಣಿರಮತಾ ತತ್ರಾಪಿ ಗೋವರ್ಧನಃ ರಾಧಾಕುಂಡಮಿಹಾಪಿ ಗೋಕುಲಪತೆಃ ಪ್ರೇಮಾಮೃತಾಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೆ ಸೇವಾಂ ವಿವೇಕಿನಃ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ನಮ್ಗೆ ಹೇಳಿಕೆ ಹೊರಟಿದ್ದಾರೆ. ಸೊ ಇಲ್ಲಿ ಭಗವಂತ ಲೀಲೆ ಮಾಡಿರೋ ಸ್ಥಳದಲ್ಲಿ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಮಥುರೆ ಎಂಬ ಸ್ಥಳವು ದಿವ್ಯ ಲೋಕವಾದ ವೈಕುಂಠಕ್ಕಿಂತ ಉತ್ತಮ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಅವತರಿಸಿದನು. ಮಥುರಾಪುರಿಗಿಂತಲೂ ವೃಂದಾವನವೆಂಬ ದಿವ್ಯ ಅರಣ್ಯವು ಶ್ರೇಷ್ಠ, ಏಕೆಂದರೆ ಕೃಷ್ಣನು ರಾಸಲೀಲೆಯಾಡಿದ್ದು ಅಲ್ಲೇ. ವೃಂದಾವನಕ್ಕಿಂತಲೂ ಶ್ರೇಷ್ಠವಾದದ್ದು ಗೋವರ್ಧನ ಪರ್ವತ, ಏಕೆಂದರೆ ಅದನ್ನು ಶ್ರೀಕೃಷ್ಣನು ತನ್ನ ದಿವ್ಯ ಹಸ್ತದಿಂದ ಎತ್ತಿದನು ಮತ್ತು ಅದು ಅವನ ಪ್ರೇಮ ಲೀಲೆಗಳ ಸ್ಥಳ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕೋತ್ತರವಾದ ಶ್ರೀ ರಾಧಾಕುಂಡ ಅಲ್ಲಿ ಇದೆ, ಏಕೆಂದರೆ ಅದು ಗೋಕುಲ ಪ್ರಭುವಾದ ಶ್ರೀಕೃಷ್ಣನ ಪ್ರೇಮಾಮೃತವು ಉಕ್ಕಿ ಹರಿದ ಸ್ಥಳ. ಗೋವರ್ಧನ ಪರ್ವತದ ಪಾದದಲ್ಲಿರುವ ಈ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡದಿರುವ ವಿವೇಕಿ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಮಗೆ ಗೊತ್ತಿರೋ ಹಾಗೇನೆ ವೈಕುಂಠ ಅಲ್ವಾ. ಸೊ ವೈಕುಂಠ ಅಂತಂದ್ರೆ ಈ ಆಧ್ಯಾತ್ಮಿಕ ಲೋಕದಲ್ಲಿ ಇವಾಗ ಯಾರಿಗೇ ಆಗ್ಲಿ ನಾನು ಆ ಒಂದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ನಾವೇನ್ ಅನ್ಕೋತಾ ಇದೀವೋ ಆ ಒಂದು ಜಾಗ ಆ ವೈಕುಂಠ ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ವೈಕುಂಠಕ್ಕಿನ್ನ ಈ ಮಥುರೆನೇ ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಳೋದು? ಹರೇ ಕೃಷ್ಣ. ಹೇಗೆ ಅರ್ಥ ಮಾಡ್ಕೊಳೋದು ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಮಾತಾಜಿ ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣ ಎಲ್ಲ ಇರ್ತಾರೆ. ಇಲ್ಲಿ ಮಥುರಾದಲ್ಲಿ ಕೃಷ್ಣ ಜನ್ಮ ತಗೊಂಡಿದಾರಲ್ಲ ಮಾತಾಜಿ, ಅದಕ್ಕೆ ಇದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ವೈಕುಂಠ ಆಧ್ಯಾತ್ಮಿಕ ಲೋಕದಲ್ಲಿ ಅದು ವೈಕುಂಠ ಶ್ರೇಷ್ಠ, ಅದಕ್ಕಿಂತಲೂ ಭೌತಿಕ ಲೋಕದಾದ ಈ ಮಥುರಾ ಶ್ರೇಷ್ಠ, ಯಾಕಂದ್ರೆ ಭಗವಂತ ಗೋಲೋಕ ವೃಂದಾವನದಿಂದ ಇಲ್ಲಿ ಜನ್ಮ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಬಹುದು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಅಲ್ವಾ. ಸೊ ಅದಕ್ಕೆ ಆಚಾರ್ಯರು ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ಎಲ್ಲಿ ನೋಡಿದ್ರು ನಿಮ್ಗೆ ಅಲ್ಲಿ ಏನು ಮುತ್ತು ರತ್ನ ವಜ್ರ ವೈಡೂರ್ಯ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಅವಾಗ ಯಾವ್ದೋ ಒಂದೇ ಒಂದು ವಜ್ರನೇ ಆಗ್ಲಿ ಮುತ್ತು ರತ್ನನೇ ಆಗ್ಲಿ ನಿಮ್ಗೆ ತುಂಬಾ ಅದು ಪ್ರಾಮಿನೆಂಟ್ ಆಗಿ ಕಾಣುತ್ತಾ? ಕಾಣಿಸಲ್ಲ ಅಲ್ವಾ. ಮೂರಲ್ಲಿ ಅದು ಮತ್ತೊಂದು ತರ ಆಗೋಗುತ್ತೆ. ಆದ್ರೆ ಇಲ್ಲಿ ಈ ಕತ್ತಲಿನ ಲೋಕ ಇದು ಭೌತಿಕ ಪ್ರಪಂಚ ಅಲ್ವಾ.
ಈ ಒಂದು ಕತ್ತಲಿನ ಲೋಕದಲ್ಲಿ ನಿಮ್ಗೆ ಒಂದೇ ಒಂದು ಅಲ್ಲಿ ವಜ್ರ ವೈಡೂರ್ಯ ಏನೋ ಕಾಣಿಸ್ತಿದೆ ಅಂದ್ರೆ ಅದ್ ನಿಮ್ಗೆ ಅದರ ಶ್ರೇಷ್ಠತೆ ನಿಮ್ಗೆ ಜಾಸ್ತಿ ಅನ್ಸುತ್ತಾ ಕಡಿಮೆ ಅನ್ಸುತ್ತಾ? ಜಾಸ್ತಿ ಅನ್ಸುತ್ತೆ ಮಾತಾಜಿ. ಜಾಸ್ತಿ ಅಲ್ವಾ? ಸೊ ಅದೇ ತರನೇ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಮಥುರಾ ಅಂತ ಏನಿದೆ ಅದು ನಮ್ಗೆ ತುಂಬಾ ಶ್ರೇಷ್ಠ ಅನ್ಸ್ತಾ ಇದೆ. ವೈಕುಂಠದಲ್ಲಿ ಅದೇ ಅಲ್ಲಿ ಏನು ಇರೋದೇ ಅದು ಹಾಗೆ ಆ ಜಾಗ ಎಲ್ಲಾ ಕಡೆನೂ ಅಲ್ಲಿ ನಿಮ್ಗೆ ಪ್ರಭೆ ಹೊಳಿತಾ ಇದೆ ಅಲ್ವಾ? ಆದ್ರೆ ಈ ಒಂದು ಕತ್ತಲಿನ ಲೋಕದಲ್ಲಿ ಒಂದು ಜಾಗ ಇದೆ. ಸೊ ಅದು ತುಂಬಾ ಶ್ರೇಷ್ಠವಾಗಿರುವಂತಹ ಜಾಗ. ಅದು ಯಾವ ಜಾಗ? ಅಲ್ಲಿ ಸ್ವತಃ ಶ್ರೀಕೃಷ್ಣ ಜನ್ಮವನ್ನ ಪಡೆದಿರುವಂತದ್ದು ಅಲ್ವಾ? ಸೊ ಅದಕ್ಕೇನೆ ನಮ್ಗೆ ಇವಾಗ ಎಷ್ಟೊಂದು ಕೃಷ್ಣನ ಒಂದು ರಿಲೇಟೆಡ್ ಉತ್ಸವಗಳನ್ನ ನಾವು ಮಾಡ್ತೀವಿ ಅಲ್ವಾ? ಎಲ್ಲದಕ್ಕಿಂತ ತುಂಬಾ ಒಂದು ಶ್ರೇಷ್ಠವಾಗಿರೋದು ಯಾವುದು ಅಂತಂದ್ರೆ ಗೋಕುಲಾಷ್ಟಮಿ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಗೋಕುಲಾಷ್ಟಮಿ ಅಂತ ಹೇಳ್ಬಿಟ್ಟು? ಗೋಕುಲದಲ್ಲಿ ಹುಟ್ಟಿದ್ದಕ್ಕೆ ಮತ್ತೆ ಜನನ ತಗೊಂಡಿದ್ದಕ್ಕೆ. ಗೋಕುಲದಲ್ಲಿ ಅವನು ಬಾಲ್ಯ ಲೀಲೆಗಳನ್ನ ಮಾಡಿದ್ದಾನೆ ಅಲ್ಲಿ ಅವನು. ಮಾತಾಜಿ ಇಲ್ಲ ಮಾತಾಜಿ, ಮತ್ತಾರಾದ್ರೂ ಟ್ರೈ ಮಾಡ್ತೀರಾ? ಯಾಕೆ ಗೋಕುಲಾಷ್ಟಮಿ ತುಂಬಾ ಗ್ರೇಟ್ ಅಥವಾ ಕೃಷ್ಣ ಜಯಂತಿನೇ ಅನ್ಕೊಳ್ಳಿ. ಕೃಷ್ಣ ಜಯಂತಿ ಯಾಕೆ ಗ್ರೇಟ್ ಅಂತ ನಾವು ಇದ್ ಮಾಡ್ತೀವಿ ಅಂದ್ರೆ ಭಗವಂತ ಭೂಮಿಗೆ ಅವತರಿಸಿದ ದಿನ. ಸೊ ಇದು ಸಾಧ್ಯ ಆಗೋದು ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರನೇ. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವು ಆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಏನು ಕೃಷ್ಣ ಜಯಂತಿನ ನಾವು ಆಚರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇದನ್ನ ಆಚರಿಸ್ಬೇಕಂದ್ರೆ ನಾವೆಲ್ಲಿ ಆಚರಿಸ್ಲಿಕ್ಕೆ ಸಾಧ್ಯ? ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ ನಾವು ಆಚರಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೋಸ್ಕರನೇ ಈ ಒಂದು ಮಥುರಾ ನಗರವನ್ನ ಇಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಭಗವಂತನ ಸೃಷ್ಟಿಯ 3ನೇ ಒಂದು ಭಾಗ ಆಧ್ಯಾತ್ಮಿಕ ಲೋಕವೇ ಇದೆ. ಅದು ತುಂಬಾ ಶ್ರೇಷ್ಠವಾದದ್ದು. ಆಧ್ಯಾತ್ಮಿಕ ಜಗತ್ತು ಲೌಕಿಕ ಜಗತ್ತಿಗಿಂತ ಉತ್ತಮವಾಗಿರುವುದು ಸಹಜವೇ ಆಗಿದೆ ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೇನಿಲ್ಲ ಅಂದ್ರೆ ನಾವ್ ಯಾಕೆ ಈ ಭೌತಿಕ ಪ್ರಪಂಚನೇ ತುಂಬಾ ಶ್ರೇಷ್ಠವಾಗಿದ್ರೆ ನಾವ್ ಯಾಕೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಂತ ನಾವ್ ಇಲ್ಲಿ ಹಾತೊರಿತಾ ಇದ್ವಿ ಅಲ್ವಾ? ಸೊ ಅದು ಇವಾಗ ತ್ರಿಪಾದ್ ವಿಭೂತಿ ಏಕಪಾದ್ ವಿಭೂತಿ ಏನಿದೆ, ಆ ತ್ರಿಪಾದ್ ವಿಭೂತಿ ಜಾಗ ಇರೋದು ತುಂಬಾ ಶ್ರೇಷ್ಠವಾದದ್ದು. ಹೌದು, ಅದ್ರಲ್ಲಿ ಏನು ಎರಡು ಮಾತೇ ಇಲ್ಲ. ಆದ್ರೂನು ಸಹ ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಮಥುರೆ ಅನ್ನೋದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನಿದೆಯೋ ಅದು ವೈಕುಂಠಕ್ಕಿಂತ ಉತ್ತಮ. ಯಾಕೆ ಅಂತಂದ್ರೆ ಇಲ್ಲಿ ಸಾಕ್ಷಾತ್ ಕೃಷ್ಣನೇ ಆ ಮಥುರೆಯಲ್ಲಿ ಅವತಾರವನ್ನ ಅವನು ಪಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಆದ್ರೆ ಇಲ್ಲಿ ಮಥುರಾಗಿನ್ನೂ ಇನ್ನೂ ಶ್ರೇಷ್ಠವಾದದ್ದು ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಅಲ್ವಾ? ಮಥುರಾನ ಶ್ರೇಷ್ಠ ಅಂತ ಹೇಳಿದ್ರು, ಅದಾದ್ಮೇಲೆ ಇವಾಗ ಅದಕ್ಕಿನ್ನ ಶ್ರೇಷ್ಠತೆಯಲ್ಲಿ ಅದನ್ನ ಮೀರಿಸ್ತಾ ಇರೋದು ಯಾವುದು? ವೃಂದಾವನ ಅಲ್ವಾ? ಸೊ ವೃಂದಾವನ ಯಾಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ, ಇಲ್ಲಿ ಏನನ್ನ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಭಗವಂತ ಅಲ್ಲಿ ನಡೀತಾ ಇದ್ದಾರೆ, ಅಲ್ಲಿ ಬಾಲ್ಯ ಲೀಲೆಗಳು ನಡೀತದೆ ಅಲ್ವಾ? ತುಂಬಾ ಸ್ವೀಟ್ ಪಾಸ್ಟ್ ಟೈಮ್ಸ್ ಅಲ್ವಾ? ನಮ್ಗೆ ಕೃಷ್ಣನ ಆ ಒಂದು ಪಾಸ್ಟ್ ಟೈಮ್ಸ್ ಅನ್ನ ಎಷ್ಟ್ ಸತಿ ಕೇಳಿದ್ರು ನಮ್ಗೆ ಬೇಜಾರಾಗೋದಿಲ್ಲ ಅಲ್ವಾ? ಕೇಳಿದ್ದನ್ನೇ ಕೇಳ್ತಾ ಇರ್ತೀವಿ ನಾವು ಅಲ್ವಾ? ಸೊ ಆ ಒಂದು ಬಾಲ ಲೀಲೆಗಳು ನಡೆದಿರುವಂತಹ ಜಾಗ ಈ ವೃಂದಾವನ ಅಲ್ವಾ? ಈ ವೃಂದಾವನದ ಗೋಂಡಾರಣ್ಯಗಳು ಮಥುರೆಗಿಂತಲೂ ಶ್ರೇಷ್ಠವೆಂದು ಭಾವಿಸಲಾಗಿದೆ. ಏಕೆಂದರೆ ತಾಲವನ, ಮಧುವನ ಮತ್ತು ಬಹುಲಾವನವೇ ಮೊದಲಾದ 12 ವನಗಳು, 12 ವನ ಕೃಷ್ಣನ ನಾನಾ ಲೀಲೆಗಳಿಗೆ ಪ್ರಸಿದ್ಧವಾದವು. ಹೀಗಾಗಿ ವೃಂದಾವನದೊಳಗಿನ ಅರಣ್ಯವು ಮಥುರೆಗಿಂತಲೂ ಶ್ರೇಷ್ಠವೆಂದು ಭಾವಿಸಲಾಗಿದೆ ಅಲ್ವಾ? ಆದರೆ ಈ ಅರಣ್ಯಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ ಬಿಟ್ಟು ಮುನ್ನೆದೆ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರು, ವೃಂದಾವನದಲ್ಲಿ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಭಗವಂತ ಅವರು ಹಲವಾರು ಲೀಲೆಗಳನ್ನ ಅವರು ಮಾಡಿದ್ದಾರೆ. ಇಲ್ಲಿ 12 ವನ, 12 ವನಗಳಿದೆ ಅಲ್ವಾ? ಒಂದಲ್ಲ ಎರಡಲ್ಲ 12 ವನಗಳಿದೆ. ಆ 12 ವನಗಳು ಯಾವುದು ಅಂತ ಹೇಳ್ಬಿಟ್ಟು ನಾವು ಹೆಸರುಗಳನ್ನ ಅಟ್ಲೀಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಮಧುವನ, ತಾಲವನ, ಕುಮುದವನ, ಬಹುಳವನ, ಭದ್ರವನ, ಬಂಡೀರವನ, ಬೇಲ್ವನ, ಕಾಮ್ಯವನ, ಕದೀರವನ, ವೃಂದಾವನ, ಲೋಹವನ. ಓಕೆ, ಅಟ್ಲೀಸ್ಟ್ ಇಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಏನು ಲೀಲೆಗಳಾಗಿದೆ, ಏನು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಮಧುವನ ಅಲ್ವಾ? ಮಧುವನ ಯಾರಾದ್ರೂ ಕೇಳಿದೀರಾ? ಎಸ್ ಮಾತಾಜಿ, ಅಲ್ಲಿ ಧ್ರುವ ಮಹಾರಾಜ ತಪಸ್ಸನ್ನು ಧ್ರುವ ಮಾಡಿದ್ರು. ಮಹಾರಾಜನಿಗೆ ಯಾರು ದರ್ಶನ ಕೊಟ್ಟಿರೋದು? ನಾರದ ಭಗವಂತ ಭಗವಂತ ಯಾವ ಒಂದು ರೂಪದಲ್ಲಿ? ವಿಷ್ಣುವಿನ ರೂಪದಲ್ಲಿ ಮತ್ತೆ ಪೃಷ್ಣಿಗರ್ಭ ಅಂತ ನಾವು ಕೇಳಿದೀವಿ ಅಲ್ವಾ? ಸುತಪ ಮತ್ತೆ ಪೃಷ್ಣಿ ಅವರಿಬ್ರು ಸಹ ತಪಸ್ಸನ್ನ ಮಾಡಿದಾಗ ಅವರು
ಭಗವಂತನ ಅಂದ್ರೆ ನಮ್ಗೆ ಮಗು ಬೇಕು, ಭಗವಂತನ ತರ ಇರೋಂಥದ್ದೇ ಮಗು ಬೇಕು, ನಿನ್ ತರ ಇರೋ ಮಗುನೇ ಬೇಕು ಅಂತ ಹೇಳಿದಾಗ ಅವ್ರು 3 ಸತಿ ಕೇಳ್ಕೊತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ನಂತರ ಇನ್ನೊಬ್ರು ಯಾರಿರ್ಲಿಕ್ಕೂ ಸಾಧ್ಯ ಇಲ್ಲ, ಸೊ ನಾನೇ ನಿಮ್ಗೆ ಮಗುವಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಬರ್ತಾರೆ ಅಲ್ವಾ. ಸೊ ಫಸ್ಟ್ನೇ ಒಂದು ಜನ್ಮದಲ್ಲಿ ಅವರು ಹೇಗೆ ಬರ್ತಾರೆ, ಅವರು ಕೃಷ್ಣಿಗರ್ಭನಾಗಿ ಬರ್ತಾರೆ. ಸೊ ಕೃಷ್ಣಿಗರ್ಭನಾಗಿ ಬಂದಾಗ ಅವರು ಧ್ರುವ ಮಹಾರಾಜನಿಗೆ ಅವರು ದರ್ಶನವನ್ನ ಕೊಡ್ತಾರೆ ಅಲ್ವಾ. ಸೊ ಅದು ಕೃಷ್ಣಿಗರ್ಭ. ಅದಾದ್ಮೇಲೆ ಎರಡನೇದು ಅವರು ಅದಿತಿ ಮತ್ತೆ ಕಶ್ಯಪರಿಗೆ ಅವ್ರು ವಾಮನನಾಗಿ ಬರ್ತಾರೆ ಅಲ್ವಾ. ಇವತ್ತು ವಾಮನ ದ್ವಾದಶಿ ಇರೋದ್ರಿಂದ ಸೊ ಹೇಗೋ ನಾವು ವಾಮನನ ಬಗ್ಗೆ ಜ್ಞಾಪಿಸ್ಕೊತಾ ಇದೀವಿ. ಹರೇ ಕೃಷ್ಣ. ಸೊ ಮತ್ತೆ ಮೂರನೇದು ಅವರು ದೇವಕಿ ಮತ್ತೆ ವಸುದೇವ ಅವ್ರಿಗೀಗ ಅವರು ಕೃಷ್ಣನಾಗಿ ಅವರು ಬಂದಿದ್ದಾರೆ ಅಲ್ವಾ. ಅದು 3ನೇ ಒಂದು ಜನ್ಮ. ಸೊ ಈ ಒಂದು ಮಧುವನದಲ್ಲಿ ಆ ಒಂದು ಧ್ರುವ ಮಹಾರಾಜ ಏನು ತಪಸ್ಸನ್ನ ಮಾಡಿದ್ನೋ ಆ ಜಾಗ, ಅಲ್ಲಿ ಕೃಷ್ಣಿಗರ್ಭನಾಗಿ ಅವ್ರಿಗೆ ದರ್ಶನವನ್ನ ಅವರು ಕೊಡ್ತಾರೆ ಅಲ್ವಾ. ಸೊ ಮತ್ತೆ ನಮ್ಗೆ ತಾಲವನ ಎಲ್ಲರಿಗೂ ಗೊತ್ತಿದೆ, ತಾಲವನ. ಸೊ ತಾಲವನದಲ್ಲಿ ಏನಾಗುತ್ತೆ, ಧೇನುಕಾಸುರ ಸಂಹಾರ ಆಗುತ್ತೆ ಮಾತಾಜಿ. ಧೇನುಕಾಸುರನ ಸಂಹಾರ ಆಗತ್ತೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ತಾಲವನದಲ್ಲಿ ಇರುವಂತಹ ಹಣ್ಣುಗಳು ತುಂಬಾ ಶ್ರೇಷ್ಠವಾಗಿರುವಂತಹ ಹಣ್ಣುಗಳು ಅಲ್ವಾ. ಇವಾಗ ಆ ಹಣ್ಣುಗಳನ್ನ ತಿನ್ಬೇಕು ಅಂತ ಯಾರು ಆಸೆ ಪಟ್ಟಿದ್ದು? ಗೋಪಬಾಲಕರಿಗೆ ಆಸೆ ಬಂದಿದ್ದು ಅಲ್ವಾ. ಆದ್ರೆ ನಿಜವಾದ ಅರ್ಥದಲ್ಲಿ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ, ಗೋಪಬಾಲಕರಿಗೆ ಅದು ಇಂತಹ ಒಂದು ಸಿಹಿಯಾಗಿರೋ ಹಣ್ಣುಗಳು ಯಾರು ತಿನ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು? ಸ್ವಾದಿಷ್ಟವಾಗಿರೋ ಸುವಾಸನೆ ಇರುವಂತಹ ಹಣ್ಣುಗಳು ಯಾರು ತಿನ್ಬೇಕು ಅಂತ ಇಷ್ಟ ಇತ್ತು ಅವ್ರಿಗೆ? ಕೃಷ್ಣ ಮತ್ತೆ ಬಲರಾಮರು. ಅದು ಯುಕ್ತ ವೈರಾಗ್ಯ ಅಂದ್ರೆ ಅದೇನೆ ಅಲ್ವಾ. ಸೊ ಯಾವುದೇ ಶ್ರೇಷ್ಠವಾದದನ್ನ ನಾವು ನೋಡಿದ್ರು ಇದು ಕೃಷ್ಣ ಬಲರಾಮರು ಇದನ್ನ ಎಂಜಾಯ್ ಮಾಡ್ಬೇಕು ಅಂತ ನಮ್ಮ ಮನಸ್ಸಿಗೆ ಬರ್ಬೇಕು ಅಲ್ವಾ. ನಾವ್ ಇವಾಗ ಮಾರ್ಕೆಟ್ ಹೋದಾಗ ನಮ್ಗೆ ಚೆನ್ನಾಗಿರೋ ಒಂದು ಮಾವಿನ ಹಣ್ಣನ್ನ ನೋಡಿದ್ರು ನಮ್ಗೆ ಎಂತಹ ಒಂದು ಮನಸ್ಥಿತಿ ಬರ್ಬೇಕು ಅಂತಂದ್ರೆ, ಓ ಎಷ್ಟು ಶ್ರೇಷ್ಠವಾಗಿದೆ ಈ ಹಣ್ಣು, ಈ ಹಣ್ಣನ್ನ ಭಗವಂತನಿಗೆ ನಾನು ಅರ್ಪಿಸ್ಬೇಕು ಅಂತ ನಮ್ಗೆ ಮನಸ್ಸಿಗೆ ಬರ್ಬೇಕು ಅಲ್ವಾ. ಸೊ ಅದೇ ತರ ನೋಡಿ ಅಲ್ಲಿ ಆ ಒಂದು ಗೋಪಬಾಲಕರಿಗೆ ಆ ಒಂದು ಇಚ್ಛೆ ಇತ್ತು. ಆದ್ರೆ ಅವರು ನಿಮ್ಗೋಸ್ಕರ ಈ ಹಣ್ಣನ್ನ ನೀವು ಏನು ಪಡ್ಕೊಳ್ಲಿಕ್ಕೆ ನೀವು ಆ ಒಂದು ಧೇನುಕಾಸುರನ ನೀವು ಸಂಹಾರ ಮಾಡಿ ಅಂತಂದ್ರೆ ಅವ್ರು ಮಾಡೋದಿಲ್ಲ ಅಲ್ವಾ. ನಾವು ತಿನ್ಬೇಕು ಅಂತ ಆಸೆ ಪಟ್ರೆ ಏನಾಗತ್ತೆ, ಅವರು ಸ್ನೇಹಿತರಿಗೋಸ್ಕರ ಏನನ್ನ ಬೇಕಾದ್ರೂ ಮಾಡ್ತಾರೆ ಕೃಷ್ಣ ಬಲರಾಮ. ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ, ನಾವು ತಿನ್ಬೇಕು ಅಂತ ಆಸೆ ಆಗ್ತಿದೆ, ನಮ್ಗೆ ಆಸೆ ಆಗ್ತಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಯುಕ್ತ ವೈರಾಗ್ಯವನ್ನ ಆ ಗೋಪ ಬಾಲಕರು ಅಲ್ಲಿ ಪ್ರದರ್ಶಿಸ್ತಾರೆ. ಸೊ ಅದಾದ್ಮೇಲೆ ಮೂರನೇದು ಕುಮುದವನ ಅಲ್ವಾ. ಸೊ ಕುಮುದವನದಲ್ಲಿ ಏನಾಗತ್ತೆ, ಯಾರಿಗಾದ್ರೂ ಗೊತ್ತಿದ್ಯಾ? ಕುಮುದವನದಲ್ಲಿ ಅಲ್ಲಿ ತುಂಬಾ ಏನು ಚೆನ್ನಾಗಿರುವಂತಹ ಹೂಗಳು, ಕುಮುದಿನಿ ಅನ್ನೋ ಆತರ ಏನು ಅದನ್ನ ಏನ್ ಹೇಳ್ತಾರೆ, ತಾವರೆ ಹೂವು ಅಥವಾ ಲಿಲ್ಲಿ ಫ್ಲವರ್ ಗೆ ನಾವು ಕಂಪೇರ್ ಮಾಡ್ಬೋದು. ಅಂತಹ ಒಂದು ಹೂವುಗಳು ಆ ಒಂದು ವನದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಕುಮುದ ವನದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಅವರೆಲ್ಲರೂ ಅವ್ರಿಗೆ ಏನ್ ಹೇಳ್ತಾರೆ, ಕಾಡಲ್ಲಿ ಸಿಗುವಂತಹ ಆ ಒಂದು ಕಾಡಿನ ಹೂಗಳನ್ನ ಅವರು ಒಂದು ಮಾಲೆ ಹಾಕೊಳ್ತಾ ಇದ್ರು ಅಲ್ವಾ ಕೃಷ್ಣ ಬಲರಾಮರು. ಮತ್ತೆ ಆತರ ಡೆಕೋರೇಟ್ ಮಾಡ್ತಾ ಇದ್ರು ಗೋಪ ಬಾಲಕರು ಕೃಷ್ಣ ಮತ್ತೆ ಬಲರಾಮರಿಗೆ. ಸೊ ಈ ತರ ಯಾವ ಯಾವ ವನಕ್ಕೆ ಹೋದಾಗ ಅಲ್ಲಿ ಸಿಗುವಂತಹ ಹೂವುಗಳಿಂದ ಅವರು ಭಗವಂತನನ್ನ ಅವರು ಅಲಂಕಾರ ಮಾಡ್ತಾ ಇದ್ರು. ಮತ್ತೆ ಕಾಮ್ಯವನ. ಸೊ ಕಾಮ್ಯವನದಲ್ಲಿ ಯಾರಿಗಾದ್ರೂ ಗೊತ್ತಿದ್ಯಾ ಕಾಮ್ಯವನದಲ್ಲಿ ಏನಾಗತ್ತೆ ಅಂತ? ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ ನೆನಪು ಬರ್ತಾ ಇಲ್ಲ ಮಾತಾಜಿ. ಕಾಮ್ಯವನ ಅಲ್ವಾ, ಬಟ್ ಹೆಸರು ನಮ್ಗೆ ಅದು ಫೆಮಿಲಿಯರ್ ಆಗೇ ಇದೆ ಅಲ್ವಾ ಕಾಮ್ಯವನ. ಮಾತಾಜಿ ಕಾಮ್ಯವನದಲ್ಲಿ ತುಂಬಾ ಚೈಲ್ಡ್ಹುಡ್ ಪಾಸ್ ಟೈಮ್ಸ್ ಮಾಡಿರ್ತಾರೆ. ನಂದ ಮಹಾರಾಜ್ ಕೂಡ ಕಾಮ್ಯವನದಲ್ಲಿ ಪೂಜೆಗೆ ಅಂತ ಹೋಗಿರ್ತಾರಲ್ಲ ಮಾತಾಜಿ, ಕಾಮ್ಯವನಕ್ಕೆ ಹೋಗಿರ್ತಾರೆ ಪೂಜೆಗೆ. ದೇವಿ ಪೂಜೆ, ಶಿವರಾತ್ರಿ ಪೂಜೆಗೆ ಹೋಗಿರ್ತಾರೆ ಅವರು. ಅವಾಗ ನೀರಲ್ಲಿ ನಿಂತಬೇಕಾದ್ರೆ ಅವರಿಗೆ ನಾಗರಾಜ್ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಮಾತಾಜಿ. ಇದೇ ಜಾಗನಾ? ಹಾ ಮಾತಾಜಿ, ಕಾಮ್ಯವನ. ನಮ್ಗೂ ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ ಮಾತಾಜಿ, ಧನ್ಯವಾದಗಳು. ಕಾಮ್ಯವನ ಅದು. ಓಕೆ. ಮತ್ತೆ ಬಹುಳವನದಲ್ಲಿ ಅದು ತುಂಬಾ ನಮಗೆ ಗೊತ್ತಿದೆ ಅಲ್ವಾ ಇವಾಗ, ಅಂದ್ರೆ ಆಲ್ಮೋಸ್ಟ್ ಇದೇ ತರನೇ ಪುಣ್ಯಕೋಟಿದು ಒಂದು ಕತೆ ಕೇಳಿದೀವಲ್ವಾ ನಾವು, ಗೋವಿಂದು ಕತೆ. ಅದನ್ನ ಏನು ಹುಲಿ ತಿನ್ಬೇಕು ಅಂತ ಹೇಳಿದಾಗ, ಇಲ್ಲ ನನ್ನ ಮಗುಗೆ ಹಾಲು ಕೊಟ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮಾತನ್ನ ಉಳಿಸ್ಕೊಳುತ್ತೆ ಅಲ್ವಾ. ಸೊ ಅದೇ ತರನೇ ಆ ಕೃಷ್ಣನ ಸಮಯದಲ್ಲೂ ಸಹ
ಆ ಒಂದು ಗೋವು ಇದೇ ತರ ಮಾತನ್ನ ಉಳಿಸ್ಕೊಳುತ್ತೆ. ಸೊ ಅದು ಏನು ನಾನು ಕೊಟ್ಟಿಗೆಗೆ ಹೋಗ್ಬಿಟ್ಟು ನಾನು ನನ್ನ ಕರುವಿಗೆ ಹಾಲನ್ನ ಕೊಟ್ಬಿಟ್ಟು ಹೊಟ್ಟೆ ತುಂಬಾ ಹಾಲನ್ನ ಕೊಟ್ಬಿಟ್ಟು ನಾನು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಹಸು ಹೋಗುತ್ತೆ. ಸೊ ಆವಾಗ ಇದು ಕರುವಿಗೆ ಗೊತ್ತಾಗುತ್ತೆ, ಕರುವಿಗೆ ಹೊಟ್ಟೆ ತುಂಬಾ ಹಾಲನ್ನ ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಈ ವಿಷಯ ಕೊನೆಗೆ ಆ ಏನು ಗೋಪಾಲ ಅವ್ರು ಯಾರೇ ಏನ್ ಅಂದ್ರೆ ಹಸುವನ್ನ ನೋಡ್ಕೊಂಡು ಅವ್ರಿಗೂ ಸಹ ಗೊತ್ತಾಗತ್ತೆ. ಅವಾಗ ಹೌದಾ ಈ ತರ ಆಗಿದ್ಯಾ, ನಾನೂನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಹಸು, ಕರು ಮತ್ತೆ ಆ ಗೋಪಾಲ 3 ಜನನು ಸಹ ಈ ಹುಲಿಗೆ ಆಹಾರವಾಗ್ಲಿಕ್ಕೆ ಅವ್ರು 3 ಜನನು ಬರ್ತಾ ಇರ್ತಾರೆ. ಕೊನೆಗೆ ಕೃಷ್ಣ ಅವ್ರ ಮೂವರನ್ನು ಸಹ ಅವರು ಕಾಪಾಡ್ತಾರೆ. ಸೊ ಅದು ಈ ಒಂದು ಬಹುಲ ವನದಲ್ಲಿ ನಡೆದಿರುವಂತಹ ಒಂದು ಘಟನೆ ಅದು. ಮತ್ತೆ ಭದ್ರವನ. ಸೊ ಭದ್ರವನದಲ್ಲಿ ಏನಾದ್ರೂ ಗೊತ್ತಿದ್ಯಾ? ಭದ್ರವನದಲ್ಲಿ ಸೊ ಇದು ಬಲಭದ್ರನಿಗೆ ತುಂಬಾ ಇಷ್ಟವಾಗಿರುವಂತಹ ಆ ಒಂದು ವನ ಇದು ಭದ್ರವನ. ಮತ್ತೆ ಕಾದೀರ ವನ. ಸೊ ಖದೀರ ವನದಲ್ಲಿ ಏನಾಗಿದೆ, ಇಲ್ಲೂ ಸಹ ಸೊ ನಾವ್ ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಕುಮುದವನದಲ್ಲಿ ಬಕಾಸುರನ ಡೆತ್ ಆಗಿದೆ ಮಾತಾಜಿ. ಬಕಾಸುರನ ಹತ್ಯೆ ಇದೆ ವನದಲ್ಲಿ. ಬಕಾಸುರನ ವಧೆ ಆಗಿರೋದು ಇದೇ ಒಂದು ಅಲ್ವಾ, ಕದೀರ ವನದಲ್ಲೇನೆ ಬಕಾಸುರನ ಹತ್ಯೆ ಆಗಿರೋದು ಅಲ್ವಾ. ಸೊ ಅದು ಅವ್ರ ಪಕ್ಷಿ ರೂಪದಲ್ಲಿ ಬಂದಾಗ ಆ ಪಕ್ಷಿನ ಹೇಗೆ ಸಾಯಿಸ್ತಾರೆ ಕೃಷ್ಣ, ಬಕಾಸುರನನ್ನ ಹೇಗೆ ಸಾಯಿಸ್ತಾರೆ, ಆ ಕೊಕ್ಕನ್ನ ಎರಡು ಭಾಗ ಮಾಡಿ ಸೀಳಿ ಆ ಬಕಾಸುರನನ್ನ ಅವ್ರು ಸಾಯಿಸ್ತಾರೆ ಅಲ್ವಾ. ಬಕಾಸುರ ಯಾರು ಮಾತಾಜಿ? ಕೊಕ್ಕರೆ ರೂಪದಲ್ಲಿ ಬಂದಿರೋ ರಾಕ್ಷಸ ಯಾರು? ಅದು ಪೂತನಿ ಮತ್ತೆ ಅಗಾಸುರನ ತಮ್ಮ ಬಕಾಸುರ. ಓಕೆ. ಮಹಾವನದಲ್ಲಿ ಏನಾಗುತ್ತೆ? ಮಹಾವನ ಹೆಸರು ಹೇಳೋ ಹಾಗೇನೆ ಅದು ತುಂಬಾ ದೊಡ್ಡ ವನ. ಅಂದ್ರೆ ಈ ಕಾಮ್ಯವನನು ಸಹ ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ಅದನ್ನ ಬಿಟ್ರೆ ಇಲ್ಲಿ ಮಹಾವನ ತುಂಬಾ ದೊಡ್ಡದಾಗಿರುವಂತಹ ವನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಲೋಹವನ. ಲೋಹವನದಲ್ಲಿ ಅವರು ಆಕಳಗಳನ್ನ ಮೇಯಿಸ್ತಾ ಇದ್ರು ಮಾತಾಜಿ. ಯಾರು ಮಾತಾಜಿ? ಲೋಹವನ. ಕೃಷ್ಣ ಬಲರಾಮ್ ಎಲ್ಲ ಆಕಳಗಳಿಗೆ ಕರುಗಳಿಗೆ ಇಲ್ಲೇ ಕರ್ಕೊಂಡ್ ಬರ್ತಿದ್ರು ಮಾತಾಜಿ. ಲೋಹವನ. ಓಕೆ. ಸೊ ನಾವ್ ಅಟ್ಲೀಸ್ಟ್ ಏನೇನ್ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ತಿಳ್ಕೊಬೇಕು ಆಕ್ಚುಲಿ. ಸೊ ಇದೊಂದು ನಮ್ಗೆ ಏನು ಜಸ್ಟ್ ಒಂದು ಸ್ಟಿಮ್ಯುಲಸ್ ಅಂತ ನಾವ್ ಅನ್ಕೋಬೇಕಾಗತ್ತೆ. ಇನ್ನ ಜಾಸ್ತಿ ಹೆಚ್ಚಾಗಿ ತಿಳ್ಕೊಬೇಕಾಗತ್ತೆ. ಮತ್ತೆ ಬೇಲ್ವನ. ಸೊ ಬೇಲ್ವನದಲ್ಲಿ ಇನ್ನು ಲಕ್ಷ್ಮೀ ದೇವಿಯಲ್ಲಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ಅಲ್ಲಿ ಇನ್ನೂ ತಪಸ್ ಮಾಡ್ತಾ ಇದ್ದಾರೆ ಮಾತಾಜಿ. ಅದು ಕರೆಕ್ಟ್. ಅಂದ್ರೆ ಆ ಒಂದು ರಾಸಲೀಲೆಯಲ್ಲಿ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ತಪಸ್ ಮಾಡಿರೋ ಜಾಗ ಅಲ್ವಾ. ಅಲ್ಲೇನೆ ಮಾನ ಸರೋವರ್ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇಲ್ವನದಲ್ಲಿ. ಆಮೇಲೆ ಬಂಡೀರವನ ನಾವು ತುಂಬಾ ಕೇಳಿರೋಂತಹ ಹೆಸರು ಅಲ್ವಾ, ಬಂಡೀರವನದಲ್ಲಿ ಏನೇನಾಗತ್ತೆ? ರಾಧಾಕೃಷ್ಣರ ವಿವಾಹ ಆಗುತ್ತೆ ಮಾತಾಜಿ. ಬ್ರಹ್ಮದೇವರು ಮಾಡ್ತಾರೆ ಬಂಡೀರವನ. ಆಮೇಲೆ ಇನ್ನೇನಾಗತ್ತೆ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ ಮಾತಾಜಿ. ಇಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಾ? ಗೊತ್ತಿಲ್ಲ ಮಾತಾಜಿ ನನಗೂ ಕರೆಕ್ಟ್ ಆಗಿ. ನಾನು ಅದಕ್ಕೆ ನಮ್ಮನೆ ಕೇಳ್ತೇನೆ. ಓಕೆ. ಅದು ಶೇಕಡಿ ರಥ ಅಂತ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಮಾತಾಜಿ. ಅಂದ್ರೆ ಒಂದು ಹೋಗಕ್ಕೆ ಒಂದು ಸಣ್ಣ ರಸ್ತೆ ಇದೆ ಮಾತಾಜಿ, ಮಥುರಾ ಮತ್ತೆ ವೃಂದಾವನದ ಮಧ್ಯದಲ್ಲಿ. ಅಲ್ಲಿ ಹೋಗೋ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಮಾತಾಜಿ. ಅದು ಒಂದು ಚಿಕ್ಕ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಮಾಡ್ತಾರೆ. ಇಲ್ಲಿ ಭಾಂಡೀರ್ವನದಲ್ಲಿ ಯೋಗಿಗಳೆಲ್ಲ ತಪಸ್ ಮಾಡ್ತಾರೆ. ತಪಸ್ ಯಾರು ಮಾಡ್ತಾರೆ ಅವರಿಗೆ ರೀಬರ್ತ್ ಇಲ್ಲ ಅಂತ ಹೇಳ್ತಾರೆ ಮಾತಾಜಿ. ಓಕೆ, ಹರಿ ಬೋಲ್ ಮಾತಾಜಿ. ಸೊ ಕೊನೆಯದು ವೃಂದಾವನ. ಸೊ ಇವಾಗ ವೃಂದಾವನ ನಮ್ಗೆ ಗೊತ್ತಿರಾಗಿನೇ ಎಷ್ಟೊಂದು ಲೀಲೆಗಳು ನಡೆದಿರುವಂತಹ ಜಾಗ ಈ ವೃಂದಾವನ ಅಲ್ವಾ. ಸೊ ಇಷ್ಟನ್ನು ಸಹ 12 ವನಗಳು ಇರೋದು ಈ ವೃಂದಾವನದಲ್ಲಿ ಇದೆ ಅಥವಾ ವೃಂದಾವನದ ಸುತ್ತಮುತ್ತ. ಸೊ ಏನನ್ನ ಹೇಳ್ತಾರೆ ಅಂದ್ರೆ ಯಮುನಾದ ಒಂದು ಕಡೆ 7 ವನಗಳು, ಯಮುನಾದ ಆ ಕಡೆ ಇನ್ನು 5 ವನಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಈ 12 ವನಗಳು ಯಮುನಾ ಸುತ್ತಮುತ್ತಲಿರುವಂತಹ ಈ ಜಾಗ ಪೂರ್ತಿ ವೃಂದಾವನ ಅಂತ ನಾವೇನ್ ಹೇಳ್ತೀವೋ
ಸೊ ಇದು ಆ ಮಥುರಾಗಿಂತನೂ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಮೂರನೇದು ಏನ್ ಹೇಳ್ತಾ ಇದ್ದಾರೆ, ಮಥುರಾಗಿನ್ನ ವೃಂದಾವನ ಶ್ರೇಷ್ಠ, ವೃಂದಾವನಕ್ಕಿನ್ನ ಏನ್ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಗೋವರ್ಧನ ಪರ್ವತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಗೋವರ್ಧನ ಪರ್ವತವನ್ನ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ? ಭಗವಂತ ಕೃಷ್ಣ ಬಂದು ಕಿರು ಬೆರಳಲ್ಲಿ ಬೆಟ್ಟವನ್ನು ಎತ್ತುತ್ತಾರೆ. ಅಲ್ವಾ? ಸೊ ಏಕೆಂದ್ರೆ ಸಿಟ್ಟಿಗೆದ್ದ ದೇವೇಂದ್ರನು ಸುರಿಸಿದ ಧಾರಾಕಾರವಾದ ಮಳೆಯಿಂದ ತನ್ನ ಸಹಚರರನ್ನು ವ್ರಜವಾಸಿಗಳನ್ನ ರಕ್ಷಿಸಲು ಗೋವರ್ಧನ ಪರ್ವತವನ್ನ ಛತ್ರಿಯೋಪಾದಿಯಲ್ಲಿ ತನ್ನ ಕಮಲದಂತಹ ಸುಂದರವಾದ ಕೈಯಿಂದ ಎತ್ತಿ ಹಿಡಿದನು ಅಂತ ಹೇಳ್ತಾ ಇದ್ದಾರೆ. ಗೋವರ್ಧನ ಪರ್ವತದಲ್ಲೇ ಕೃಷ್ಣನು ತನ್ನ ಗೋಪಾಲಕ ಮಿತ್ರರೊಡನೆ ಗೋವುಗಳನ್ನ ಮೇಯಿಸಿದ್ದು ಮತ್ತು ತನ್ನ ಪ್ರಿಯತಮೆ ರಾಧೆಯೊಡನೆ ಭೇಟಿ ಮಾಡಿ ಪ್ರೇಮ ಕಿರೀಡೆಯಾಡಿದ್ದು ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದ್ 3 ರೀಸನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವ್ಯಾವ್ದು ಹೇಳ್ತಾ ಇದ್ದಾರೆ? ತನ್ನ ಕಿರು ಬೆರಳಿನಿಂದ ಅವರು ಇಡೀ ವೃಂದಾವನ ವಾಸಿಗಳನ್ನ ಕಾಪಾಡ್ಲಿಕ್ಕೆ ಅವರು ಛತ್ರಿಯೋಪಾದಿಯಲ್ಲಿ ಎತ್ತಿ ಹಿಡಿದಿದ್ದಾರೆ, ಅದೊಂದು ಕಾರಣ ಹೇಳ್ತಾ ಇದ್ದಾರೆ. ಎರಡನೇದು, ಅವರು ತನ್ನ ಅಂದ್ರೆ ಹಸುಗಳನ್ನ ಮೇಯಿಸ್ಲಿಕ್ಕೆ ಕರ್ಕೊಂಡ್ ಬರ್ತಿದ್ದ ಜಾಗ ಅದು ಅಂತ ಹೇಳ್ತಾ ಇದ್ದಾರೆ. ತನ್ನ ಗೋಪಾಲಕ ಮಿತ್ರರೊಡನೆ ಅವರು ಅಲ್ಲಿ ಆಟ ಆಡಿರೋ ಜಾಗ, ಮತ್ತೆ ತನ್ನ ಪ್ರಿಯತಮೆ ರಾಧೆಯೊಡನೆ ಪ್ರೇಮ ಕ್ರೀಡೆ ಆಗಿರೋ ಅಂತಹ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇಷ್ಟೆಲ್ಲ ಕಾರಣವನ್ನ ಕೊಡ್ತಾ ಇದ್ದಾರೆ. ಸರಿ, ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂದ್ರೆ, ವೃಂದಾವನ ಸುತ್ತಮುತ್ತಲು ಏನಿದೆ ರಜಭೂಮಿ ಅಂತ ನಾವು ಕರಿತೀವೋ ಆ ಎಲ್ಲ ಕಡೆನೂ ಸಹ ಕೃಷ್ಣ ಬಲರಾಮರು ಓಡಾಡ್ತಾ ಇದ್ರು ಅಲ್ವಾ. ಅಂದ್ರೆ ಅವರ ಪಾದ ಸ್ಪರ್ಶ ಇಡೀ ಒಂದು ಜಾಗಕ್ಕೆ ಆಗ್ತಾ ಇತ್ತು, ರಜಕ್ಕೆ ಆಗಿದೆ ಅಲ್ವಾ. ಆದ್ರೆ ಈ ಕೈ ಸ್ಪರ್ಶ ಆಗಿರೋದು ಯಾವ್ದಕ್ಕೆ? ಈ ಒಂದು ಗೋವರ್ಧನಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಅದು ತುಂಬಾ ಶ್ರೇಷ್ಠ ಅಂತ. ಕೈಯಲ್ಲಿ ಎತ್ತಿ ಹಿಡಿದಿರೋದು ಯಾವ್ದು ಅಂತಂದ್ರೆ ಆ ಒಂದು ಗೋವರ್ಧನ ಬೆಟ್ಟವನ್ನ. ಸೊ ಅದಕ್ಕೆ ಇದು ಆ ವೃಂದಾವನಕ್ಕಿನ್ನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಆ ಗೋವರ್ಧನದಲ್ಲಿ ಎಲ್ಲಾ ರಸದಲ್ಲೂ ಸಹ ಅಲ್ಲಿ ಭಗವಂತ ಅವರು ಅಲ್ಲಿ ಲೀಲೆಯನ್ನ ಮಾಡಿದ್ದಾರೆ. ಒಂದೇ ರಸದಲ್ಲಿ ಅವರು ಮಾಡಿಲ್ಲ. ಅಂದ್ರೆ ಗೋಪಿಕಾಸ್ತ್ರೀಯರ ಜೊತೆನೇ ಅವ್ರು ಇಲ್ಲ, ಅಥವಾ ಗೋಪಬಾಲಕರ ಜೊತೆನೇ ಇಲ್ಲ. ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಎಲ್ಲ ರಸದಲ್ಲೂ ಸಹ ಈ ಗೋವರ್ಧನ ಪರ್ವತದಲ್ಲೇನೆ ಅವರು ಆ ಎಲ್ಲ ರಸಗಳನ್ನ ಅವರು ಪಡೆದಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಗೆ ಯಾವಾಗ್ಲೂ ನಾವು ಪ್ರಶ್ನೆಯನ್ನ ಕೇಳ್ತಾರೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಬ್ರಹ್ಮ ಮತ್ತೆ ಇಂದ್ರ ಇಬ್ರು ಸಹ ಭಗವಂತನ ಭಕ್ತರೇ ಅಲ್ವಾ. ಇವಾಗ ಬ್ರಹ್ಮ ಏನ್ ಮಾಡಿದ್ರು, ಅವರು ಕರುಗಳನ್ನ ಮತ್ತೆ ಗೋಪ ಬಾಲಕರನ್ನ ಅಪಹರಿಸ್ತಾರೆ. ಇಂದ್ರ ಏನ್ ಮಾಡ್ತಾನೆ, ಇಡೀ ವೃಂದಾವನ ವಾಸಿಗಳನ್ನೇ ನಾಶ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾನೆ ಅಲ್ವಾ. ಇವ್ರಿಬ್ರಲ್ಲಿ ಯಾವ್ದು ತುಂಬಾ ನಿಮ್ಗೆ ಭಗವಂತನಿಗೆ ಅವರು ತುಂಬಾ ಎರಡನ್ನೂ ಸಹ ಅಪರಾಧನೆ ಮಾಡಿರೋದು, ಆದ್ರೆ ಎರಡರಲ್ಲಿ ಯಾವ್ದು ತುಂಬಾ ದೊಡ್ಡ ಅಪರಾಧ ಅಂತ ನಿಮ್ಗೆ ಅನ್ಸುತ್ತೆ? ಬ್ರಹ್ಮ ಮಾಡಿರೋದ ಅಥವಾ ಇಂದ್ರ ಮಾಡಿರೋದ? ಇಂದ್ರ ಮಾಡಿರೋದು ಮಾತಾಜಿ. ಇಂದ್ರ ಮಾಡಿದ್ದು ಮಾತಾಜಿ. ಯಾಕೆ ಮಾತಾಜಿ, ಯಾಕೆ ಇಂದ್ರ ಮಾಡಿದ್ದು ಅಂತ ಹೇಳಿದ್ರಿ? ಗೋಪಾಲಕ ಹಸುಗಳೆಲ್ಲ ತಗೊಂಡೋಗಿರ್ತಾರೆ. ಬ್ರಹ್ಮ ಮಾಡಿದ್ದು ಮಾತಾಜಿ. ಯಾಕಂದ್ರೆ ಇಂದ್ರ ಎಲ್ಲರನ್ನು ಒಟ್ಟುಗೂಡಿಸಿ ಅದರ ಕೆಳಗೆ ಬರೋ ಹಾಗೆ ಮಾಡ್ದ, ಆದ್ರೆ ಇವ್ರು ಅವರನ್ನ ಬೇರೆ ಮಾಡಿದ್ರು, ಹಾಗಾಗಿ ಅದು ಶ್ರೇಷ್ಠ ಅಂತ. ಅಲ್ವಾ. ಇವಾಗ ಇಂದ್ರ ಎಲ್ಲರನ್ನ ಸಾಯಿಸ್ಬೇಕು ಅಂತ ಅವನು ಆಲೋಚನೆ ಮಾಡಿದ್ರು ಸಹ ಎಲ್ಲರನ್ನ ಒಂದಿನ ಅಲ್ಲ 2 ದಿನ ಅಲ್ಲ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಗೋಪಿಕಾ ಸ್ತ್ರೀಯರು ಬರೇ ಬೆಳಗ್ಗೆ ಹೊತ್ತು ಮಾತ್ರ ನೋಡ್ತಾ ಇರ್ತಾರೆ ಕೃಷ್ಣ ಬಲರಾಮರನ್ನ, ಮತ್ತೆ ವಾಪಸ್ ಅವರು ಸಂಜೆ ಅವರು ಕಾಡಿಗೆ ಹೋಗಿ ಮೇಯಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನೋಡ್ತಿರ್ತಾರೆ ಅಲ್ವಾ. ಸತತವಾಗಿ ಒಂದು ದಿನ ಪೂರ್ತಿ ಅವ್ರು ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದೇ ತರ ಗೋಪ ಬಾಲಕರಿಗೂ ಅಷ್ಟೇನೆ ಅಲ್ವಾ. ಅವ್ರು ದಿನ ಪೂರ್ತಿ ಕೃಷ್ಣ ಬಲರಾಮನ ಜೊತೆ ಇರ್ತಾ ಇದ್ರು, ಬೆಳಗ್ಗೆ ರಾತ್ರಿ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈವನ್ ಯಶೋಧ ಮಾತಾ ಮತ್ತೆ ನಂದ ಮಹಾರಾಜನಿಗೂ ಹಾಗೇನೆ. ಆದ್ರೆ ಆ ಒಂದು ಇಂದ್ರ ಮಾಡಿರುವಂತಹ ಕೃತ್ಯದಿಂದ ಏನಾಯ್ತು, ಆ ಒಂದು ಗೋವರ್ಧನದ ಆ ಒಂದು ತಳದ ಕೆಳಗಡೆ ಸತತವಾಗಿ 1 ದಿನ ಅಲ್ಲ 2 ದಿನ ಅಲ್ಲ 7 ದಿನಗಳು 7 ರಾತ್ರಿಗಳು ಎಲ್ಲರೂ ಜೊತೆಲಿ ಇರೋ ತರ ಆಯ್ತು ಅಲ್ವಾ. ಸೊ ಇದಕ್ಕೆ ಕಾರಣ ಯಾರು? ಇಂದ್ರ ಅಲ್ವಾ. ಅದಕ್ಕೇನೆ ಅವ್ರು ಇಂದ್ರ ಆತರ ಅಷ್ಟು ದೊಡ್ಡ ಒಂದು ತಪ್ಪನ್ನ ಮಾಡಿದ್ರು ಸಹ ಭಗವಂತ ಕ್ಷಮಿಸ್ಬಿಡ್ತಾರೆ. ಯಾಕೆಂತಂದ್ರೆ ಎಲ್ಲರನ್ನೂ ಸಹ ಅವರು ಜೊತೆಯಲ್ಲಿ ಇರೋ ತರ ಅವರು ಮಾಡ್ತಾರೆ ಅಲ್ವಾ. ಆದ್ರೆ ಬ್ರಹ್ಮ ಏನ್ ಮಾಡ್ತಾರೆ, ಎಲ್ಲರನ್ನೂ ದೂರ ಮಾಡ್ತಾರೆ ಅವರು. 1 ದಿನ ಅಲ್ಲ 2 ದಿನ ಅಲ್ಲ, ಎಷ್ಟು 1 ವರ್ಷಗಳ ಕಾಲ ಅವರು ದೂರ ಮಾಡ್ತಾರೆ. ಅದಕ್ಕೇನೆ ಬ್ರಹ್ಮ ಮುಂದಿನ ಜನ್ಮದಲ್ಲಿ ಅಂದ್ರೆ ಮುಂದಿನ ಒಂದು ಲೀಲೆಯಲ್ಲಿ ಅವರು ಹರಿದಾಸ ಠಾಕೂರ್ ಆಗಿ ಅವರು ಬರ್ತಾರೆ ಅಲ್ವಾ. ಮತ್ತೆ ಅವರು ಇನ್ನ ಏನ್ ಯೋಚನೆ ಮಾಡ್ತಾರೆ, ನಾನು ಮಾಡಿರೋ ತಪ್ಪಿಗೆ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತಂದ್ರೆ ರಜಭೂಮಿಯಲ್ಲಿ ನಾನು ಒಂದು ಹುಲ್ಲಾಗಿ ಹುಟ್ಟಬೇಕು. ಆಗ ಗೋಪಿಕಾ ಸ್ತ್ರೀಯರು ಅದ್ರ ಮೇಲೆ ಓಡಾಡ್ತಾ ಇದ್ದಾಗ, ಗೋಪ ಬಾಲಕರು ಓಡಾಡ್ತಾ ಇದ್ದಾಗ, ಆಗ ನನ್ನ ಒಂದು ಈ
ಮಾಡಿರೋ ತಪ್ಪು ಅದಕ್ಕೆ ಒಂದು ಸರಿಯಾದ ಪ್ರಾಯಶ್ಚಿತ್ತ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಇದನ್ನ ನಾವು ಇಲ್ಲಿ ಜ್ಞಾಪಿಸ್ಕೋಬೇಕಾಗತ್ತೆ ಗೋವರ್ಧನ ಪರ್ವತದ ಬಗ್ಗೆ ಯೋಚನೆ ಮಾಡಿದಾಗ. ಅದಾದ್ಮೇಲೆ ಇವಾಗ ಇನ್ನ ಏನನ್ನ ಹೇಳ್ತಿದ್ದಾರೆ. ಸೊ ಏನು ಆಧ್ಯಾತ್ಮಿಕ ಲೋಕವಾದಂತಹ ವೈಕುಂಠಕ್ಕಿನ್ನ ಶ್ರೇಷ್ಠವಾದದ್ದು ಮಥುರಾ, ಮಥುರಕ್ಕಿನ್ನ ಶ್ರೇಷ್ಠವಾದದ್ದು ವೃಂದಾವನ, ವೃಂದಾವನಕ್ಕಿನ್ನ ಶ್ರೇಷ್ಠವಾದದ್ದು ಗೋವರ್ಧನ ಅಂತ ಹೇಳಿದ್ರು. ಈಗ ಗೋವರ್ಧನಕ್ಕಿನ್ನ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳ್ತಾ ಇದ್ದಾರೆ, ಅದರ ಪಾದದಲ್ಲಿರುವಂತಹ ರಾಧಾಕುಂಡ ಎಲ್ಲಕ್ಕಿನ್ನ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಆತರ ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿರೋ ಹಾಗೆ ರಾಧಾಕುಂಡದ ಆ ಒಂದು ಏನಿದೆ ಅದು, ಆ ಒಂದು ಕಾಲಕ್ಷೇಪ ಏನಿದೆ, ಯಾರಾದ್ರೂ ಜ್ಞಾಪಿಸ್ಕೊತೀರಾ? ಹರೇ ಕೃಷ್ಣ. ಎಸ್ ಮಾತಾಜಿ. ಅರಿಷ್ಟಾಸುರನ ವಧೆ ಆದಾಗ ಅವರು ರಾಧಾರಾಣಿ ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಹೇಳ್ತಾರೆ, ನೀವು ಪಾಪ ಮಾಡಿದ್ದೀರಾ, ನೀವು ಆ ಪಾಪವನ್ನ ತಳ್ಕೊಳಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಬೇಕು ಅಂತ ನಾನು ಹೇಳಿದಾಗ ಅವರು ಎಲ್ಲಾ ಪವಿತ್ರ ನದಿಗಳಲ್ಲಿ ಮಿಂದು ಬರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಎಲ್ಲಾ ಪವಿತ್ರ ನದಿಗಳಿಗೆ ಅಲ್ಲಿಯೇ ಕರೆದುಬಿಟ್ಟು ಕುಂಡ ಮಾಡಿ ಅಲ್ಲಿ ಸ್ನಾನ ಮಾಡ್ತಾರೆ ಮಾತಾಜಿ. ಓಕೆ, ಅದು ಶ್ಯಾಮಕುಂಡ ಅಲ್ವಾ. ಆಮೇಲೆ ಕೃಷ್ಣ ಏನ್ ಹೇಳ್ತಾರೆ, ಹೌದು ನಾನಿವಾಗ ಅರಿಷ್ಟಾಸುರ ಅಂತಂದ್ರೆ ಅವರು ಕರುವಿನ ರೂಪದಲ್ಲಿ ಬಂದಿದ್ದಾರೆ ಅಲ್ವಾ, ಕರುವನ್ನ ಇವಾಗ ಸಾಯಿಸ್ದಂಗಾಗಿದೆ. ಸೊ ಕರುವನ್ನ ಸಾಯಿಸಿರೋದಕ್ಕೋಸ್ಕರ ಅವ್ರಿಗಿವಾಗ ಪ್ರಾಯಶ್ಚಿತ್ತ ಅಂತ ಇವಾಗ ರಾಧಾರಾಣಿ ಹೇಳಿದ್ರು. ಅದೇ ತರ ಅದರಿಂದ ಶ್ಯಾಮಕುಂಡ ಬಂತೀಗ. ರಾಧಾಕುಂಡ ಹೇಗ್ ಬಂತು? ರಾಧಾರಾಣಿ ಒಂದು ಅಸುರನಿಗೆ ಸಪೋರ್ಟ್ ಮಾಡಿದಿರಲ್ಲ ನೀವು, ಅದಕ್ಕೆ ನೀವು ಪಾಪ ಮಾಡಿದೀರಾ, ನೀವು ಕೂಡ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತ ಹೇಳಿ ಶ್ಯಾಮಕುಂಡದಲ್ಲೇನೆ ಅವರು ಮುಳುಗ್ಬೋದಾಗಿತ್ತು ಅಲ್ವಾ. ಆದ್ರೆ ರಾಧಾರಾಣಿ ಏನ್ ಮಾಡ್ತಾರೆ, ನಾವೇ ತೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವರು ಎಲ್ಲರನ್ನು ಸಹ ತೋಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಅಲ್ವಾ. ಕೊನೆಗೆ ಕೃಷ್ಣನ ಸಹಾಯದಿಂದನೇ ಅಲ್ಲಿ ಮತ್ತೆ ಎಲ್ಲಾ ನದಿಗಳು ಸಹ ಮತ್ತೆ ಆ ಒಂದು ರಾಧಾಕುಂಡದಲ್ಲಿ ಬರೋ ತರ ಆಗತ್ತೆ. ಸೊ ಇಲ್ಲಿ ರಾಧಾಕುಂಡ ಯಾಕೆ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಇವಾಗ ನಾವು ಪ್ರೇಮ, ಸೊ ಪ್ರೇಮಕ್ಕೆ ಒಂದು ನೀರಿನ ರೂಪ, ಲಿಕ್ವಿಡ್ ರೂಪವನ್ನ ಕೊಟ್ರೆ ಅದನ್ನ ಏನಕ್ಕೆ ಹೋಲಿಕೆ ಮಾಡ್ಬೋದು ಅಂತಂದ್ರೆ ಈ ರಾಧಾಕುಂಡಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಲಿಕ್ವಿಡೇಟ್ ಆಗಿದೆ, ಆ ಒಂದು ಕೃಷ್ಣನ ಪ್ರೇಮ ತುಂಬಿ ತುಳುಕಾಡ್ತಾ ಇದೆ ಅನ್ನೋ ತರ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ರಾಧಾಕುಂಡಕ್ಕೆ ಈಕ್ವಲ್ ಆ ಭಗವಂತನ ಆ ಪ್ರೇಮ ಆ ನೀರಿನ ರೂಪದಲ್ಲಿ ಆ ರಾಧಾಕುಂಡದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬಹುದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಗೋವರ್ಧನ ಪರ್ವತದ ಪಾದದಲ್ಲಿರುವ ರಾಧಾಕುಂಡವು ಎಲ್ಲಕ್ಕಿಂತ ಶ್ರೇಷ್ಠ, ಏಕೆಂದರೆ ಕೃಷ್ಣನ ಪ್ರೇಮ ತುಂಬಿ ತುಳುಕುವುದು ಇಲ್ಲೇ. ಸೊ ಮುಂದುವರಿದ ಭಕ್ತರು ರಾಧಾಕುಂಡದಲ್ಲಿ ಇರ ಬಯಸುತ್ತಾರೆ, ಏಕೆಂದರೆ ಇದು ಕೃಷ್ಣ ಮತ್ತು ರಾಧಾರಾಣಿಯರ ನಿತ್ಯ ಪ್ರೇಮ ವಿಲಾಸಗಳ ರತಿ ವಿಲಾಸಗಳ ಸ್ಥಳ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಮ್ಗೆ ಇದರ ಒಂದು ಮಹತ್ವವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಮಗ್ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಅವರು ವೃಂದಾವನದಲ್ಲಿ 1-2 ತಿಂಗಳು ಇದ್ರು ಅನ್ಸುತ್ತೆ ಅಲ್ವಾ. ಸೊ ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು, ಅವರು ಆ ಗೋಸ್ವಾಮಿಗಳಿಗೆ, ಗೋಸ್ವಾಮಿಗಳಿಗೆ ಅವರು ಏನು ಆದೇಶವನ್ನ ಕೊಡ್ತಾರೆ, ಎಲ್ಲೆಲ್ಲಿ ರಾಧಾಕೃಷ್ಣರ ಲೀಲೆಗಳು ನಡೆದಿದೆಯೋ ಆ ಜಾಗಗಳನ್ನೆಲ್ಲ ನೀವು ಉತ್ಖನನ ಮಾಡ್ಬೇಕು ಅಂತ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಹೋದಾಗ ಅವರು ಅವರು ಅಂದ್ರೆ ಪರಿತಪಿಸ್ತಾ ಇದ್ದಾರೆ, ಅವರು ಎಲ್ಲಿ ರಾಧಾಕುಂಡ ಅಂತ. ಅದಾದ್ಮೇಲೆ ಅವ್ರಿಗೆ ಒಂದು ಚಿಕ್ಕ ಕುಂಡ ಕಾಣಿಸುತ್ತೆ, ಅಲ್ಲಿ ಹೋಗಿ ಅವರು ಸ್ನಾನ ಮಾಡ್ಬಿಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತಿದೆ, ಏನಿದು ಈ ತರ ಒಂದು ಚಿಕ್ಕ ಕುಂಡದಲ್ಲಿ ಹೋಗಿ ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಅಲ್ಲಿಂದ ಬಂದ ಮೇಲೆ ಅವ್ರಿಗೆ ಅಷ್ಟು ಅವರು ಭಾವ ಪರವಶತೆಯಲ್ಲಿ ಅವರು ಇರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇದೇನೆ ರಾಧಾಕುಂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ಕೊನೆಗೆ ಅದನ್ನ ಬೇರೆ ಗೋಸ್ವಾಮಿಗಳೆಲ್ಲರನ್ನೂ ಸಹ ಅದನ್ನ ರಾಧಾಕುಂಡವನ್ನ ಅದನ್ನ ದೊಡ್ಡದಾಗಿ ಮಾಡ್ತಾರೆ. ಅದು ಯಾರು ರಘುನಾಥದಾಸ ಗೋಸ್ವಾಮಿ ಅವರ ಸಮಯದಲ್ಲಿ ಅದು ತುಂಬಾ ಹೆಚ್ಚು ಅಭಿವೃದ್ಧಿಯನ್ನ ಅದು ಪಡೆಯುತ್ತೆ. ಮತ್ತೆ ಯಾರೆಲ್ಲ ತುಂಬಾ ಭಕ್ತಿಯಲ್ಲಿ ಮುಂದುವರೆದಿದ್ದಾರೋ ಅವರೆಲ್ಲರನ್ನೂ ಸಹ ಈ ಒಂದು ರಾಧಾಕುಂಡದ ತಟದಲ್ಲೇನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಚ್ಛೆಯನ್ನ ಪಡೋದು. ಸೊ ಅದಕ್ಕೇನೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲು ವ್ರಜಭೂಮಿಗೆ ಹೋದಾಗ ರಾಧಾಕುಂಡವನ್ನು ಪತ್ತೆ ಹಚ್ಚಲಾಗಲಿಲ್ಲವೆಂದು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾದಲ್ಲಿ ಹೇಳಿದೆ. ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾಕುಂಡ ಯಾವುದು ಎಂಬುದನ್ನು ಹುಡುಕುತ್ತಿದ್ದರು ಎಂದ್ರು ಅರ್ಥ. ನೋಡಿ, ಚೈತನ್ಯ ಮಹಾಪ್ರಭುಗಳು ಅವ್ರು ಹುಡುಕ್ತಾ ಇದ್ದಾರೆ, ರಾಧಾಕುಂಡ ಯಾವುದು ಅದರಲ್ಲಿ ಅವರು ಸ್ನಾನ ಮಾಡ್ಬೇಕು ಅಂತ ಅವ್ರಿಗೆ ಅಷ್ಟು ಅವರು ಇವಾಗ ಭಕ್ತನ ರೂಪದಲ್ಲಿ ಅವರು ಬಂದಿದ್ದಾರೆ. ಅವ್ರಿಗೆ ಆ ರಾಧಾಕುಂಡದಲ್ಲಿ ಮೀಬೇಕು ಅಂತ ಬಿಟ್ಟು ಅವ್ರಿಗೆ ತುಂಬಾ ಅವರು ತವಕಿಸ್ತಾ ಇರ್ತಾರೆ. ಸೊ ಕೊನೆಗೆ ಅವರು ಆ ಪುಣ್ಯ ಸ್ಥಳವನ್ನ ಅವರು ಪತ್ತೆ ಹಚ್ಚುತ್ತಾರೆ. ಅಲ್ಲಿ ಒಂದು ಸಣ್ಣ ಕೊಳ ಇತ್ತು, ಆ ಸಣ್ಣ ಕೊಳದಲ್ಲಿ ಮಿಂದು ಅದೇ ರಾಧಾಕುಂಡ ಎಂದು ಭಕ್ತರಿಗೆ ಹೇಳ್ತಾರೆ. ಅದಾದ್ಮೇಲೆ ಆ ಕೊಳವನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರು ಅಂದ್ರೆ ರೂಪ ಗೋಸ್ವಾಮಿ, ರಘುನಾಥದಾಸ ಗೋಸ್ವಾಮಿ ಮೊದಲಾದ 6 ಗೋಸ್ವಾಮಿಗಳು ಪತ್ತೆ ಮಾಡ್ತಾರೆ. ಮತ್ತೆ ಅದನ್ನ ಅವರು ದೊಡ್ಡದಾಗಿ ಅದನ್ನ
ಮಾಡ್ತಾರೆ. ಈಗ ನಾವು ವೃಂದಾವನಕ್ಕೆ ಹೋದ್ರೆ ನಾವು ನೋಡ್ತೀವಲ್ವಾ, ರಾಧಾಕುಂಡ ಮತ್ತೆ ಶ್ಯಾಮಕುಂಡ ಎರಡು ಜೊತೆ ಜೊತೆ ಅಕ್ಕಪಕ್ಕದಲ್ಲೇನೆ ಇದೆ. ಸೊ ಅದನ್ನ ರೂಪ ಗೋಸ್ವಾಮಿ ಮತ್ತೆ ರಘುನಾಥ ಗೋಸ್ವಾಮಿ ಮೊದಲಾದ 6 ಗೋಸ್ವಾಮಿಗಳು ಅದನ್ನ ಪತ್ತೆ ಮಾಡ್ತಾರೆ. ಸೊ ಈಗ ಅಲ್ಲಿ ರಾಧಾಕುಂಡವೆಂಬ ಒಂದು ದೊಡ್ಡ ಸರೋವರವಿದೆ. ಶ್ರೀಲ ರೂಪ ಗೋಸ್ವಾಮಿಯವರು ರಾಧಾಕುಂಡಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ನೋಡಿ, ರೂಪ ಗೋಸ್ವಾಮಿಯವರು ಹೆಚ್ಚು ಮಹತ್ವನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೋಡಿ, ಚೈತನ್ಯ ಮಹಾಪ್ರಭುಗಳು ಅಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ಅದಕ್ಕೆ. ಅವ್ರು ಹುಡುಕಾಡ್ತಾ ಇದ್ದಾರೆ. ಅವರು ವೃಂದಾವನಕ್ಕೆ ಬಂದಾಗ ಎಲ್ಲಿ ರಾಧಾಕುಂಡ, ಯಾಕಂದ್ರೆ ಅಲ್ಲಿ ಕೃಷ್ಣನ ಆ ಒಂದು ಪ್ರೇಮ, ಆ ಒಂದು ನೀರಿನ ರೂಪದಲ್ಲಿ ಅಲ್ಲಿ ಇದೆ. ಪ್ರೇಮಾಮೃತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏಕೆಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಪತ್ತೆ ಮಾಡಬೇಕೆಂಬ ಹಂಬಲವಿತ್ತು. ಆದ ಕಾರಣ ರಾಧಾಕುಂಡವನ್ನು ಬಿಟ್ಟು ಬೇರೆ ಕಡೆ ಇರಲು ಯಾರು ತಾನೇ ಇಷ್ಟಪಡ್ತಾರೆ. ನೋಡಿ, ಚೈತನ್ಯ ಮಹಾಪ್ರಭುಗಳೇ ಅದಕ್ಕೆ ಒಂದು ಅಷ್ಟು ಶ್ರೇಷ್ಠವಾದಂತಹ ಒಂದು ಸ್ಥಾನವನ್ನ ಕಲ್ಪಿಸಿದ್ದಾರೆ. ಈ ಒಂದು ವಿಷಯ ಗೊತ್ತಾದ್ಮೇಲೆ ಯಾರ್ ತಾನೇ ಬೇರೆ ಕಡೆ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಈ ರಾಧಾಕುಂಡದ ಶ್ರೇಷ್ಠತೆಯನ್ನ ಇತರ ವೈಷ್ಣವ ಸಂಪ್ರದಾಯಗಳಿಂದ ಅರಿತುಕೊಳ್ಳಲು ಸಾಧ್ಯ ಇಲ್ಲ. ಇದು ಬೇರೆ ಸಂಪ್ರದಾಯದವರಿಗೆ ಗೊತ್ತಿಲ್ಲ. ಇದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಯಾರು ಚೈತನ್ಯ ಮಹಾಪ್ರಭುಗಳನ್ನ ಫಾಲೋ ಮಾಡ್ತಾ ಇದಾರೋ ಅವ್ರಿಗೆ ಮಾತ್ರನೇ ಈ ಒಂದು ಶ್ರೇಷ್ಠತೆ, ಈ ಒಂದು ರಾಧಾಕುಂಡದ ಶ್ರೇಷ್ಠತೆ ಗೊತ್ತಿರೋದು. ಬೇರೆ ವೈಷ್ಣವ ಸಂಪ್ರದಾಯದವರಿಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಇಲ್ಲದವರಿಗೂ ರಾಧಾಕುಂಡದ ಮಹಿಮೆ ಅರ್ಥವಾಗದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಧಾಕುಂಡವನ್ನು ಮುಖ್ಯವಾಗಿ ಗೌಡಿಯ ವೈಷ್ಣವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಪೂಜಿಸುತ್ತಾರೆ. ಸೊ ಇದು ರಾಧಾಕುಂಡವನ್ನ ಇಲ್ಲಿ ಪೂಜಿಸ್ತಾರೆ. ಅಂದ್ರೆ ವೈಷ್ಣವರು, ಎಸ್ಪೆಷಲಿ ಯಾರು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬಂದಿರುವಂತವ್ರು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈಗ ರಾಧಾಕುಂಡದಲ್ಲಿ ನಾವು ಸ್ನಾನವನ್ನ ಮಾಡ್ಬೇಕಾ ಬೇಡ್ವಾ? ಸೊ ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೇಕು ಮಾತಾಡಿ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಸ್ನಾನ ಮಾಡಬಾರ್ದು. ಗುರುಗಳ ಪರ್ಮಿಷನ್ ಕೊಟ್ರೆ ಮಾಡ್ಬೋದು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಪ್ರಭುಪಾದರು ಹೇಳ್ತಾರೆ, ಕ್ರೀಡೆಗೋಸ್ಕರ ಇಲ್ಲ ರಾಧಾಕುಂಡ ಇರುವುದು, ಇದು ರಾಧಾಕೃಷ್ಣನ ಪ್ರೇಮ. ಈಗ ಹೇಳಿದ್ರಲ್ಲ ಮಾತಾಜಿ, ಇದು ಪ್ರೇಮ ಸ್ವರೂಪ ಅಂತ. ಸೊ ಇದು ತೀರ್ಥ. ಸೊ ಇದನ್ನ ಆಚಮನ ಮಾಡ್ಕೊಂಡ್ರೆ ಸಾಕು. ಯಾರು ಅತ್ಯಂತ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅವರು ಮಾಡಬಹುದು ಮಾತಾಜಿ. ಓಕೆ. ಸೊ ಇಲ್ಲಿ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂದ್ರೆ, ಇವಾಗ ನೋಡಿ ನಮ್ಗೆ ಗೊತ್ತಿರೋ ಹಾಗೇನೆ ನೋಡಿ ಈ ಒಂದು ಶ್ಲೋಕದಲ್ಲಿ ಬರುತ್ತೆ, ಮತ್ತೆ ಮುಂದೆ 11ನೇ ಶ್ಲೋಕದಲ್ಲೂ ಸಹ ಬರುತ್ತೆ ಅಲ್ವಾ. ಇವನ್ ನಾರದರು ಅವ್ರು ಸಹ ಏನು ತವಕಿಸ್ತಾ ಇರ್ತಾರೆ, ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶವನ್ನ ಅವರು ನೋಡ್ತಾ ಇರ್ತಾರೆ, ಯಾವಾಗ ನಾವ್ ಇಲ್ಲಿ ಸ್ನಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಸ್ನಾನವನ್ನ ಮಾಡ್ಲೇಬೇಕು ಅಂತ. ಆದ್ರೆ ಪ್ರಭುಪಾದರು ಯಾವಾಗ ಅವರು ತಮ್ಮ ಅಮೆರಿಕನ್ ಶಿಷ್ಯರನ್ನ ಕರ್ಕೊಂಡ್ ಬರ್ತಾರೋ, ನಮಗ್ ಗೊತ್ತಿರೋ ಹಾಗೆ ತುಂಬಾ ಬಿಸಿಲಿರುತ್ತೆ ಅಲ್ವಾ. ಈ ಭಾರತದಲ್ಲಿ ತುಂಬಾ ಬಿಸಿಲು ಕಂಪೇರ್ ಟು ಅಮೆರಿಕಾ. ಅವ್ರು ಯಾವಾಗ ರಾಧಾಕುಂಡವನ್ನ ನೋಡಿದ ತಕ್ಷಣನೇ ಎಲ್ಲರನ್ನೂ ಸಹ ಶಿಷ್ಯರೆಲ್ಲರೂ ಸಹ ಜಂಪ್ ಮಾಡ್ಕೊಂಡಲ್ಲಿ ಕ್ರೀಡೆ ತರ ಅವರು ಅಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಪ್ರಭುಪಾದಕ್ಕೆ ತುಂಬಾ ನೋವಾಗುತ್ತೆ ಅದನ್ನ ನೋಡಿದಾಗ. ಆಗ ಅವರು ಆ ಒಂದು ಶಾಸನವನ್ನ ವಿಧಿಸ್ತಾರೆ, ಅಂದ್ರೆ ನನ್ನ ಯಾರು ಭಕ್ತರು ಶಿಷ್ಯರು ಇಲ್ಲಿ ಸ್ನಾನ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಏನನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ, ಆ ಒಂದು ದೇಶ ಕಾಲ ಪಾತ್ರ, ಆ ಒಂದು ಸಮಯಕ್ಕೆ ಆ ಪ್ರಭುಪಾದರು ಆ ತರ ಹೇಳಿದ್ದಾರೆ. ಸೊ ಇವಾಗ ಪ್ರಭುಪಾದ್ರೂ ಅಷ್ಟೇ, ಇವಾಗ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಲೆಟರ್ ಅಲ್ಲಿ ಕೊಟ್ಟಾಗ ಅರ್ಥ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಒಂದು ಉಪನ್ಯಾಸದಲ್ಲಿ ಅವರು ಏನಾದ್ರು ಒಂದು ಆದೇಶವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿರುವಂತಹ ನೆರೆದಿರುವಂತಹ ಜನಗಳಿಗೆ ಅವರ ಒಂದು ಜ್ಞಾನಕ್ಕೆ ಅನುಗುಣವಾಗಿ ಅವರು ಅಲ್ಲಿ ಒಂದು ಹಿತೋಪದೇಶವನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಪುಸ್ತಕದಲ್ಲಿ ಏನನ್ನ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಹಿರಿಯ ಆಚಾರ್ಯರು ಏನನ್ನ ಹೇಳಿದಾರೋ ಅದು ಸರಿಯಾಗಿರುವಂತದ್ದೇ ಸಾಧ್ಯ ಇರುತ್ತೆ. ಇದು ಅಂದ್ರೆ ಇದು ಎಲ್ಲರಿಗೂ ಅನ್ವಯಿಸುವಂತದ್ದೇ ಆಗಿರುತ್ತೆ. ಅಂದ್ರೆ ನಾವಿಲ್ಲಿ ಭಕ್ತಿ ಪೂರ್ವಕವಾಗಿ ನಾವಲ್ಲಿ ಸ್ನಾನ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನನ್ನ ಅರ್ಥ, ನಮ್ಮ ಕಾನ್ಶಿಯಸ್ನೆಸ್ ಏನಿದೆ ಅದು ತುಂಬಾ ಮುಖ್ಯ. ಆ ಪ್ರಜ್ಞೆ ಏನಿದೆ ಅದು ತುಂಬಾ ಮುಖ್ಯ. ಸೊ ನಮ್ಗೆ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ, ನಾವು ಈ ಒಂದು ಆತ್ಮ ಪ್ರಜ್ಞೆಯಲ್ಲಿ ನಾವ್ ಇಲ್ಲ ಅಂತಂದ್ರೆ ನಾವು ಸ್ನಾನ ಮಾಡೋ ಹಾಗಿಲ್ಲ. ಸೊ ನಾವು ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ಖಂಡಿತ ಈ ಜಾಗದಲ್ಲಿ ನಾವು ಸ್ನಾನ ಮಾಡ್ಬೋದು. ಸ್ನಾನ ಮಾಡಿದ್ರೆ ನಮ್ಗೆ ಆ ಒಂದು ಕೃಷ್ಣ ಪ್ರೇಮವನ್ನ ನಾವು ಪಡಿತೀವಿ. ಯಾಕಂದ್ರೆ ಆ ಕೃಷ್ಣ ಪ್ರೇಮ ಅನ್ನೋದು ಅಲ್ಲಿ ಒಂದು ನೀರಿನ ರೂಪದಲ್ಲಿ ಅಲ್ಲಿ ಇದೆ. ಸೊ ಅದನ್ನೆಲ್ಲರನ್ನು ಸಹ ಆ ಪ್ರೇಮವನ್ನ ರಾಧಾರಾಣಿ ಮತ್ತೆ ಎಲ್ಲಾ ಗೋಪಿಕಾಶ್ರೀಯರವರೆಲ್ಲರನ್ನೂ ಸಹ ಅದನ್ನ ಅನುಭವಿಸಿದ್ದಾರೆ. ಸೊ ಇವಾಗ ನಾವು ಸಹ ಅದನ್ನ ಅನುಭವಿಸ್ಬೇಕಂತಂದ್ರೆ ನಮ್ಮ ಪ್ರಜ್ಞೆ ಆ ತರ ಒಂದು ಶುದ್ಧವಾಗಿ ಇರ್ಬೇಕು. ಅವಾಗ ನಾವು ಅರ್ಹತೆನ ನಾವು ಪಡ್ಕೋತೀವಿ. ಸೊ ಅದನ್ನ ನಮ್ಗೆ ಇಲ್ಲಿ ಆಚಾರ್ಯರು ಕೊನೆಯದಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇದಕ್ಕಿಂತ ಮುಂಚೆ ಇದೊಂದೇ ಅಲ್ಲ, ಬೇರೆ ಕಡೆನೂ ಅಷ್ಟೇನೆ ನಮ್ಗೆ ಏನನ್ನ ಹೇಳಿದರೆ, ನೀವೇನಾದ್ರೂ ಧಾಮಕ್ಕೆ ಹೋದಾಗ ನೀವು ಬರೀ ಸ್ನಾನಕ್ಕೆ ಅಂತಾನೆ ಧಾಮಕ್ಕೆ ಹೋದ್ರೆ, ಸೊ ಆ ಗೋಕರ ಅಂತಂದ್ರೆ ಏನ್ ಹೇಳ್ತಾರೆ,
ಹಸು ಮತ್ತೆ ಕತ್ತೆ ಅವನು ಸಹ ಹೋಗುತ್ತೆ, ಹೋಗಿ ಅಲ್ಲಿ ಸ್ನಾನ ಮಾಡುತ್ತೆ. ಅದ್ರ ತರನೇ ಆಗೋಗ್ಬಿಡುತ್ತೆ ಅಲ್ವಾ. ನಾವು ಧಾಮಕ್ಕೆ ಏನಕ್ಕೆ ಹೋಗ್ಬೇಕು? ನಾವು ಧಾಮಕ್ಕೆ ಹೋದಾಗ ಅಲ್ಲಿ ಭಗವಂತ ಏನೆಲ್ಲ ಲೀಲೆಗಳನ್ನ ಮಾಡಿದಾನೆ ಅಂತ ಹೇಳ್ಬಿಟ್ಟು ನಾವು ಭಕ್ತರ ಸಂಘದಲ್ಲಿ, ಶುದ್ಧ ಭಕ್ತರ ಸಂಘದಲ್ಲಿ ಇಟ್ಕೊಂಡು ನಾವು ಅದರ ಆ ಒಂದು ಲೀಲೆಗಳನ್ನ ನಾವು ಮೆಲುಕು ಹಾಕ್ಬೇಕು. ಅದಕ್ಕೋಸ್ಕರ ನಾವು ಒಂದು ಧಾಮಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಯಾವ್ದೋ ಒಂದು ಧಾಮಕ್ಕೆ ಹೋದಾಗ್ಲೇನೆ ನಮ್ಗೆ ಅಲ್ಲಿ ನೀರಲ್ಲಿ ನಮ್ಗೆ ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಪ್ರಜ್ಞೆ ಸರಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದವರು ಅಲ್ವಾ. ಈಗ ಇಲ್ಲೂ ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ, ಅದೇ ಅನ್ವಯಿಸುತ್ತೆ ಇಲ್ಲೂ ಸಹ. ಸೊ ನಮ್ಮ ಪ್ರಜ್ಞೆ ತುಂಬಾ ಮುಖ್ಯ. ಸೊ ನಾವು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಾವು ಆ ಒಂದು ಭಾವನೆಯಲ್ಲಿ ಅಂದ್ರೆ ಭಗವಂತನ ಪ್ರೇಮವನ್ನ ನಾವು ಪಡಿಲಿಕ್ಕೆ ನಮ್ಗೆ ರಾಧಾರಾಣಿ ಹತ್ರ ನಾವು ಅಲ್ಲಿ ಮತ್ತೆ ಪ್ರಭು ಹೇಳಿದ್ರಲ್ಲ ಗುರುಗಳ ಪರ್ಮಿಷನ್ ಅನ್ನು ತಗೊಂಡು ಸೊ ನಾವಲ್ಲಿ ಸ್ನಾನವನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ ಅಂತ. ಅಪರೂಪ ಜನ್ಮ ಸಿಕ್ಕಿದಾಗ ನಾವೊಂದು ಈ ಅವಕಾಶವನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ನಾವು ಆ ಪರಿಶುದ್ಧತೆಯನ್ನ, ಮನಸ್ಸಿನ ಪರಿಶುದ್ಧತೆಯನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು 8 ಮತ್ತು 9ನೇ ಶ್ಲೋಕವನ್ನ ನಾವು ತಿಳ್ಕೊಂಡ್ವಿ. ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕಗಳು. ಈ ಉಪದೇಶಾಮೃತವನ್ನ ನಾವು ತಿಳ್ಕೊಂಡ್ರೆ ಇದರಲ್ಲಿರುವಂತದನ್ನ ನಾವು ಜೀವನದಲ್ಲಿ ಇಷ್ಟು ಸಾಕು. ನಾವು ಈ 11 ಶ್ಲೋಕದಲ್ಲಿ ಏನನ್ನ ಹೇಳಿದಾರೋ ಅಷ್ಟನ್ನ ಫಾಲೋ ಮಾಡಿದ್ರೆ ನಾವು ಅಮೃತತ್ವವನ್ನ ನಾವು ಪಡಿಬಹುದು, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಇದನ್ನ ಉಪದೇಶಾಮೃತ, ಅಮೃತತ್ವವನ್ನ ಪಡಿಲಿಕ್ಕೆ ನಮ್ಗೆ ಈ ಕೊಟ್ಟಿರುವಂತಹ ಒಂದು ಉಪದೇಶಗಳು. ಇದನ್ನ ರೂಪ ಗೋಸ್ವಾಮಿ ನಮ್ಗೆ ಎಂತವ್ರು ಬೇಕಾದ್ರೂ ಸಹ ಈ ಒಂದು 11 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಪಡಬಹುದು. ಸೊ ಇಲ್ಲಿ ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇದಕ್ಕೆ ನಾವು ತುಂಬಾನೇ ನಾವು ತತ್ವದಲ್ಲಿ ನಾವು ಇದನ್ನ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೇಮದಲ್ಲಿ ಮಾತ್ರ ನಾವು ಇದನ್ನ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು 9ನೇ ಶ್ಲೋಕವನ್ನ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಉಪದೇಶಾಮೃತ ಗ್ರಂಥ ಮಹಾರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರು ರಿಯಲೈಸೇಷನ್ ಇದ್ರೆ ಹೇಳ್ಕೋಬಹುದು, ಅಥವಾ ಏನಾದ್ರೂ ನಾನ್ ಬಿಟ್ಟಿದ್ರೆ ಅದನ್ನ ನೀವು ಹೇಳ್ಬೋದು. ನಿಮ್ಗೆ ಜ್ಞಾಪಕ ಬಂದ್ರೆ ಅದನ್ನ ಬಂದಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಇವಾಗ್ಲೂ ರಾಧಾಕುಂಡದಲ್ಲಿ ಕೃಷ್ಣ ಮತ್ತೆ ಕೃಷ್ಣ ಬರ್ತಾರಂತೆ ಮಾತಾಜಿ. ಅದು ಹೇಳ್ತಾರೆ ಮಾತಾಜಿ, ಆಚಾರ್ಯರು ಹೇಳ್ತಾರೆ 10:45 to 3:30 ಅಂತ ಹೇಳ್ತಾರೆ ಮಾತಾಜಿ. ನೈಟ್ ಮಾತಾಜಿ, ನೈಟ್ ಬೆಳಗ್ಗೆ ಮಾರ್ನಿಂಗ್ ಮಾತಾಜಿ, ಮಾರ್ನಿಂಗ್ ಬರ್ತಾರಂತ. ಹಾ ಮಾತಾಜಿ 10:45 to 3:30 ಅಂತ ಹೇಳಿದ್ದಾರೆ ಮಾತಾಜಿ. ಓ ಹರಿ ಬೋಲ್ ಮಾತಾಜಿ. ಹಾ ಮಾತಾಜಿ. ಸೊ ಮತ್ತೆ ರಾಧಾಕುಂಡದಲ್ಲಿ ಅಂದ್ರೆ ಒಂದು ಸರಿ ಸ್ನಾನ ಮಾಡಕ್ಕೆ ಬಿಡ್ತಾರಂತೆ ಮಾತಾಜಿ, ಪಬ್ಲಿಕ್ ಎಲ್ಲ. ಅದಕ್ಕೊಂದು ಮುಹೂರ್ತ ಹೇಳಿದ್ರಿ ಮಾತಾಜಿ, ನಾನು ನೆನ್ಪು ಹಾರಿದ್ದೀನಿ ಮಾತಾಜಿ. ನಿಮ್ದು ಕ್ಲಿಯರ್ ಮಾತಾಜಿ. ಅಟೆಂಡೆನ್ಸ್ ಹಾಕಕ್ಕೂ ಆಗ್ತಿಲ್ಲ ಮಾತಾಜಿ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ. ಓಕೆ ಮಾತಾಜಿ. ಶೋಭಾ ಮಾತಾಜಿ ನೋಟ್ ಡೌನ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಟ್ರೈ ಮಾಡಿ ಮಾತಾಜಿ ಇನ್ನೊಂದ್ಸಲ. ಮಾತಾಜಿ ಧನ್ಯವಾದಗಳು ಗೌರಿ ಮಾತಾಜಿ. ಇನ್ನೇನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ. ಮಾತಾಜಿ ಒಬ್ರೇ ಅಲ್ಲ, ಬೇರೆ ಇನ್ಯಾರಿಗಾದ್ರೂ ಗೊತ್ತಿದ್ರು ಶೇರ್ ಮಾಡ್ಕೋಬಹುದು. ಹರೇ ಕೃಷ್ಣ ಮಾತಾಜಿ. ರಾಧಾಕುಂಡದಲ್ಲಿ ನಮ್ಗೆ ಸ್ನಾನ ಮಾಡ್ಲಿಕ್ಕೆ ಬಿಡುದಿಲ್ಲ ಮಾತಾಜಿ. ಯಾತ್ರೆಗೆ ಹೋದ ಟೈಮ್ ಅಲ್ಲಿ ಕಾಲು ಸಹ ಹಾಕ್ಬಾರ್ದು, ಜಸ್ಟ್ ನಾವು ತೀರ್ಥವನ್ನು ಸ್ಪ್ರಿಂಕಲ್ ಮಾಡ್ಬೇಕಂತ ಹೇಳ್ತಾರೆ ಮಾತಾಜಿ. ನಾವು ಅಫೆನ್ಸ್ ಸ್ನಾನ ಮಾಡಿದ್ರೆ ಅಂತ ಹೇಳ್ತಾರೆ. ಎಲ್ಲ ಮಾಡಿ ಬಂದಿದೀವಿ ಮಾತಾಜಿ. ಹರೇ ಕೃಷ್ಣ. ಸ್ನಾನ ಎಲ್ಲ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದಿದ್ದೀವಿ. ಗೊತ್ತಿಲ್ಲ, ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಅವಲ್ದು ಮಾಡ್ಕೊಂಡು ಒಂದು ಶೆಡ್ ತರನೇ ಮಾಡಿದ್ದಾರೆ ಮಾತಾಜಿ. ಸೊ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಮಾತಾಜಿ. ಅಂದ್ರೆ ರಾಧಾಕುಂಡದಲ್ಲಿ ಒಂದ್ಸತಿ ಮಿಂದು ಆಮೇಲೆ ರಾಮಕುಂಡದಲ್ಲಿ ಒಂದ್ಸತಿ ಹೋಗಿ ಮತ್ತೆ ರಾಧಾಕುಂಡದಲ್ಲಿ ಒಂದ್ಸತಿ ಬರ್ಬೇಕು ಮಾತಾಜಿ. ಈ ತರ ಮೂರು ಟ್ರಿಪ್ ಇದೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಮತ್ತೆ ನಾನಿದು OBA ಹಾಕಿದೀನಿ. ಎಲ್ಲರೂ ಸಹ ಅಂದ್ರೆ ಇನ್ನ 2 ವಾರದಲ್ಲಿ ಮುಗಿಸ್ತಾ ಇದೀನಿ ನಾನು. 10 ಮತ್ತೆ 11 ಅಲ್ಲ, ಇನ್ನು 2 ಇದೆ. ಇನ್ನು 2 ವಾರದಲ್ಲಿ ನಾನು ಮುಗಿಸ್ತೀನಿ ಇದನ್ನ. ಅದಾದ್ಮೇಲೆ ನಿಮ್ಗೆ 1 ವಾರ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಮಾಡ್ಯೂಲ್ 5 ಎಕ್ಸಾಮ್ ಇರುತ್ತೆ. ಉಪದೇಶಾಮೃತ ಮತ್ತೆ ಈಶೋಪನಿಷತ್ತಿಂದು.
ಸೊ ಎಲ್ಲರನ್ನು ಸಹ ಅಷ್ಟರಲ್ಲಿ ನೀವು OBA ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮಾತಾಜಿ ಮೇಲ್ ಐಡಿಗೆ ಸಬ್ಮಿಟ್ ಮಾಡ್ಬೇಕಲ್ಲ ಮಾತಾಜಿ? ಹಾ ಮಾತಾಜಿ, ಅದೇ ಮೇಲ್ ಐಡಿಗೆ ನಾನು ಇನ್ನೊಮ್ಮೆ ಕಳಿಸ್ತೀನಿ ಮಾತಾಜಿ, ಮೇಲ್ ಐಡಿನ ಕಳಿಸ್ತೀನಿ. ಲಾಸ್ಟ್ ಡೇಟ್ ಏನಾದ್ರು ಹೇಳ್ತೀರಾ ಮಾತಾಜಿ ಇದು OBA? ಹಾ ಮಾತಾಜಿ, ಲಾಸ್ಟ್ ಡೇಟ್ OBA ಗೆ ಲಾಸ್ಟ್ ಡೇಟ್ ಅಂತಂದ್ರೆ ಇನ್ 2 ವಾರ ಮಾತಾಜಿ. 2 ವಾರದೊಳಗಡೆ ನಾನು 11ನೇ ಒಂದು ಶ್ಲೋಕ ಮುಗಿಸಿದ ದಿವಸ ಇದು ಏನಿದೆ ಆ ಗುರುವಾರ ಲಾಸ್ಟ್ ಗುರುವಾರ, ಅದ್ರೊಳಗಡೆ ನೀವೆಲ್ಲರನ್ನು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಓಕೆ. ಅಂದ್ರೆ 2 ವಾರ ಸಿಗುತ್ತಲ್ಲ ಮಾತಾಜಿ ನಿಮ್ಗೆ, ಇದಕ್ಕಿಂತ ಮುಂಚೆನೆ ಹಾಕಿದ್ದೆ ನಾನು, ಒಟ್ಟು 3 ವಾರ ಸಿಕ್ಕಿದಂಗ ಆಗತ್ತೆ. ಅಲ್ಲ ನೀವು ಒಂದು ಡೇಟ್ ಹೇಳ್ಬಿಟ್ರೆ ಎಲ್ಲರಿಗೂ ಅದೇ ಗುರುವಾರ ಮಾತಾಜಿ, ನಂಗೆ ಡೇಟ್ ಗೊತ್ತಿಲ್ಲ. ಸೊ ಈ ಗುರುವಾರ ಅಲ್ಲ, ಬರೋ ಗುರುವಾರ ಅಲ್ಲ, ಆದ್ರೆ ಗುರುವಾರ ನೆಕ್ಸ್ಟ್ ಗುರುವಾರ. ನೀವು ಲಾಸ್ಟ್ ಟೈಮ್ ಡೇಟ್ ಕೊಡೋವರೆಗೂ ಯಾರು ಸಬ್ಮಿಟ್ ಮಾಡಿರ್ಲಿಲ್ಲ. 18 ಮಾತಾಜಿ, ಮಂತ್ 18 ಮಾತಾಜಿ. 18th ಮಾತಾಜಿ. ಓಕೆ ಮಾತಾಜಿ, 18th ಗುರುವಾರ ಲಾಸ್ಟ್ ಡೇ. ಸೊ ಅದಾದ್ಮೇಲೆ ಇನ್ನೊಂದು ವಾರ ಗ್ಯಾಪ್, ಆಮೇಲೆ ನಿಮ್ದು ಭಕ್ತಿಶಾಸ್ತ್ರಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಹರೇ ಕೃಷ್ಣ. ಬಟ್ ಅಂದ್ರೆ ಏನಂದ್ರೆ ಭಕ್ತಿ ವೈಭವಕ್ಕೆ ವೇಟ್ ಮಾಡ್ಬೇಕಂತ ಅನ್ಸುತ್ತೆ, ನಂಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ, ಯಾಕಂದ್ರೆ ಇನ್ನ ಒಂದ್ ಬ್ಯಾಚ್. ಆಮೇಲೆ ಸರ್ಟಿಫಿಕೇಟ್ ಹೇಗೆ ಮಾತಾಜಿ? ಅದೇ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಮಾತಾಜಿ, ಇದನ್ನ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ, ಮಾಯಾಪುರಕ್ಕೆ ಎಲ್ಲ ಕೋರ್ಸ್ ಎಲ್ಲ ಕಳಿಸ್ಬೇಕು, ಅವರು ಕೊಡೋದು ಮಾತಾಜಿ, ಅಲ್ಲಿಂದ ಬರುತ್ತೆ ಅದು ಭಕ್ತಿಶಾಸ್ತ್ರಿಗೆ. ಸೊ ಅದಕ್ಕೆ ನಿಮ್ದು ಏನಾದ್ರೂ ಪೆಂಡಿಂಗ್ ಇದ್ರೆ ಅದೆಲ್ಲನೂ ನೀವು ಮಾಡಿ ಕೊಡ್ಬೇಕಾಗತ್ತೆ. ನೀವೇನೆ ಮಾಡಿ ಕೊಡಿ, ಯಾಕಂದ್ರೆ ಇವಾಗ ಸಂಗೀತಾ ಮಾತಾಜಿನೂ ಇಲ್ಲ ಅಲ್ಲ, ಸೊ ಗೊತ್ತಿಲ್ಲ ಯಾವ್ದೆಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗ್ ಗೊತ್ತಿರುತ್ತೆ ಯಾವ್ದಾದ್ರು ನೀವು ಶ್ಲೋಕ ನೀವು ಬಾಹ್ಯಾಟ್ ಮಾಡ್ಬೇಕಾಗಿರೋದನ್ನ ಒಪ್ಸಿಲ್ಲ ಅಂದ್ರೆ, ಅಥವಾ ಯಾವ್ದಾದ್ರು OBA ಕೊಟ್ಟಿಲ್ಲ ಅಂತಂದ್ರೆ ಯಾವ್ದಾದ್ರು ಮಾಡ್ಯೂಲ್ದು, ಸೊ ಎಲ್ಲವನ್ನು ನೀವು ಸಬ್ಮಿಟ್ ಮಾಡ್ಬಿಡಿ. ಹರೇ ಕೃಷ್ಣ ಮಾತಾಜಿ, ನಾನು ಒಂದು ಫಸ್ಟ್ ಯೂನಿಟ್ ಎಕ್ಸಾಮ್ ಕೊಟ್ಟಿಲ್ಲ ಮಾತಾಜಿ, ಅದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಕೊಡ್ಲಿಲ್ಲ. ಓಕೆ ಮಾತಾಜಿ, ನೋಡೋಣ. ಇವಾಗ ಫಸ್ಟ್ ನೀವು ಮೊದ್ಲೇ ಗೊತ್ತಿದ್ರೆ, ಈಗ ನಿನ್ನೆ ಆಯ್ತು ಮಾತಾಜಿ, ಚಂದ್ರಿಕಾ ಮಾತಾಜಿ ಮಾಡಿದ್ರು ಫಸ್ಟ್ ಯೂನಿಟ್ದು ಎಕ್ಸಾಮ್. ಹೌದಾ? ಹೌದು, ನೀವೊಂದ್ ಮಾತು ಹೇಳಿದಿದ್ರೆ ಅಟ್ಲೀಸ್ಟ್ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಗೆ ಹೋಗಿ ನೀವು ಬರಿಬೋದಾಗಿತ್ತು. ನೋಡೋಣ ಮಾತಾಜಿ, ಪ್ರಭುಜಿಗೆ ಕೇಳ್ತೀನಿ ಏನ್ ಮಾಡ್ಬೇಕಂತ. ಬೇರೆಯವ್ರದ್ದು ಯಾರ್ದಾದ್ರು ಇದೇ ತರ ಸಮಸ್ಯೆ ಇದೆ ಅಂದ್ರೆ ಎಲ್ಲ ಒಟ್ಟಿಗೆ ಹೇಳಿ, ಸೊ ದಟ್ ನಾನು ಪ್ರಭುಜಿಗೆ ಕೇಳಿಬಿಟ್ಟು ಏನ್ ಮಾಡ್ಬೇಕಂತ ಅದು ಮಾಡೋಣಂತೆ. ಅವ್ರು ಏನ್ ಹೇಳ್ತಾರೋ ಅದ್ ಮಾಡ್ಬೇಕಾಗತ್ತೆ. ಓಕೆ, ಯಾರಿಗೂ ಪ್ರಶ್ನೆ ಏನು ಇಲ್ಲ ಅಂತಂದ್ರೆ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು, ಶುಭರಾತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ